ಹರೇ ಕೃಷ್ಣ. ಹರೇ ಕೃಷ್ಣ. ನಂದು ಸ್ಲೈಡ್ ಕಾಣುತ್ತಾ? ಇಲ್ಲ ಮಾತಾಜಿ, ಕಾಣಿಸ್ತಾ ಇಲ್ಲ. ಈಗ ಇಲ್ಲ ಮಾತಾಜಿ, ಇನ್ನ ಬಂದಿಲ್ಲ. ಇವಾಗ ಬರ್ತಾ ಇದೆ ಮಾತಾಜಿ. ಓಕೆ ಓಕೆ. ಹಾ, ಈಗ ಕಾಣಿಸ್ತಾ ಉಂಟಾ? ಹಾ ಮಾತಾಜಿ, ಕಾಣಿಸ್ತಾ ಇದೆ ಮಾತಾಜಿ. ಓಕೆ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಎಲ್ಲರಿಗೂ ಹರೇ ಕೃಷ್ಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकं वन्देऽहं श्रीगुरोः श्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगणा रघुनाथान्वितं तं सजीवं साद्वैतं सावधूतं परिजनसहितं कृष्ण चैतन्यदेवं श्रीराधाकृष्णपादान् सहगणा ललिता श्रीविशाखान्वितांश्च हे कृष्णा करुणा सिन्धो दीनबन्धो जगत्पते गोपेशा गोपिका कान्त राधाकान्त नमोऽस्तु ते। तप्तकाञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद। हरे कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे हरे। श्री श्री राधा गोविंद की जय, श्री श्री गौरनिताय की जय, ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ ಎಲ್ಲರಿಗೂ. ಹರೇ ಕೃಷ್ಣ ಮಾತಾಜಿ. ಕೃಷ್ಣ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಭಕ್ತಿ ಶಾಸ್ತ್ರ ಮಾತಾಜಿ ಹರೇ ಮಾತಾಜಿ ಕೃಷ್ಣ. ನಾನು ಹರೇ ಕೃಷ್ಣ ಮಾತಾಜಿ.
ನಾನು ಹಾಸ್ಪಿಟಲ್ ನಲ್ಲಿ ಇದ್ದೀನಿ. ನಮ್ಮ ಹಸ್ಬೆಂಡ್ ಅಡ್ಮಿಟ್ ಆಗಿದ್ದಾರೆ. ನಾನು ಮ್ಯೂಟ್ ನಲ್ಲಿ ಇದ್ದು ಅಟೆಂಡ್ ಮಾಡ್ತೀನಿ ಮಾತಾಜಿ. ಹರೇ ಕೃಷ್ಣ ಧನ್ಯವಾದ. ಓಕೆ ಮಾತಾಜಿ. ಹರೇ ಕೃಷ್ಣ. ಓಕೆ, ಸರ್, ಹರೇ ಥ್ಯಾಂಕ್ ಯು. ಕೃಷ್ಣ. ಎಲ್ಲರಿಗೂ ಕೂಡ ಸ್ವಾಗತ. ಭಕ್ತಿ ರಸಾಮೃತ ಸಿಂಧು 8ನೇ ತರಗತಿ ಇವತ್ತು ಭಕ್ತಿಶಾಸ್ತ್ರಿ ತರಗತಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಹರೇ ಕೃಷ್ಣ. ಹರೇ ಕೃಷ್ಣ. ಹಿಂದಿನ ತರಗತಿ ಪಾಠ 7ರಲ್ಲಿ ನಾವು ಏನು ಕಲಿತಿದ್ದೇವೆ ನೋಡೋಣ. ದೇವರ ಪೂಜೆಯ ಮಹಿಮೆಗಳನ್ನು ಕುರಿತು ಚರ್ಚಿಸಲಾಯಿತು. ಭಗವಂತನ ಪೂಜೆಯ ಮಹಿಮೆ, ಭಗವಂತನನ್ನ ನಾವು ಹೇಗೆ ಭಾವಪೂರ್ಣವಾಗಿ ಪ್ರಾರ್ಥನೆ ಮಾಡೋದು, ಸಂಪ್ರಾರ್ಥನಾತ್ಮಕ, ದೈನ್ಯಬೋಧಿಕ ಮತ್ತು ಲಾಲಸಮಯಿ ಪ್ರಾರ್ಥನೆಗಳ ಮೂಲಕ ಆ ಭಗವಂತನನ್ನು ನಾವು ಹೇಗೆ ಸಂತೃಪ್ತಿಗೊಳಿಸೋದು, ಈ ವಿಚಾರವನ್ನು ಕೂಡ ನಾವು ತಿಳಿದುಕೊಂಡಿದ್ದೇವೆ. ಆಮೇಲೆ ಭಕ್ತಿ ರಸಾಮೃತವನ್ನು ಉಲ್ಲೇಖಿಸಿ ಜೀವನದ ಸಂಕಟಗಳ ಬಗ್ಗೆ ಸೂಕ್ತ ಮನೋಭಾವ ಇದನ್ನು ಕೂಡ ವಿವರಿಸಲಾಗಿದೆ. ಅಲ್ಲಿ ಜೀವನದಲ್ಲಿ ಕಷ್ಟಗಳು ಬರುತ್ತೆ, ಅದನ್ನ ಭಕ್ತನಾದವನು, ಶುದ್ಧ ಭಕ್ತನಾದವನು ಅದನ್ನ ಭಗವಂತನ ಅನುಗ್ರಹ ಅಂತ ಸ್ವೀಕಾರ ಮಾಡ್ತಾನೆ. ಸ್ವೀಕಾರ ಮಾಡಿ ಮತ್ತೆ ಅದನ್ನ ಎದುರಿಸುತ್ತಾನೆ. ಸೊ ಹಾಗಾಗಿ ಅಂತಹ ಭಕ್ತರಿಗೆ ಭಗವಂತನ ಧಾಮ ಅದು ಪಿತ್ರಾರ್ಜಿತ ಆಸ್ತಿ ತರ. ನಮ್ಗೆಲ್ಲರಿಗೂ ಗೊತ್ತಿದೆ, ತಂದೆಯ ಆಸ್ತಿ ಮಕ್ಕಳಿಗೆ ಬರುತ್ತದೆ. ಅದೇ ರೀತಿ ಭಗವಂತನ ಧಾಮ ಶುದ್ಧ ಭಕ್ತರಿಗೆ ದಾಯಬಾಕ್ ಅಂದ್ರೆ ಪಿತ್ರಾರ್ಜಿತ ಆಸ್ತಿ ತರ ಆಗತ್ತೆ ಅಂತ ಇದನ್ನು ಕೂಡ ನಾವು ವಿವರವಾಗಿ ತಿಳಿದಿದ್ದೇವೆ. ಹಾಗೆ ದಕ್ಷಿಣ ಭಾರತದ ಬ್ರಾಹ್ಮಣನ ಉದಾಹರಣೆಯಿಂದ ಪಡೆದಿರ್ತಕ್ಕಂತಹ ಸಾಮಾನ್ಯ ತತ್ವಗಳನ್ನು ಕೂಡ ನೋಡಿದ್ದೇವೆ. ಈ ತತ್ವಗಳನ್ನ ನಾವು ಹೇಗೆ ವೈಯಕ್ತಿಕವಾಗಿ ಅನ್ವಯಿಸಬಹುದು ಇದನ್ನೆಲ್ಲ ಕೂಡ ನಾವು ನೋಡಿದ್ದೇವೆ. ಇವತ್ತು ಪಾಠ 8. ಇದರಲ್ಲಿ ನಾವು ಏನನ್ನ ನೋಡ್ತಾ ಇದ್ದೇವೆ? ಈ ಪಾಠದಲ್ಲಿ 47ನೇ ಅಂಶದಿಂದ 64ನೇ ಅಂಶದವರೆಗೆ ಭಕ್ತಿಯಲ್ಲಿ ಒಟ್ಟು 64 ಅಂಶಗಳು. ಈ ಭಕ್ತಿ ವಿಚಾರ ರೂಪಗೋಸ್ವಾಮಿ ಅವರು ಕೊಟ್ಟಿರೋದು. ಅದರಲ್ಲಿ ಈಗ ಇವತ್ತು ನಾವು 47ನೇ ಅಂಶದಿಂದ 64ನೇ ಅಂಶದವರೆಗೆ ತುಂಬಾ ಎಲ್ಲ ವಿಚಾರಗಳನ್ನು ನೋಡಲಿದ್ದೇವೆ. ಮತ್ತು ಈ 64 ಅಂಶಗಳಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು 5 ಪ್ರಬಲ ಅಂಶಗಳು. ಅದನ್ನು ಕೂಡ ವಿಶದವಾಗಿ ನೋಡಲಿದ್ದೇವೆ. ಅದರ ಪ್ರಾಮುಖ್ಯತೆ ಏನು, ಮತ್ತೆ 2ನೇ ವಿಚಾರ, ಭಕ್ತಿಗೆ ಜ್ಞಾನ ಮತ್ತು ವೈರಾಗ್ಯಗಳ ಅವಶ್ಯಕತೆ ಇದೆಯಾ, ಅದು ಎಷ್ಟಿದೆ, ಇದನ್ನ ಮತ್ತೆ ಜ್ಞಾನ ಮತ್ತು ವೈರಾಗ್ಯ ಇಲ್ಲದೆ ಭಕ್ತಿ ಮಾಡ್ಲಿಕ್ಕಾಗತ್ತಾ, ಇದನ್ನು ಕೂಡ ನೋಡಲಿದ್ದೇವೆ. ಆಮೇಲೆ ವರ್ಣಾಶ್ರಮ ಪದ್ಧತಿ, ಅದರ ಅವಶ್ಯಕತೆ ಏನು, ಭಕ್ತಿ ಮಾಡಲಿಕ್ಕೆ ವರ್ಣಾಶ್ರಮ ಪದ್ಧತಿ ಹೇಗೆ ಮತ್ತು ಏಕೆ, ಇದನ್ನು ಕೂಡ ನಾವು ಇವತ್ತು ವಿಚಾರ ಮಾಡಲಿದ್ದೇವೆ. ಈಗ ಸಾಧನ ಭಕ್ತಿಯಲ್ಲಿ ನಮಗೆಲ್ಲರಿಗೂ ಗೊತ್ತಿದೆ 64 ಅಂಶಗಳನ್ನು ರೂಪಗೋಸ್ವಾಮಿಯವರು ನಮಗೆ ಕೊಟ್ಟಿದ್ದಾರೆ. ಇದರಲ್ಲಿ 1ರಿಂದ 20 ಪ್ರಾಥಮಿಕ ಅಂಶಗಳು. ಈ ಪ್ರಾಥಮಿಕ ಅಂಶಗಳಲ್ಲಿ 1ರಿಂದ 20 ಪ್ರಾಥಮಿಕ ಅಂಶಗಳು, ಮತ್ತೆ ಉಳಿದಿದ್ದು 44 ಹೆಚ್ಚುವರಿ ಅಂಶಗಳು. ಇದರಲ್ಲಿ ಮೊದಲ 10 ಪ್ರವೃತ್ತಿ ಮಾರ್ಗ, ಅಂದರೆ ಏನನ್ನು ಮಾಡಬೇಕು ಅಂತ ತಿಳಿಸ್ತಾರೆ. ಆಮೇಲೆ 11ರಿಂದ 20 ನಿವೃತ್ತಿ, ಏನನ್ನು ನಾವು ಮಾಡಬಾರದು, ಇದನ್ನ ತಿಳಿಸಿದ್ದಾರೆ. ಆಮೇಲೆ ಈಗ ಉಳಿದಿದ್ದು ಹೆಚ್ಚುವರಿ ಅಂಶಗಳು. ಹೆಚ್ಚುವರಿ ಅಂಶಗಳಲ್ಲಿ 21ರಿಂದ 59 ಸಾಧನ ಭಕ್ತಿಯ ಅಂಶಗಳು. ಆಮೇಲೆ ಈ ಸಾಧನ ಭಕ್ತಿಯಲ್ಲಿ 5 ಪ್ರಬಲವಾದ ಅಂಶಗಳು. ಇದನ್ನು ನಾವು ಒಟ್ಟು 64 ಅಂಶಗಳು.
ಸೊ ಈ ಪ್ರಬಲ ಅಂಶಗಳು, ಅದಕ್ಕೆ ಪಂಚಾಂಗ ಭಕ್ತಿ ಎಂದು ಕರೆಯುತ್ತಾರೆ. ಈ 5 ಅಂಶಗಳನ್ನ ನಾವು ಪ್ರತಿನಿತ್ಯ ಆಚರಣೆ ಮಾಡಬೇಕು. ಮತ್ತೆ ಇದನ್ನ ತಿಳಿದೋ ಅಥವಾ ತಿಳಿಯದೆಯೋ ಯಾವ ರೀತಿ ಮಾಡಿದ್ರು ಕೂಡ ಅದು ಈ 5 ಅಂಶಗಳನ್ನ ನಾವು ಆಚರಿಸಿದರೆ ಭಕ್ತಿಯಲ್ಲಿ ನಾವು ಸುಲಭವಾಗಿ ಮುಂದುವರಿಯಬಹುದು. ಇದು ಬಹಳ ಮುಖ್ಯವಾದ ವಿಚಾರ. ಈಗ ನಾವು ಈ ಸಾಧನ ಭಕ್ತಿಯ 64 ಅಂಶಗಳು ಹೇಗೆ ಅದನ್ನ ಶ್ರೀಲ ಪ್ರಭುಪಾದರು ನಮಗೆ ತಿಳಿಸಿದ್ದಾರೆ ಅಂತ ನೋಡೋಣ. 6ನೇ ಅಧ್ಯಾಯದಲ್ಲಿ ಭಕ್ತಿ ಸೇವೆಯನ್ನು ಸಲ್ಲಿಸುವ ವಿಧಾನ ನೋಡಿದ್ದೇವೆ, ಅವಲೋಕನ 64 ಅಂಶಗಳದ್ದು. 7ನೇ ಅಧ್ಯಾಯದಲ್ಲಿ ಭಕ್ತಿ ತತ್ವಗಳಿಗೆ ಸಂಬಂಧಿಸಿದ ಪುರಾವೆಗಳು. 8ನೇ ಅಧ್ಯಾಯದಲ್ಲಿ ತಪ್ಪಿಸಬೇಕಾದ ಅಪರಾಧಗಳು 19 ವಿಚಾರ. ಆಮೇಲೆ 9ನೇ ಅಧ್ಯಾಯದಲ್ಲಿ ಭಕ್ತಿ ತತ್ವಗಳ ಹೆಚ್ಚಿನ ಪರಿಗಣನೆಗಳು 20ರಿಂದ 42ನೇ ಅಂಶಗಳು. ಆಮೇಲೆ 10ನೇ ಅಧ್ಯಾಯದಲ್ಲಿ ಶ್ರವಣ ಮತ್ತು ಸ್ಮರಣೆ ಮಾಡುವ ತಂತ್ರಗಳು 43ರಿಂದ 46ನೇ ಅಂಶ. ಇವತ್ತು ನಾವು 11, 12 ಮತ್ತು 13 ಅಧ್ಯಾಯಗಳನ್ನ ನೋಡಲಿದ್ದೇವೆ. ಇಲ್ಲಿ ದಿವ್ಯ ಸೇವೆಯ ಅಂಶಗಳು 47ರಿಂದ 53, ದಿವ್ಯ ಸೇವೆಯ ಹೆಚ್ಚಿನ ಅಂಶಗಳು 54ರಿಂದ 59 ಮತ್ತು ಭಕ್ತಿ ಸೇವೆಯ 5 ಪ್ರಬಲ ರೂಪಗಳು 60ರಿಂದ 64. ಹರೇ ಕೃಷ್ಣ. ಲಕ್ಷ್ಮೀ ಬೀವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪ್ರಾರಂಭದಲ್ಲೇ ಹೇಳಲಾದಂತೆ ನಮ್ಮೆಲ್ಲ ಇಂದ್ರಿಯಗಳನ್ನು ಭಗವಂತನ ಸೇವೆಯಲ್ಲಿ ತೊಡಗಿಸಬೇಕು ಎಂಬುದನ್ನು ಭಕ್ತಿ ಸೇವೆಯ ನಿಯಂತ್ರಕ ತತ್ವವು ವಿಧಿಸುತ್ತದೆ. ಖಚಿತವಾಗಿ ಹೇಗೆ ಇಂದ್ರಿಯಗಳನ್ನು ಭಗವತ್ ಸೇವೆಯಲ್ಲಿ ತೊಡಗಿಸುವುದು ಎಂಬುದನ್ನು ಮೇಲಿನ 64 ಅಂಶಗಳು ತಿಳಿಸಿಕೊಡುತ್ತದೆ. ಭಕ್ತಿ ರಸಾಮೃತ ಸಿಂಧು ಪುಟ 63. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಒಂದ್ ನಿಮಿಷ, ಭವಾನಿ ಮಾತಾಜಿ ಜಾಯಿನ್ ಆಗ್ಲಿಲ್ಲ. ಒಂದ್ ನಿಮಿಷ, ಫೋನ್. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಈಗ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಈಗ ಪ್ರಾರಂಭದಲ್ಲಿ ಏನ್ ಹೇಳ್ತಾ ಇದ್ದಾರೆ, ನಮ್ಮೆಲ್ಲ ಇಂದ್ರಿಯಗಳನ್ನು ಭಗವಂತನ ಸೇವೆಯಲ್ಲಿ ತೊಡಗಿಸಬೇಕು. ಇದು ಸರ್ವೋಪಾಧಿ ವಿನಿರ್ಮುಕ್ತಂ ತತ್ಪರತ್ವೇನ ನಿರ್ಮಲಂ ಹೃಷಿಕೇಶ ಸೇವನಂ ಭಕ್ತಿರುತ್ತಮ. ಸಿಲಿ ಹೃಷಿಕೇಶ ಸೇವನಂ, ನಮ್ಮ ಇಂದ್ರಿಯಗಳ ಒಡೆಯನಾದ ಭಗವಂತನನ್ನು ನಾವು ಸೇವೆ ಮಾಡಬೇಕು. ಇದು ನಿಯಂತ್ರಕ ತತ್ವ. ಇಲ್ಲಿ ಏನಾಗಿದೆ ಅಂತಂದ್ರೆ, ಇದು 47ನೇ ಅಂಶ. ಇಲ್ಲಿ ನಾವೀಗ ವಿಚಾರ ಮಾಡ್ತಾ ಇರೋದು, ಅದಕ್ಕೆ ದಾಸ್ಯ ಅಂತ ಹೇಳ್ತಾರೆ. ದಾಸ್ಯದ ಕುರಿತಾಗಿ ಪ್ರಭುಪಾದರು ಏನ್ ಹೇಳ್ತಾರೆ ನೋಡೋಣ. ದಾಸ್ಯ ಅಂದರೆ ಭಗವಂತನ ಕಾರ್ಯವನ್ನು ಮಾಡ್ತಕ್ಕಂಥದ್ದು, ಭಗವಂತನ ಸೇವೆಯನ್ನು ಮಾಡ್ತಕ್ಕಂಥದ್ದು. ಈಗ ದಾಸ್ಯ ಇದನ್ನ ಹೇಗೆ ಮಾಡುವುದು? ಈಗ ಕರ್ಮಿಗಳಿಗೆ ಹೇಗೆ ದಾಸ್ಯವನ್ನು ಮಾಡಲಿಕ್ಕೆ ಸಾಧ್ಯ? ಅದನ್ನ ದಾಸ್ಯದಲ್ಲಿ 2 ರೀತಿಯನ್ನು ಇಲ್ಲಿ ಹೇಳ್ತಾರೆ. ಒಂದು ಕರ್ಮಾರ್ಪಣಂ ಮತ್ತೆ 2ನೇದು ಕೈಂಕರ್ಯ ಎಂದು. ಇಲ್ಲಿ ಕರ್ಮಾರ್ಪಣಂ ಅಂದ್ರೆ ಏನು? ಕರ್ಮಾರ್ಪಣಂ ಅಂತಂದ್ರೆ, ಈಗ ವ್ಯಕ್ತಿ ತಾನು ಮಾಡಿದ ಕರ್ಮಗಳ ಫಲವನ್ನು ಭಗವಂತನಿಗೆ ಸಮರ್ಪಿಸುವುದು. ಇದು ಈ ವಿಚಾರದ ಮೂಲಕ ಭಗವಂತನ ಭಕ್ತಿ ಸೇವೆಯನ್ನು ಮಾಡಬಹುದು. ಇದು ಹೇಗೆ ಅಂತಂದ್ರೆ, ಆ ಕೆಲಸ ಮಾಡೋದನ್ನ ಅದರ ಫಲವನ್ನು ಭಗವಂತನಿಗೆ ಅರ್ಪಿಸೋದು. ಇನ್ನು 2ನೇ ವಿಚಾರ ಕೈಂಕರ್ಯ ಅಂತಂದ್ರೆ, ಭಗವಂತನಿಗೆ ಸಂಪೂರ್ಣವಾಗಿ ಶರಣಾಗತನಾಗಿ ಭಗವಂತನ ಪ್ರೀತಿಗೋಸ್ಕರ ಪ್ರೇಮಪೂರ್ವಕ ಕೆಲಸವನ್ನು ಮಾಡೋದು, ಅದು ಕೈಂಕರ್ಯ. ಹಾಗಾಗಿ ಇಲ್ಲಿ 2 ವಿಚಾರಗಳನ್ನ ನಾವು ಮಾಡಬೇಕಾಗತ್ತೆ. ಒಂದು ದಾಸ್ಯ ಎನ್ನುವ ಅಂಶದಲ್ಲಿ
47ನೇ ಅಂಶ, ಅದರಲ್ಲಿ ಕರ್ಮಾರ್ಪಣ ಮತ್ತು ಕೈಂಕರ್ಯ. ಈಗ ಭಗವಂತನಿಗೆ ತನ್ನ ಕರ್ಮಗಳನ್ನು ಅರ್ಪಿಸುವುದು ಕರ್ಮಾರ್ಪಣ. ಇದನ್ನ ವರ್ಣಾಶ್ರಮದಲ್ಲಿ ಇರ್ತಕ್ಕಂತಹ ಎಲ್ಲ ಎಲ್ಲ ವ್ಯಕ್ತಿಗಳು ಕೂಡ ಇದನ್ನು ಮಾಡಬಹುದು. ವರ್ಣಾಶ್ರಮದಲ್ಲಿ ಏನಾಗುತ್ತೆ, ವರ್ಣ ಮತ್ತು ಆಶ್ರಮ, ಅದರಲ್ಲಿ ಅವರವರ ಗುಣಕ್ಕೆ ಮತ್ತೆ ಗುಣಕ್ಕೆ ಮತ್ತು ಅವರವರು ಯಾಕೆ ಕೆಲಸ ಮಾಡ್ತಾ ಇದ್ದಾರೆ ಅದರ ಮೂಲಕ ವರ್ಣಾಶ್ರಮವನ್ನು ಸ್ವೀಕರಿಸಬೇಕು. ಆ ವರ್ಣಾಶ್ರಮದಲ್ಲಿ ತನಗೆ ಬಂದಿರತಕ್ಕಂತಹ ಕೆಲಸವನ್ನ ಮಾಡಿ ಆ ಕೆಲಸದ ಫಲವನ್ನು ಭಗವಂತನಿಗೆ ಅರ್ಪಿಸುವುದು. ಇದರಲ್ಲಿ ಏನಾಗುತ್ತೆ ಅಂತಂದ್ರೆ ಇದು ಕರ್ಮಾರ್ಪಣ. ಆಮೇಲೆ ಜೊತೆಗೆ ಮತ್ತೆ ಭಗವಂತನ ಬಗ್ಗೆ ಕೇಳೋದು, ಶ್ರವಣ, ಮತ್ತೆ ಜಪವನ್ನು ಮಾಡ್ತಕ್ಕಂಥದ್ದು, ಕೀರ್ತನ, ಹಾಗೆ ಭಗವಂತನನ್ನ ಸ್ಮರಣೆ ಮಾಡುವುದು, ಇದು ಕರ್ಮಾರ್ಪಣ. ಇದು ದಾಸ್ಯದಲ್ಲಿ ಮೊದಲನೇ ಭಾಗ. ಆಮೇಲೆ ಎರಡನೆಯ ಭಾಗ ಕೈಂಕರ್ಯ. ಕೈಂಕರ್ಯ ಅಂತಂದ್ರೆ ಕಿಂ ಕರೋತಿ ಇತಿ ಕಿಂಕರಃ. ಕಿಂಕರ ಅಂತಂದ್ರೆ ಏನು? ಕಿಂಕರ ಅಂತಂದ್ರೆ ಸೇವೆ ಮಾಡ್ತಕ್ಕಂಥವನು. ಸೇವೆ ಮಾಡಿದವನು ಏನು ಹೇಳ್ತಾನೆ? ಸೇವೆ ಮಾಡ್ತಾನೆ ಅಂದ್ರೆ ಅವನಿಗೊಬ್ಬ ಇದ್ದಾನೆ ಅಲ್ವಾ, ಅವನಿಗೊಬ್ಬ ಒಡೆಯ ಇದ್ದಾನೆ ಅಲ್ವಾ, ಸೇವೆ ಮಾಡೋವನಿಗೆ ಒಡೆಯ ಇದ್ದಾನೆ. ಸೊ ಹಾಗಾಗಿ ಒಡೆಯ ಇರಲಿ, ಅದಕ್ಕೆ ಕಿಂಕರ ಅಂತ ಕರೀತಾರೆ. ಈಗ ಕಿಂಕರ ಇದನ್ನ ಶಬ್ದವನ್ನ ನಾವು ಶಿಕ್ಷಾಷ್ಟಕದಲ್ಲಿ ಕೇಳಿದ್ದೇವೆ ಅಲ್ವಾ, ಅಲ್ಲಿ ಐನಂದ ಕಿಂಕರಂ ಪತಿತಂ ಮಾಂ ವಿಷಮೇ ಭವಾಂಬುಧವು ಕೃಪಯಾ ತವ ಪಾದ ಪಂಕಜ ಸ್ಥಿತ ಧೂಲಿ ಸದೃಶಂ ವಿಚಿಂತಯ ಹೇಳಿದ್ದಾರೆ. ಅಂದ್ರೆ ಕಿಂಕರ ಭಗವಂತನ ನಿರಂತರ ಕಿಂಕರ, ಆ ಜೀವಾತ್ಮದ ಸಹಜ ಸ್ವರೂಪ ಅಂತಂದ್ರೆ ಭಗವಂತನ ನಿತ್ಯ ಸೇವಕ. ಕಿಂಕರ ಅಂದ್ರೆ ಸೇವಕ. ಸೊ ಹಾಗಾಗಿ ಯಾವ ತರ ಭಾವನೆ ಇರುತ್ತದೆ ಆ ಕಿಂಕರ ಹಂತದಲ್ಲಿ, ನಾನು ಏನು ಮಾಡ್ಲಿ, ಭಗವಂತನ ಸೇವೆ ಹೇಗೆ ಮಾಡ್ಲಿ, ಏನ್ ಮಾಡ್ಲಿ, ಇದು ಕಿಂಕರನ ಆ ಒಂದು ಪರಿಸ್ಥಿತಿ, ಆ ಮನೋಭಾವ ಕಿಂಕರ ಹೇಳೋದಕ್ಕೆ. ಸೊ ಹಾಗಾಗಿ ಇಲ್ಲಿ ಯಾರು ಭಗವಂತನ ಸೇವೆ ಮಾಡ್ತಾರೆ ಅವರನ್ನ ಭಕ್ತರು ಅಂತ ಪರಿಗಣಿಸ್ಬೇಕು ಅಂತ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಯಾಕೆಂತ ಆದರೆ ಈ ವರ್ಣಾಶ್ರಮಗಳಿಗೆ ಇದ್ಕೊಂಡು ಆ ಭಕ್ತಿ ಕಾರ್ಯವನ್ನು ಮಾಡಿದರೆ, ಅಂದ್ರೆ ಕರ್ಮಾರ್ಪಣೆ ಮಾಡಿದರೆ ಅವರನ್ನ ಶುದ್ಧ ಭಕ್ತರು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಶುದ್ಧ ಭಕ್ತರು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ? ಯಾರಾದ್ರೂ ಹೇಳ್ತೀರಾ? ಅವರನ್ನ ಶುದ್ಧ ಭಕ್ತರು ಅಂತ ಹೇಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಅವರು 3 ಗುಣಗಳಲ್ಲಿ ಇರ್ತಾರೆ. ಸೊ ಹಾಗಾಗಿ ಅವರಿಗೆ ಶುದ್ಧ ಭಕ್ತರು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆಮೇಲೆ ಈಗ ಆ ಒಂದು ಈ ಕೈಂಕರ್ಯ ಮತ್ತು ಕರ್ಮಾರ್ಪಣ ಇವೆರಡೂ ಕೂಡ, ಕರ್ಮಾರ್ಪಣ ಕೈಂಕರ್ಯ ಇವೆರಡೂ ಕೂಡ ಭಕ್ತಿಯ ಭಾವ ಅಷ್ಟೇ. ಅವು ಭಕ್ತಿ ಸೇವೆ ಅಲ್ಲ. ಭಕ್ತಿಗೆ ಅಲ್ಲಿ ಯಾರು ಕರ್ಮಾರ್ಪಣ ಮಾಡ್ತಾ ಇದ್ದಾರೆ, ಯಾರು ಕೈಂಕರ್ಯ ಮಾಡ್ತಾ ಇದ್ದಾರೆ, ಅವರು ಭಕ್ತಿಗೆ ಬರಬಹುದು. ಸೊ ಆದರೆ ಅವೇ ಭಕ್ತಿ ಅಲ್ಲ, ಭಕ್ತಿಯ ಅಂಗ ಅಲ್ಲ. ಹಾಗಾಗಿ ಇದು ಪರಾಭಕ್ತಿ ಆಗೋದಿಲ್ಲ. ಸೊ ಈ ರೀತಿಯಾಗಿ ನಾವು ನಮ್ಮ ಕರ್ಮಗಳನ್ನು ಆಧ್ಯಾತ್ಮಿಕರಿಸಬೇಕು. ಈಗ ವರ್ಕ್ ಈಸ್ ವರ್ಷಿಪ್, ಇದನ್ನ ನಾವೆಲ್ಲರೂ ಕೇಳಿದ್ದೇವೆ ಅಲ್ವಾ? ಹೌದು ಮಾತಾಜಿ, ಹೌದು. ಆದ್ರೆ ಇದು ವರ್ಕ್ ಈಸ್ ವರ್ಷಿಪ್ ಅಂತ ಹೇಳಿಲ್ಲ ಭಗವದ್ಗೀತೆಯಲ್ಲಿ. ಕೆಲಸವನ್ನು ನಾವು ಹೇಗೆ ಭಕ್ತಿ ಸೇವೆಯನ್ನಾಗಿ ನಾವು ಅದನ್ನ ಪರಿವರ್ತನೆ ಮಾಡ್ಕೊಳ್ಬೇಕು, ಇದನ್ನ ಭಗವದ್ಗೀತೆಯಲ್ಲಿ ಹೇಳಿದೆ. ಸೊ ಹಾಗಾಗಿ ನಾವು ತಿಳ್ಕೊಳ್ಬೇಕು, ನಾವು ಮಾಡಿ ಕರ್ಮಾರ್ಪಣ ಅಥವಾ ಕೈಂಕರ್ಯ, ಸೊ ಇವು ಭಕ್ತಿಗೆ ಬರ್ಲಿಕ್ಕೆ ಸಹಾಯ ಮಾಡುತ್ತೆ. ಸೊ ಹಾಗಾಗಿ ಅವರನ್ನು ಕೂಡ ಭಕ್ತರು ಅಂತ ಪರಿಗಣಿಸ್ಬೋದು. ಆದರೆ ಅವರು ಇನ್ನು ಆ ಶುದ್ಧ ಭಕ್ತರು ಅಂತ ಹೇಳಲಿಕ್ಕೆ ಆಗೋಲ್ಲ. ಸೊ ಹಾಗಾಗಿ ಇಲ್ಲಿ ಯಾವ ತರ ನಮ್ಮ ಕರ್ಮವನ್ನ ಅರ್ಪಣೆ ಮಾಡೋಣ ಅಂತ ನಾವು ಇಲ್ಲಿ ಸ್ವಲ್ಪ ಡಿಸ್ಕಸ್ ಮಾಡೋಣ. ಸೊ ಇಲ್ಲಿ ಏನಾಗತ್ತೆ ಅಂತಂದ್ರೆ, ಇಲ್ಲಿ 64 ಅಂಶಗಳನ್ನ ನಮಗೆ ಕೊಟ್ಟಿದ್ದಾರೆ. ಆ 64 ಅಂಶಗಳಲ್ಲಿ ಎಲ್ಲವನ್ನೂ ಎಲ್ಲರೂ ಮಾಡ್ಲಿಕ್ಕಾಗತ್ತಾ? ಒಂದೇ ತರ ಹರೇ ಕೃಷ್ಣ ಇಲ್ಲ ಮಾತಾಜಿ, ಇಲ್ಲ. ಅದರಲ್ಲಿ ಮಾಡ್ಲಿಕ್ಕಾಗಲ್ಲ. ಸೊ ಹಾಗಾಗಿ ಏನಾಗತ್ತೆ ಅಂತಂದ್ರೆ, ಯಾವುದಾದ್ರೂ ಒಂದೇ ವಿಭಾಗ ಕೊಟ್ರೆ ಎಲ್ಲರಿಗೂ ಕೂಡ ಅದು ಇಷ್ಟ ಆಗದೇನೆ ಇರಬಹುದು, ಅಥವಾ ಕೆಲವರಿಗೆ ಅದು ಕಷ್ಟನೂ ಕೂಡ ಆಗ್ಬಹುದು ಅಲ್ವಾ?
ಹೌದು ಮಾತಾಜಿ. ಈಗ ಉದಾಹರಣೆಗೆ ಈಗ ನಮಗೆ ಹೊಸದಾಗಿ ಭಕ್ತಿಗೆ ಬರ್ತಾ ಇದ್ದಾರೆ, ಅವರಿಗೆ 16 ಸುತ್ತು ಜಪ ನೀ ಮಾಡು ಅಂತಂದ್ರೆ ಅವರಿಗೆ ಅದು ಸಾಧ್ಯವಾಗದೇ ಇರಬಹುದು, ಒಮ್ಮೆಗೆ ಸಾಧ್ಯವಾಗದೇ ಇರಬಹುದು. ಅದಕ್ಕೆ ಅವರಂತವರನ್ನ ಸೇವೆಗೆ ತೊಡಗಿಸ್ಕೊಳ್ಳೋದು. ಹೇಗೆ ಸೇವೆಗೆ ತೊಡಗಿಸ್ಕೊಳ್ಳೋದು ಅಂತ ಬೇರೆ ಬೇರೆ ಸೇವೆಗಳನ್ನ ನಾವು ಅವರಿಗೆ ಅಂದ್ರೆ ಯಾರು ಹಿರಿಯ ಭಕ್ತರು ಇರ್ತಾರೆ ಅವರಿಗೆ ಕೊಡ್ತಾರೆ. ಈ ಉದಾಹರಣೆಗೆ ಪುಸ್ತಕ ವಿತರಣೆಗೆ ಹೋಗ್ಲಿಕ್ಕೆ ಅವರಿಗೆ ಏನ್ ಮಾಡ್ತಾರೆ, ಪುಸ್ತಕ ವಿತರಣೆ ಹೋಗ್ಲಿಕ್ಕೆ ಅವ್ರ ಜೊತೆ ಕರ್ಕೊಂಡು ಹೋಗ್ತಾರೆ. ಮತ್ತೆ ಅವರನ್ನು ದೇವಸ್ಥಾನದಲ್ಲಿ ವಿಗ್ರಹವನ್ನ ಆರಾಧನೆ ಮಾಡುವಾಗ ದೇವಸ್ಥಾನದ ಎಲ್ಲ ಸ್ವಚ್ಛ ಮಾಡುವುದು, ಆಮೇಲೆ ವಿಗ್ರಹಕ್ಕೆ ಎಲ್ಲ ಬೇಕಾಗ್ತಕ್ಕಂಥ ಪೂಜಾ ಸಾಮಗ್ರಿಗಳನ್ನ ಒಟ್ಟು ಹಾಕೋದು, ಆಮೇಲೆ ಅದನ್ನ ಅಲಂಕಾರ ಮಾಡಲಿಕ್ಕೆ ಸಹಾಯ ಮಾಡೋದು, ಆಮೇಲೆ ದೇವರ ಪ್ರಸಾದವನ್ನು ಜನರಿಗೆ ಹಂಚಲಿಕ್ಕೆ ಕೊಡೋದು. ಇದೆಲ್ಲ ಕೆಲವರಿಗೆ ಹಾಡ್ಲಿಕ್ಕೆ ಇಷ್ಟ ಆಗತ್ತೆ, ಸೊ ದೇವರ ಭಜನೆ ಪ್ರಾರ್ಥನೆಗಳನ್ನ ಮಾಡೋದು. ಕೆಲವರಿಗೆ ಅಡಿಗೆ ಮಾಡಲಿಕ್ಕೆ ತುಂಬಾ ಇಷ್ಟ ಅಥವಾ ಅವರಿಗೆ ತುಂಬಾ ಚೆನ್ನಾಗಿ ಬರುತ್ತೆ, ಅವರು ಅಡಿಗೆಗೆ ಅಂದ್ರೆ ಭಗವಂತನ ಪ್ರಸಾದ ತಯಾರು ಮಾಡಲಿಕ್ಕೆ ಸಹಾಯ ಮಾಡೋದು. ಕೆಲವರಿಗೆ ಏನಾಗುತ್ತೆ ರಂಗೋಲಿ ಹಾಕೋದ್ರಲ್ಲಿ ಇಷ್ಟ. ಸೊ ಇದೆಲ್ಲ ಬೇರೆ ಬೇರೆಯ ರೀತಿಯ ಸೇವೆಗಳು, ಅನೇಕ ರೀತಿಯ ಚಟುವಟಿಕೆಗಳಿವೆ ದೇವಸ್ಥಾನದಲ್ಲಿ. ಸೊ ಹಾಗಾಗಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಇಷ್ಟ, ಮತ್ತೆ ಅದರಲ್ಲಿ ಅವರು ತೊಡಗಿಸ್ಕೊಳ್ಬಹುದು. ಆದ್ರೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಎಲ್ಲ ಸೇವೆಯು ಕೂಡ ಭಗವಂತನ ನಡಿಲೇಬೇಕು ಅಲ್ವಾ, ಬೇರೆ ಬೇರೆ ರೀತಿಯ ಸೇವೆ ನಡಿಲೇಬೇಕಲ್ವಾ. ಹೌದು ಮಾತಾಜಿ. ಹಾಗಾಗಿ ಯಾರಿಗೆ ಯಾವ್ಯಾವುದರಲ್ಲಿ ಅವರಿಗೆ ತುಂಬಾ ಅಂದರೆ ಅವರಿಗೆ ಮಾಡ್ಲಿಕ್ಕಾಗತ್ತೆ ಅದನ್ನ ಸರಿಹೊಂದುವ ರೀತಿಯಲ್ಲಿ ಅನೇಕ ಚಟುವಟಿಕೆಗಳನ್ನು ಕೂಡ ಇಸ್ಕಾನ್ ಸಂಸ್ಥೆಯಲ್ಲಿ ಅದನ್ನ ಹಾಕೊಂಡಿದ್ದಾರೆ. ಸೊ ಈಗ ಕೆಲವರಿಗೆ ಏನಾಗುತ್ತೆ ಪೇಂಟಿಂಗ್ ಮಾಡ್ಲಿಕ್ಕೆ ಇಷ್ಟ, ಕೆಲವರಿಗೆ ಚಿತ್ರ ಬಿಡಿಸ್ಲಿಕ್ಕೆ. ಸೊ ಆಗ ಕೆಲವರು ಏನ್ ಮಾಡ್ತಾರೆ ಪ್ರಿಂಟಿಂಗ್ ಮಾಡೋದು, ಕೆಲವರು ಎಡಿಟಿಂಗ್ ಮಾಡೋದು, ಕೆಲವರು ಅಂದರೆ ಬೋಧನೆಗಳನ್ನ ಮಾಡೋದು, ಪ್ರೀಚಿಂಗ್. ಸೊ ಇದರಲ್ಲಿ ಎಲ್ಲರಿಗೂ ಬೇರೆ ಬೇರೆ ರೀತಿಯ ಅಂದರೆ ಕೆಲಸ. ಅಂದರೆ ಈ ಕೆಲಸದ ಮಾಡತಕ್ಕಂಥ ಭಗವಂತನ ಕೆಲಸ ಮಾಡ್ತಕ್ಕಂಥದ್ದು ಮೂಲ ಉದ್ದೇಶ ಏನು, ಪ್ರತಿಯೊಬ್ಬರು ಭಗವಂತನಲ್ಲಿ ದಾಸ್ಯ ಭಾವನೆ, ಆ ಸೇವೆಯನ್ನು ಮಾಡಲಿಕ್ಕಾಗಿ ಆ ರೀತಿ ಭಾವನೆ, ಆ ದಾಸ್ಯ ಭಾವನೆ ಬರಬೇಕು. ಆ ಉದ್ದೇಶದಿಂದ ಭಗವಂತನ ಸೇವೆಯಲ್ಲಿ ತೊಡಗಿಸಿಕೊಳ್ತಕ್ಕಂಥದ್ದು. ಈಗ ಎರಡನೇ ವಿಚಾರ ಮೈತ್ರಿ ಅಂತ ಬರುತ್ತೆ, ಮೈತ್ರಿ ಭಾವ, ಸ್ನೇಹ. ಸ್ಲೈಡ್ ಕಾಣ್ತಾ ಇದೆಯಾ? ಇಲ್ಲ ಮಾತಾಜಿ, ಕಾಣ್ತಾ ಇಲ್ವಾ? ಇಲ್ಲ. ಇವಾಗ ಕಾಣ್ತಿದೆ ಮಾತಾಜಿ, ಇವಾಗ ಎರಡು ಹೋಯ್ತು. ಇಲ್ಲ, ನಾನು ಕೇಳ್ತೇನೆ, ಅವಾಗ ಹೇಳಿ. ಈಗ ಕಾಣ್ತಾ ಉಂಟಾ? ಇಲ್ಲ. ಈಗ ಇಲ್ಲ. ಈಗ ಇಲ್ಲ ಮಾತಾಜಿ. ಬಂದಿಲ್ಲ ಮಾತಾಜಿ. ಹೀಗೆ ಮಾಡೋದು? ಬಂದು ಹೋಗ್ತಾ ಇದೆ ಮಾತಾಜಿ. ಅಲ್ಲ ಅಲ್ಲ, ಅದನ್ನ ನನಗೆ ಬೇಕಾಗಿಲ್ಲ, ನನಗೆ ಇದು ಬೇಕಾಗಿ ಬೇರೆದ್ ಬೇಕಾಗಿರೋದು. ಈಗ
ಇಲ್ಲ. ಇಲ್ಲ. ಆಗ್ತಾ ಇದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಈಗ ಮಾತಾಜಿ ಇಲ್ಲ. ಏನು ನಾನು ಬೇರೆ ಏನೋ ಶೇರ್ ಮಾಡಬೇಕು, ಅದು ಏನು ಪ್ರಾಬ್ಲಮ್ ಆಗ್ತಿದೆ. ಈಗ ಅದೇ Window- ಸ್ಲೈಡ್ ಕಾಣ್ತಾ ಇದೆಯಾ? ಅಲ್ಲ, ವಿಂಡೋ ಬಂದಿದೆ, ವಿಂಡೋ ಬಂದಿದೆ. ಫೈಲ್ಸ್ ಕಾಣ್ತಾ ಇದೆ. ಕಾಣ್ತಾ ಇಲ್ವಾ? ಕಾಣ್ತಾ ಇಲ್ಲ ಮಾತಾಜಿ, ಈಗ ಬಂದಿಲ್ಲ. ಇದು ಬಂತು, ಇದು PPT ಬಂತು. ಬಂತಲ್ವಾ? ಹರೇ ಕೃಷ್ಣ, ಹರೇ ಕೃಷ್ಣ, ಇದನ್ನೇ ಹಾಕ್ಬೇಕಾಗಿತ್ತು. ಹರೇ ಕೃಷ್ಣ. ಈಗ ಈಗ ಕಾಣ್ತಾ ಇದೆಯಾ? ಹಾ ಮಾತಾಜಿ. ಕಾಣ್ತಾ ಉಂಟಾ? ಹರೇ ಕೃಷ್ಣ. ಕಾಣ್ತಿದೆ ಹಾ, ಮಾತಾಜಿ. ಈಗ ಈಗ ನಮ್ಗೆ ಮೈತ್ರಿ ಭಾವದಲ್ಲಿ ಭಕ್ತಿ ಸೇವೆ. ಈಗ ಮೈತ್ರಿ ಭಾವದಲ್ಲಿ ಭಕ್ತಿ ಸೇವೆ, ಇದು 48ನೇ ಅಂಶ. ಮೈತ್ರಿ ಭಾವದಲ್ಲಿ ಭಕ್ತಿ ಸೇವೆ. ಈಗ ಮೈತ್ರಿ ಭಾವದಲ್ಲಿ 2 ಪ್ರಕಾರ, ಒಂದು ವಿಶ್ವಾಸ ಮತ್ತು ಎರಡನೆಯದು ಮೈತ್ರಿ ಅಂತ. ಈಗ ವಿಶ್ವಾಸ ಅಂತಂದ್ರೆ ಏನು? ವಿಶ್ವಾಸ ಅಂತಂದ್ರೆ ಭಗವಂತನಲ್ಲಿ ತುಂಬಾ ವಿಶ್ವಾಸ ಇಡೋದು, ಅದು ವಿಶ್ವಾಸ. ಭಗವಂತನಲ್ಲಿ ವಿಶ್ವಾಸ ಇಡುವುದು. ಈಗ ಭಗವಂತ ಅವನು ಯಾವ ತರ ಇರುತ್ತಂತಂದ್ರೆ, ನನಗೆ ಸಹಾಯ ಮಾಡ್ತೇನೆ, ಈ ಭಾವನೆ ಜೊತೆ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಹತ್ತಿರದ ಸಂಬಂಧ ಇರುತ್ತೆ, ಇಂಟಿಮೇಟ್ ಸಂಬಂಧ ಇರುತ್ತೆ ಭಗವಂತನ ಜೊತೆ. ಇಲ್ಲಿ ಉದಾಹರಣೆಗೆ ದ್ರೌಪದಿ ಉದಾಹರಣೆ ಕೊಟ್ಟಿದ್ದಾರೆ. ಅಂದ್ರೆ ದ್ರೌಪದಿ ಇಲ್ಲಿ ವಸ್ತ್ರಾಪಹರಣ ಸಮಯದಲ್ಲಿ ಅವಳು ಭಗವಂತನನ್ನ ತುಂಬಾ ಅಂದ್ರೆ ಇದರಲ್ಲಿ ತನ್ನ ಕಷ್ಟಕ್ಕಾಗಿ ಅವಳು ಕರೆಯುತ್ತಾಳೆ, ತನ್ನನ್ನ ರಕ್ಷಣೆ ಮಾಡು ಅಂತ. ಅವಳಿಗೆ ಭಗವಂತನಲ್ಲಿ ತುಂಬಾ ಆಳವಾದ ವಿಶ್ವಾಸ ಇದೆ. ಈ ವಿಶ್ವಾಸ, ಅದು ಅವಳ ವಿಶ್ವಾಸ ಇರೋದು ಗೋಪಿಯರ ತರ ಮಾಧುರ್ಯ ಭಾವ ಅಲ್ಲ, ಅಲ್ಲಿ ಇರ್ತಕ್ಕಂಥದ್ದು ವಿಶ್ವಾಸ ಮತ್ತೆ ಮೈತ್ರಿ. ಇಲ್ಲಿ ಈ ವಿಶ್ವಾಸ ಮತ್ತು ಮೈತ್ರಿ ಭಾವ ಇಲ್ಲಿರ್ತಕ್ಕಂಥದ್ದು ಭಗವಂತ ತನ್ನನ್ನು ಕಾಪಾಡಿಯೇ ಕಾಪಾಡ್ತಾನೆ, ಈ ರೀತಿಯಾದ ಒಂದು ಆಳವಾದ ಶ್ರದ್ಧೆ. ಈ ಆಳವಾದ ಶ್ರದ್ಧೆ ಮೊದಲು ಏನಿರುತ್ತೆ, ಎಲ್ಲರಿಗೂ ಕೂಡ ಸ್ವಲ್ಪ ಶ್ರದ್ಧೆ ಇರುತ್ತೆ. ಈ ಶ್ರದ್ಧೆ ತುಂಬಾ ಹೋಗ್ತಾ 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 ಆಳವಾದ ಶ್ರದ್ಧೆ ಆಗತ್ತೆ. ಸೊ ಈ ಆಳವಾದ ಶ್ರದ್ಧೆಯಿಂದ ಅವಳು ಅದನ್ನೇ ವಿಶ್ವಾಸ. ಸೊ ಈ ವಿಶ್ವಾಸದಿಂದ ಅವಳು ಭಗವಂತನನ್ನ ಕರಿತಾಳೆ, ಭಗವಂತ ನನ್ನನ್ನು ರಕ್ಷಿಸು ಅಂತ. ಇದು ಒಂದ್ ರೀತಿ ಇದನ್ನ ಭಗವಂತ ನನ್ನನ್ನ ರಕ್ಷಿಸ್ತಾನೆ ಹೇಳೋದೊಂದು ಕಾನ್ಫಿಡೆನ್ಸ್ ಇರ್ತದೆ. ಸೊ ಅದಕ್ಕೆ ಅದನ್ನ ನಮಗೆ ಇಲ್ಲಿ ವಿಶ್ವಾಸ ಹೇಳ್ತಾರೆ.
ಆಮೇಲೆ ಎರಡನೆಯದು ಮೈತ್ರಿಯಲ್ಲಿ ಆ, ಅಂತರಂಗದ ಸೇವಕ ಹಿತ ಮೈತ್ರಿ ಒಂದು ವಿಶ್ವಾಸ, ಎರಡನೇದು ಮೈತ್ರಿ. ಆ ಮೈತ್ರಿಯಲ್ಲಿ ಎರಡು ರೀತಿಯ ಅಂಶಗಳಿರುತ್ತೆ. ಒಂದು ಅಂತರಂಗದ ಸೇವಕ ಆಗೋದು, ಮತ್ತೊಂದು ಹಿತಚಿಂತಕ ಆಗೋದು. ಈಗ ಅಂತರಂಗದ ಸೇವಕ, ಇಲ್ಲಿ ಅಂತರಂಗದ ಸೇವಕಕ್ಕೆ ಏನಂತಂದ್ರೆ ಏನು ಉದಾಹರಣೆ ಕೊಟ್ಟಿದ್ದಾರೆ ಅಂತಂದ್ರೆ, ಒಂದು ಮೊದಲು ಹಿತೈಷಿ ನೋಡೋಣ. ಹಿತೈಷಿ, ಈಗ ಭಗವಂತ ಎಲ್ಲ ಜೀವಿಗಳ ಹಿತೈಷಿ ಅಲ್ವಾ? ಹೌದು ಮಾತಾಜಿ. ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ ಅಲ್ವಾ? ಅಲ್ಲಿ ಏನ್ ಹೇಳಿದ್ದಾನೆ? ಭಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿರುಚ್ಯತಿ. ಸುಹೃದಂ ಸರ್ವಭೂತಾನಾಂ, ಭಗವಂತ ಎಲ್ಲ ಹಿತೈಷಿ. ಆದರೆ ಯಾವಾಗ ಭಕ್ತ ಕೃಷ್ಣ ಪ್ರಜ್ಞೆಯನ್ನು ಬೋಧಿಸಲಿಕ್ಕೆ ಪ್ರಾರಂಭ ಮಾಡ್ತಾನೆ, ಆಗ ಭಕ್ತ ಭಗವಂತನ ಹಿತೈಷಿ ಆಗ್ತಾನೆ. ಭಕ್ತ ಭಗವಂತನ ಹಿತೈಷಿ ಆಗ್ತಾನೆ. ಅದಕ್ಕೆ ಏನಂತ ಹೇಳ್ತಾರೆ ಭಗವದ್ಗೀತೆಯಲ್ಲಿ, ಆ ಒಂದು ಕೊನೆಯ 18ನೇ ಅಧ್ಯಾಯದಲ್ಲಿ, ನಚ ತಸ್ಮಾನ್ ಮನುಷ್ಯೇಷು ಕಶ್ಚಿನ್ಮೇ ಪ್ರಿಯ ಸತ್ತಮಃ ಭವಿತಾ ನಚ ಮೇ ತಸ್ಮಾತ್ ಅನ್ಯ ಪ್ರಿಯತರೋ ಭವೇತ್. ಅಂದ್ರೆ ಭಕ್ತನು ಭಗವಂತನ ಹಿತೈಷಿ ಆಗ್ತಾನೆ. ಯಾಕಂದ್ರೆ ಭಗವಂತನ ಕಾರ್ಯ ಏನಿರುತ್ತೆ ಅದರಲ್ಲಿ ಅವನು ತನ್ನನ್ನು ತೊಡಗಿಸಿಕೊಳ್ತಾನೆ. ಸೊ ಹಾಗಾಗಿ ಭಗವಂತ ಭಕ್ತರ ಹಿತೈಷಿ, ಆದರೆ ಭಕ್ತನು ಭಗವಂತನ ಹಿತೈಷಿ, ಹಿತಚಿಂತಕನಾಗುವುದು. ಇದನ್ನೇ ಇಲ್ಲಿ ಹೇಳಿದ್ದಾರೆ. ದೇವೋತ್ತಮ ಪರಮಪುರುಷನ ಹಿತಚಿಂತಕನಾಗುವುದು ಭಕ್ತಿಯುತ ಮೈತ್ರಿಯ ಎರಡನೇ ಪ್ರಭೇದ, ಅಂದ್ರೆ ಹಿತೈಷಿ. ಅದೇ ಗೀತೆಯ ಅಂತರಂಗದ ರಹಸ್ಯವನ್ನು ಜನಸಾಮಾನ್ಯರಲ್ಲಿ ಪ್ರಸಾರ ಮಾಡುವ ಯಾರೂ ಕೂಡ ಕೃಷ್ಣನಿಗೆ ಎಷ್ಟು ಪ್ರಿಯನಾದವನೆಂದರೆ ಅಂತಹ ಪ್ರಚಾರಕರನ್ನು ಸರಿಗಟ್ಟುವವರು ಮಾನವ ಸಮಾಜದಲ್ಲಿ ಇರುವುದಿಲ್ಲ. ಇದನ್ನ 18ನೇ ಅಧ್ಯಾಯದಲ್ಲಿ ಭಗವಂತ ಹೇಳಿದ್ದಾನೆ. ಹಾಗಾಗಿ ಇಲ್ಲಿ ಏನಿರುತ್ತೆ ಅಂತಂದ್ರೆ ಆ ಒಂದು ಹಿತಚಿಂತಕ ಹೇಳ್ತಕ್ಕಂಥದ್ದು. ಆಮೇಲೆ ಮೈತ್ರಿಯಲ್ಲಿ ಎರಡನೇ ವಿಚಾರ ಅಂತರಂಗದ ಸೇವಕ. ಇಲ್ಲಿ ಅಂತರಂಗದ ಸೇವಕ ಹೇಗೆ ಕೇಳಿದರೆ, ನಾವು ಅಂದ್ರೆ ದೇವಸ್ಥಾನಕ್ಕೆ ನಾವು ಹೋಗ್ತೇವೆ, ಅಲ್ಲಿ ಹೋಗಿ ನಾವು ನಮಸ್ಕಾರ ಮಾಡ್ತೇವೆ ಅಲ್ವಾ, ಸಾಷ್ಟಾಂಗ ಮಾಡ್ತೇವೆ. ಆದ್ರೆ ಅಲ್ಲಿ ಯಾರಾದ್ರೂ ದೇವಸ್ಥಾನದಲ್ಲಿ ನಿದ್ರೆ ಮಾಡ್ತಾರಾ? ಇಲ್ಲ ಮಾತಾಜಿ, ಯಾವಾಗಲೂ ನಿದ್ರೆ ಮಾಡಲ್ಲ. ಆದರೆ ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ, ನಿಯಂತ್ರಕ ತತ್ವಗಳು ದೇವೋತ್ತಮ ಪರಮಪುರುಷನ ದೇಗುಲದಲ್ಲಿ ಮಲಗಬಾರದು ಅಂತ ಹೇಳ್ತದೆ. ದೇವಸ್ಥಾನದಲ್ಲಿ ಯಾವಾಗಲೂ ನಾವು ಮಲಗಬಾರದು. ಆದರೆ ಇಲ್ಲಿ ಶುದ್ಧ ಭಕ್ತನು, ಭಗವಂತನ ಅಂತರಂಗದ ದಾಸನಾಗುವ ಇಷ್ಟವುಳ್ಳ ಶುದ್ಧ ಭಕ್ತನು ದೇವಸ್ಥಾನದಲ್ಲಿ ಮಲಗುವುದು ಕೆಲವು ವೇಳೆ ಕಂಡು ಬರುತ್ತದೆ. ಅಂದ್ರೆ ಇದು ಶುದ್ಧ ಭಕ್ತರು ಕೆಲವೊಮ್ಮೆ ಕಂಡು ಬರ್ತದೆ ಅಂತೆ. ಭಗವಂತನ ಜೊತೆ ಸಂಬಂಧ ಗಾಢವಾಗಿ ಹೋಗಿದೆ, ಆಗ ವ್ಯಕ್ತಿ ಈ ರೀತಿ ಮಾಡಬಹುದು. ಸಾಧಾರಣವಾಗಿ ಯಾರು ಹೀಗೆ ಮಾಡುವುದಿಲ್ಲ. ಎಲ್ಲರೂ ಭಗವಂತನಿಗೆ ಅಡ್ಡ ಬೀಳ್ತಾರೆ, ಭಗವಂತ ನನ್ನ ಆ ದೇವಸ್ಥಾನದಲ್ಲಿ ಅಲ್ವಾ? ಹೌದು ಮಾತಾಜಿ. ಇದು ತುಂಬಾ ಮುಂದುವರಿದ ಹಂತ ಅಂತ. ಇದು ಕೆಲವು ವೇಳೆ ಕಂಡು ಬರುತ್ತದೆ. ಆಮೇಲೆ ಇನ್ನು ಎರಡನೇದು ಇಲ್ಲಿ ಗಾಢವಾದ ಅಂದ್ರೆ ಅಂತರಂಗದ ಸೇವಕ. ಇಲ್ಲಿ ಮತ್ತೊಂದು ಮೈತ್ರಿ ಒಳಗೆ ನಾವು ಮತ್ತೊಂದು ಉದಾಹರಣೆ ನೋಡಬಹುದು. ಅಂದ್ರೆ ಈಗ ಇದರಲ್ಲಿಯೇ ನಮಗೆ ನೋಡಿ, ಇನ್ನು ಯಾವುದೇ ಆಗಲಿ ಯಾರದೇ ಆಗಲಿ ಪಾದ ಸ್ಪರ್ಶ ಆಗುವುದಿಲ್ಲ ಅಲ್ವಾ, ಪಾದ ಸ್ಪರ್ಶ ಮಾಡುವುದಿಲ್ಲ ಅಲ್ವಾ. ಭಗವಂತನ ಪಾದ ಸ್ಪರ್ಶ, ಭಕ್ತರ ಪಾದ ಸ್ಪರ್ಶ ಮಾಡ್ತಾರೆ ಅಲ್ವಾ. ಹೌದು ಮಾತಾಜಿ. ಅದು ಸಿಕ್ಕಿದ್ರೆ ಬಹಳ ದೊಡ್ಡದು, ಭಗವಂತನ ಪಾದ ಸ್ಪರ್ಶ. ಮತ್ತೆ ಶುದ್ಧ ಭಕ್ತರ ಪಾದ ಸ್ಪರ್ಶ. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಇಲ್ಲಿ ಗೋಪ ಬಾಲಕರದ್ದು ಮತ್ತೆ ಕೃಷ್ಣನ ನಡುವೆ ಇರ್ತಕ್ಕಂಥ ಸಂಬಂಧ. ಅಲ್ಲಿ ಮಲ್ಲಯುದ್ಧ ಆಗತ್ತೆ ನೋಡಿ, ಇದರಲ್ಲಿ ಒಂದು ಮಥುರೆಯಲ್ಲಿ ಅಲ್ವಾ. ಅವಾಗ ಆ ಮಲ್ಲಯುದ್ಧದಲ್ಲಿ ಆ ಮುಷ್ಟಿಕ, ಚಾಣೂರ ಇವರನ್ನೆಲ್ಲ ಭಗವಂತ ಅಂದ್ರೆ ಚಾಣೂರ ಮರ್ದನ, ಭಗವಂತ ಚಾಣೂರನನ್ನು ಕೊಲ್ತಾನೆ ಅಲ್ವಾ. ಆ ಮಲ್ಲಯುದ್ಧದಲ್ಲಿ ತುಂಬಾ ಅವರು ಬಹಳ ವಿಶಾರದರಾಗಿದ್ರು, ಮುಷ್ಟಿಕ ಮತ್ತು ಚಾಣೂರ. ಅವರನ್ನ ಸೋಲಿಸಿ ಕೃಷ್ಣ ಮತ್ತೆ ಆಮೇಲೆ ಏನ್ ಮಾಡ್ತಾನೆ, ತನ್ನ ಗೆಳೆಯ ಗೋಪಬಾಲಕರನ್ನು ಕರೀತಾನೆ. ಆ ಗೋಪಬಾಲಕರು ಕೃಷ್ಣನನ್ನು ಸೋಲಿಸ್ಬಿಡ್ತಾರೆ. ಆ ಮಲ್ಲಯುದ್ಧ ಮಾಡಿದ ಆ ಚಾಣೂರ ಮುಷ್ಟಿಕ ಅವರಿಗೆ
ಕೃಷ್ಣನನ್ನ ಸೋಲಿಸ್ಲಿಕ್ಕಾಗ್ಲಿಲ್ಲ. ಆದರೆ ಕೃಷ್ಣ ತನ್ನ ಗೋಪಬಾಲಕರ ಜೊತೆ ಸೋಲ್ತಾನೆ. ಅಂದ್ರೆ ಆಗ ಅವರಲ್ಲಿ ಏನ್ ಷರತ್ತಿರುತ್ತೆ ಅಂತಂದ್ರೆ, ಯಾರು ಸೋತಿದ್ದಾರೆ ಅವರು ಗೆದ್ದವರನ್ನ ಹೊತ್ಕೊಂಡು ತಿರುಗ್ಬೇಕು ಅಲ್ವಾ? ಆ ತರ ಇತ್ತು. ಹೌದು. ಅವಾಗ ಏನಾಯ್ತು ಅಂದ್ರೆ, ಆ ಗೋಪಬಾಲಕರನ್ನು ಕೃಷ್ಣ ಹೊತ್ಕೊಂಡು ಹೋಗ್ಬೇಕಾಗಿತ್ತು. ಆ ಗೋಪಬಾಲಕರ ಪಾದ ಕೃಷ್ಣನ ದೇಹಕ್ಕೆ ತಾಗಿತ್ತು. ಈಗ ನಮ್ಮ ಪಾದ ಪವಿತ್ರ ವಸ್ತು, ಭಗವಂತನನ್ನು ತಲುಪಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಮುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಭಗವಂತ ಈ ಮೈತ್ರಿ ಭಾವ ಯಾರು ಗೋಪಬಾಲಕರದ್ದು. ಸೊ ಇದರಲ್ಲಿ ತೊಡಗ್ತಾರೆ. ಸೊ ಹಾಗಾಗಿ ಇಲ್ಲಿ ನಾವು ತಿಳ್ಕೊಳ್ಬೇಕು, ಮೈತ್ರಿ ಭಾವದಲ್ಲಿ ಎರಡು ರೀತಿ: ಅಂತರಂಗದ ಸೇವಕನಾಗುವುದು, ಮತ್ತೊಂದು ಹಿತೈಷಿ. ಆಮೇಲೆ ವಿಶ್ವಾಸ. ಇಲ್ಲಿ ವಿಶ್ವಾಸ ಮೊದಲನೇದು. ಆ ವಿಶ್ವಾಸದಲ್ಲಿ ಏನಿರುತ್ತೆ ಅಂತಂದ್ರೆ, ಭಗವಂತ ನಂಗೆ ಸಹಾಯ ಮಾಡ್ತಾನೆ, ಇದರಲ್ಲಿ ತುಂಬಾ ನಮಗೆ ವಿಶ್ವಾಸ ಇರುತ್ತೆ. ಆದರೆ ಮೈತ್ರಿನಲ್ಲಿ ಆ ವಿಶ್ವಾಸ ಹೇಳೋದು ಮತ್ತು ಬಲವಾಗಿರುತ್ತೆ. ಭಗವಂತ ನಿಶ್ಚಯವಾಗಿ ನನಗೆ ಸಹಾಯ ಮಾಡೇ ಮಾಡ್ತಾನೆ, ಇದು ಆ ಮೈತ್ರಿ. ಈಗ ನಮಗೆ ಮತ್ತೊಂದು ವಿಚಾರ ಆತ್ಮ ನಿವೇದನೆ ಅಂತ ಬರುತ್ತೆ. ಇಲ್ಲಿ ಆತ್ಮ ನಿವೇದನೆಯಲ್ಲಿ ಅದು ಮೈತ್ರಿ ಆದ್ಮೇಲೆ ಆತ್ಮ ನಿವೇದನೆ 49ನೆಯ ಒಂದು ವಿಚಾರ. ಇಲ್ಲಿ ಆತ್ಮ ನಿವೇದನೆ ಅಂತಂದ್ರೆ ಇದರಲ್ಲಿ ಎರಡು ತರ ಇರುತ್ತೆ. ಒಂದು ಶರಣಾಪತ್ತಿ, ಮತ್ತೊಂದು ಆತ್ಮ ನಿವೇದನೆ. ಇಲ್ಲಿ ಏನಾಗಿರುತ್ತೆ ಅಂತಂದ್ರೆ, ನಾವು ಎರಡು ಉದಾಹರಣೆಗಳನ್ನ ನೋಡ್ತೇವೆ ಅಲ್ವಾ? ಒಂದು ಬಲಿ ಮಹಾರಾಜ, ಎರಡನೇದು ನಮಗೆ ಉದಾಹರಣೆ ಬಲಿ ಮಹಾರಾಜ, ಮತ್ತೆ ನಮಗೆ ಇವರಿದ್ದಾರೆ ಉದಾಹರಣೆಗೆ ಅಂಬರೀಷ ಮಹಾರಾಜ. ಈಗ ಬಲಿ ಮಹಾರಾಜ, ಈ ಬಲಿ ಮಹಾರಾಜರು ಹೇಗೆ ಯಾವ ತರ ಉದಾಹರಣೆ ಅಂತಂದ್ರೆ, ಬಲಿ ಮಹಾರಾಜರು ಅವರು ಸಂಪೂರ್ಣವಾಗಿ ಎಲ್ಲವನ್ನೂ ಭಗವಂತನಿಗೆ ಅರ್ಪಣೆ ಮಾಡಿದ್ದಾರೆ ಅಲ್ವಾ? ಸಂಪೂರ್ಣ ಶರಣಾಗತಿ. ಆ ಬಲಿ ಮಹಾರಾಜರು ಎಲ್ಲಾದ್ರೂ ಭಕ್ತಿ ಸೇವೆ ಮಾಡಿದ್ದನ್ನು ನಾವು ನೋಡಿದ್ದೇವಾ? ನಾವು ಕಾಣೋದಿಲ್ಲ. ಹಾಗಾಗಿ ನಾವು ಕಾಣೋದಿಲ್ಲ. ಬದಲಾಗಿ ಭಗವಂತ ಬಂದು, ವಾಮನ ಅವತಾರ ಬಂದು ಭಗವಂತ ಕೇಳಿದಾಗ ಅವರು ಏನ್ ಮಾಡ್ತಾರೆ, ಎಲ್ಲವನ್ನೂ ಕೊಡ್ತಾರೆ, ತನ್ನ ಸರ್ವಸ್ವವನ್ನು ಕೊಡ್ತಾರೆ, ಆತ್ಮ ನಿವೇದನೆ ಮಾಡ್ತಾರೆ. ಆದರೆ ಅಂಬರೀಷ ಮಹಾರಾಜ ಯಾವ ತರ ನವವಿಧ ಭಕ್ತಿ, ಅವರು ರಾಜರ್ಷಿ ನವವಿಧ ಭಕ್ತಿ ಮಾಡ್ತಾ ಇದ್ರು. ಮತ್ತೆ ಎಲ್ಲವುದನ್ನು ಕೂಡ ಆ ಭಗವಂತನಿಗಾಗಿ ತನ್ನ ಎಲ್ಲ ಶರೀರವನ್ನು ಕೂಡ ಬಳಸ್ತಾ ಇದ್ರು. ಅಂದ್ರೆ ಇದರಲ್ಲಿ ಸರ್ವ ಸಮರ್ಪಣೆ ಅವರದು. ಸೊ ಇದು ಇನ್ನೊಂದು ರೀತಿಯಾದ ಆತ್ಮ ನಿವೇದನೆ. ಸೊ ಈ ರೀತಿಯಾಗಿ ಎರಡು ರೀತಿಯ ಆತ್ಮ ನಿವೇದನೆಯನ್ನ ನಾವು ಕಾಣಬಹುದು. ಇನ್ನೊಂದು, ಇಲ್ಲಿ ಆತ್ಮ ಅಂದರೆ ಏನು, ಇಲ್ಲಿ ಆತ್ಮ ನಿವೇದನೆ ಅಂತ ನಾವು ಕಾಣ್ತೇವೆ. ಆತ್ಮ ಎಂಬುದನ್ನು ಬೇರೆ ಬೇರೆ ವಿದ್ವಾಂಸರು ಬೇರೆ ಬೇರೆ ರೀತಿಗಳಲ್ಲಿ ವ್ಯಾಖ್ಯಾನ ಮಾಡ್ತಾರೆ. ಆತ್ಮ ಎನ್ನುವ ಶಬ್ದವನ್ನು ಕೆಲವೊಮ್ಮೆ ಚೇತನಾತ್ಮವೆಂದೇ ಗ್ರಹಿಸಲಾಗುತ್ತದೆ. ಆತ್ಮವು ದೇಹ ಮತ್ತು ಮನಸ್ಸುಗಳನ್ನು ಸೂಚಿಸುತ್ತದೆ ಎಂದು ಕೆಲವು ಸಲ ತಿಳಿಯಾಗುತ್ತೆ. ಆತ್ಮ ಅಂದ್ರೆ ಜೊತೆಗೆ ದೇಹ ಮತ್ತು ಆತ್ಮ. ಸೊ ಆತ್ಮ ನಿವೇದನೆ ಮಾಡ್ಕೊಂಡ ಅಂದ್ರೆ ಏನ್ ಮಾಡ್ಕೊಂಡ, ತನ್ನ ದೇಹವನ್ನು, ತನ್ನ ಮನಸ್ಸನ್ನು, ತನ್ನ ಆತ್ಮ ಎಲ್ಲವನ್ನು ಸರ್ವ ಸಮರ್ಪಣೆ. ಇದಕ್ಕೆ ಇಲ್ಲಿ ಒಂದು ಸುಂದರವಾದ ಒಂದು ಗೀತೆಯನ್ನು ರಚಿಸಿದ್ದಾರೆ ಭಕ್ತಿ ವಿನೋದ ಠಾಕೂರರು. ತಾವೆಲ್ಲರೂ ಕೂಡ ಕೇಳಿದ್ದೀರಾ. ಮಾನಸ ದೇಹೇ ಗೇಹೇ ಜೋ ಕಿಚು ಮೋರ ಅರ್ಪಿಲು ತುವ ಪದೇ ನಂದ ಕಿಶೋರ. ನನ್ನ ದೇಹ, ನನ್ನ ಮನಸ್ಸು, ನನ್ನ ಕುಟುಂಬ, ನನ್ನದೆಂಬ ಎಲ್ಲವನ್ನೂ ನಿನಗೆ ಸಮರ್ಪಣೆ ಮಾಡಿದ್ದೇನೆ. ಅಲ್ಲಿ ಶ್ರೀ ಭಕ್ತಿ ವಿನೋದ ಠಾಕೂರದ್ದು ಇದು ಶರಣಾಗತಿ ಹಾಡು ಅವರದ್ದು. ಅಂದ್ರೆ ಏನ್ ಹೇಳ್ತಾರೆ ಅವರು, ಅದೃಷ್ಟದಲ್ಲಿ, ದುರಾದೃಷ್ಟದಲ್ಲಿ, ಮತ್ತೆ ಬದುಕಿನಲ್ಲಿ, ಸಾವಲ್ಲಿ ಎಲ್ಲ ಕಷ್ಟಗಳು ನಿನ್ನ ಪಾದದಾಶ್ರಯನ್ನು ತಗೊಂಡಿದ್ದೇನೆ ನಾನು. ಆ ಪಾದದಾಶ್ರಯ ತಗೊಂಡಿರೋದ್ರಿಂದ ನನಗೆ ಅದರಲ್ಲಿ ಈ ಎಲ್ಲವೂ ಕೂಡ ಇಲ್ಲವಾಗಿದೆ. ಅದಕ್ಕೆ ಹೇಳ್ತಾರೆ ಅವರು, ಮಾನಸ ದೇಹೇ ಗೇಹೇ ಜೋ ಕಿಚು ಮೋರ ಅರ್ಪಿಲು ತುವ ಪದೇ ನಂದ ಕಿಶೋರ. ಸಂಪದೆ ವಿಪದೆ ಜೀವನೆ ಮರಣೆ ದಯ ಮಮ ಗೇಲ
ತುವಾ ಪದಾಭರಣೆ. ಆಮೇಲೆ ಏನ್ ಹೇಳ್ತಾರೆ, ಆಮೇಲೆ ಮಾರೋಬಿ ಅಬೋಬಿ ಜೋಯಿಚು ತೋಹರ ನಿತ್ಯ ದಾಸ ಪ್ರತೀತವಾಧಿಕಾರ. ನನ್ನನ್ನು ಬೇಕಾದ್ರೆ ನೀನು ಕೊಲ್ಲು ಅಥವಾ ನನ್ನನ್ನು ರಕ್ಷಿಸು, ಅಥವಾ ನಾನು ನಿನ್ನ ಶಾಶ್ವತ ಸೇವಕ, ನೀನು ನನ್ನ ಒಡೆಯ. ಇದು ಅವರದ್ದು ಒಂದು ಒಂದು ಸರ್ವಸಮರ್ಪಣೆ ಭಾವನೆ. ಸೊ ಅದಕ್ಕೆ ನಾವು ಇನ್ನೊಂದು ಉದಾಹರಣೆ ನೋಡೋಣ ಇಲ್ಲಿ. ಈಗ ಇನ್ನೊಂದು ಉದಾಹರಣೆಗೆ ಶ್ರೀ ಯಮುನಾಚಾರ್ಯರು ಹೇಳ್ತಾರೆ. ಯಮುನಾಚಾರ್ಯರು ಏನ್ ಹೇಳ್ತಾರೆ, ನಾನು ಮನುಷ್ಯನು ಅಥವಾ ದೇವತೆ ದೇಹ ಸೇರಿ ಜೀವಿಸಬಹುದು. ಯಾಕೆಂದ್ರೆ ಅವ್ರಿಗೆ ಅಂದ್ರೆ ದೇಹಗಳು ಬದಲಾಗತ್ತೆ ಪ್ರತಿಯೊಬ್ಬರಿಗೂ ಕೂಡ. ಈ ಭೌತಿಕ ಪ್ರಪಂಚದಲ್ಲಿ 3 ಗುಣಗಳಿದ್ದಾಗ ಯಾವ ದೇಹ ಬೇಕಾದ್ರೂ ಸಿಕ್ಬೋದು. ಆ ದೇಹ ಅಂತಂದ್ರೆ ಅದು ಐಹಿಕ ಪ್ರಕೃತಿಯ ತ್ರಿಗುಣಗಳ ಫಲ. ನಾವೇನ್ ಕೆಲಸ ಮಾಡ್ತೇವೆ ಅದರ ಫಲ. ಹಾಗೆ ಯಮುನಾಚಾರ್ಯ ಏನ್ ಹೇಳ್ತಾರೆ, ಹಾಗೆ ಬಂದ ದೇಹವನ್ನು ಧರಿಸುವ ನಾನು ನನ್ನನ್ನು ನಿನ್ನಲ್ಲಿ ಅರ್ಪಿಸಿಕೊಳ್ಳುತ್ತೇನೆ. ಅದನ್ನ ಅವ್ರು ಹೇಳ್ತಾರೆ, ನನ್ನನ್ನು ನಿನ್ನಲ್ಲಿ ಅರ್ಪಿಸಿಕೊಳ್ಳುತ್ತೇನೆ. ಅದು ಶರಣಾಗತಿ, ಆತ್ಮನಿವೇದನೆ. ಸೊ ಆಮೇಲೆ ಇನ್ನೊಂದು ಆತ್ಮನಿವೇದನೆಯಲ್ಲಿ ಹರಿಭಕ್ತಿ ವಿವೇಕದಲ್ಲಿ ಹೇಳ್ತಾರೆ, ಅಂದ್ರೆ ಒಂದು ಪ್ರಾಣಿನ ಯಾರಾದ್ರೂ ಮಾರಾಟ ಮಾಡಿದ್ರೆ ಆ ಪ್ರಾಣಿ ತನ್ನನ್ನ ಮಾರಾಟ ಮಾಡಿಕೊಂಡು ತಗೊಂಡು ಹೋಗ್ತಾರೆ. ಅದೇನು ತನ್ನ ಪಾಲನೆ ಪೋಷಣೆ ಬಗ್ಗೆ ಚಿಂತೆ ಮಾಡ್ತದ್ಯಾ? ಹರೇ ಕೃಷ್ಣ. ಅದಕ್ಕೆ ಇಲ್ಲ ಮಾಡಲ್ಲ. ಇಲ್ಲ ಮಾತಾಜಿ. ಯಾಕೆ? ಅದಕ್ಕೆ ಯಾರು ಮಾಲೀಕ ಇದ್ದಾನೆ ಅವನ ಅದರ ಪೋಷಣೆ ಪಾಲನೆ ಬಗ್ಗೆ ಚಿಂತೆ ಅಲ್ವಾ? ಹೌದು ಮಾತಾಜಿ. ಅದೇ ರೀತಿ ಯಾರು ಭಗವಂತನಲ್ಲಿ ಶರಣಾಗಿದ್ದಾರೆ ಅವನಿಗೆ ತನ್ನ ಅಥವಾ ತನ್ನ ಕುಟುಂಬದ ಪಾಲನೆ ಪೋಷಣೆ ಬಗ್ಗೆ ಚಿಂತೆ ಇಡಬಾರ್ದು. ಅದನ್ನೇ ಹೇಳ್ತಾರೆ ಶರಣಾಗತಿ ಸ್ತೋತ್ರ. ನಾವು ನೋಡಿದ್ದೇವೆ. ಆನುಕೂಲಸ್ಯ ಸಂಕಲ್ಪ ಪ್ರಾತಿಕೂಲಸ್ಯ ವರ್ಜನಂ ರಕ್ಷಿಷ್ಯತಿ ವಿಶ್ವಾಸೋ ಗೋಪ್ತೃತ್ವೇ ವರ್ಣಂ ತಥಾ. ಗೋಪ್ತೃತ್ವೇ ವರ್ಣಂ ತಥಾ. ಆತ್ಮನಿಕ್ಷೇಪ ಕಾರ್ಪಣ್ಯ ಷಡ್ವಿಧ ಶರಣಾಗತಿ ರಕ್ಷಿಷ್ಯತಿ ಇತಿ ವಿಶ್ವಾಸ. ತನ್ನನ್ನ ರಕ್ಷಣೆ ಮಾಡಿಯೇ ಮಾಡ್ತಾನೆ. ಇದನ್ನ ಈಗ ನೋಡಿ, 300 ಕ್ವಿಂಟಾಲು ಆನೆ ತಿಂತದೆ ಆಹಾರ. ಅದಕ್ಕೆ ಭಗವಂತ ಕೊಡ್ತಾನೆ ಕಾಡಲ್ಲಿ. ಅದೇನು ಆನೆ ಹುಡ್ಕೊಂಡು ಹೋಗ್ತಾನೆಯಾ? ಕೊಡ್ತಾನೆ ಭಗವಂತ. ಸೊ ಹಾಗೆ ತನ್ನನ್ನ ರಕ್ಷಣೆ ಮಾಡ್ತಾನೆ, ತನ್ನ ಕುಟುಂಬ. ಗೋಪ್ತೃತ್ವೇ. ಹರೇ ಕೃಷ್ಣ, ಹರೇ ಕೃಷ್ಣ. ಮಾತಾಜಿ ಮ್ಯೂಟ್ ಮಾಡಬೇಕು, ವಾಣಿ ಮಾತಾಜಿ ಸೌಂಡ್ ಬಂದಾಗ. ಹಾಗಾಗಿ ಇಲ್ಲಿ ನಮಗೆ ಏನಾಗುತ್ತೆ, ಒಂದು ಗೋಪ್ತೃತ್ವೇ ವರ್ಣಂ ತತ. ತನ್ನ ಕುಟುಂಬದ ರಕ್ಷಣೆ ಮಾಡೋದು ಅದು ಚಿಂತೆ ಇಲ್ಲ. ಭಗವಂತನಿಗೆ ಅದು ನನ್ನ ಅರ್ಪಿಸಿಕೊಂಡಿದ್ದೇನೆ ಅಂತ. ಕಾಯ ಮನಸ್ಸ ಆ ವ್ಯಕ್ತಿಯು ಶರಣಾಗತನಾಗಿರುವುದು ದಿಟವೇ ಆದಲ್ಲಿ ಪ್ರಭು ಸೇವೆಯಲ್ಲಿ ಮಗ್ನನಾಗಿರುವುದಷ್ಟೇ ಅವನ ಕಾಳಜಿ. ಅಂದರೆ ಯಾರು ಶರಣಾಗತನಾಗಿದ್ದಾನೆ ಅವನ ಕಾಳಜಿ ಏನು? ಕೆಲಸ ಭಗವಂತನಿಗೆ ಅವರ ಸೇವೆಯಲ್ಲಿ ಮಗ್ನನಾಗಿರುವುದು, ತನ್ಮಯನಾಗಿರುವುದು, ಸೇವೆಯಲ್ಲಿ ತನ್ಮಯನಾಗಿರುವುದು, ಅದು ಅಷ್ಟೇ ಕೆಲಸ. ಬಾಕಿದು ಅವನ ಭಗವಂತನ, ತನ್ನ ಕುಟುಂಬ, ತನ್ನ ಪಾಲನೆ ಪೋಷಣೆ ಅದು ಭಗವಂತನಿಗೆ ಬಿಟ್ಟಿದ್ದು. ಅದಕ್ಕೆ ಭಗವಂತ ಹೇಳ್ತಾನೆ 9ನೇ ಅಧ್ಯಾಯದಲ್ಲಿ, ಯೋಗಕ್ಷೇಮಂ ವಹಾಮ್ಯಹಂ. 9ನೇ ಅಧ್ಯಾಯ 22ನೇ ಶ್ಲೋಕದಲ್ಲಿ ಹೇಳ್ತಾನೆ, ಯೋಗಕ್ಷೇಮಂ ವಹಾಮ್ಯಹಂ. ಯೋಗಕ್ಷೇಮಂ ವಹಾಮ್ಯಹಂ ಅಂದ್ರೆ ನಿನ್ನಲ್ಲಿ ಆ ಭಗವಂತ ಇಲ್ಲಿ ನೋಡಿ, ಶರಣಾಗತನಾದ ಕೂಡಲೇ ಅಲ್ಲಿ ಸರ್ವ ಸಮರ್ಪಣ ಭಾವದಲ್ಲಿ ಆ ಶರಣಾಗತನಾದ ಕೂಡಲೇ ಅಲ್ಲಿ ಭಗವಂತನಿಗೆ ಆ ಶರಣಾಗತನಾದ ವ್ಯಕ್ತಿಯ ಹಿತವನ್ನು ಕಾಪಾಡುವುದು. ಕೃಷ್ಣನ ಪಾದ ಕಮಲಗಳಿಗೆ ಶರಣಾಗತನಾಗುವ ವ್ಯಕ್ತಿಯ, ಯಾರಾದ್ರೂ ಶರಣಾಗತ ಆದರೂ ಆ ವ್ಯಕ್ತಿಯ ಹಿತವನ್ನು ಕಾಪಾಡುವುದು ಅದು ತನ್ನ ಜವಾಬ್ದಾರಿ ಅಂತ ಕೃಷ್ಣ ಹೊತ್ಕೋತಾನೆ. ಅದು ತನ್ನ ಜವಾಬ್ದಾರಿ ಅಂತ. ಸೊ ಹಾಗಾಗಿ ಆಮೇಲೆ ಏನ್ ಮಾಡ್ತಾನೆ ಭಗವಂತ, ಅಂತಹ ವ್ಯಕ್ತಿಯು ಆಧ್ಯಾತ್ಮಿಕ ಪರಿಪೂರ್ಣತೆಯಲ್ಲಿ ಮುನ್ನಡೆಯಲು ಅಂತರಂಗದಲ್ಲಿದ್ದು ಉಪದೇಶ ಮಾಡ್ತಾನೆ. ಯಾರು ಸಂಪೂರ್ಣವಾಗಿ ಶರಣಾಗತರಾಗಿದ್ದಾರೆ ಅವರ ರಕ್ಷಣೆಯ ಜವಾಬ್ದಾರಿ ಕೃಷ್ಣನಿಗೆ. ಮತ್ತೆ ಅದಕ್ಕೆ ಯೋಗಕ್ಷೇಮಂ ವಹಾಮ್ಯಹಂ. ಇಲ್ಲದನ್ನು ನಾನು ಕೊಡ್ತೇನೆ, ಇದ್ದಿದ್ದನ್ನು ನಾನು ಕಾಪಾಡ್ತೇನೆ. ಹಾಗಾಗಿ ಅವನು ಚೈತ್ಯ ಗುರುವಾಗ್ತಾನೆ. ಯಾರಿಗೆ? ಯಾರು ಶರಣಾಗತರಾಗಿದ್ದಾರೆ ಆ ಚೈತ್ಯ ಗುರುವಾಗಿ ಅಂತರಂಗದಲ್ಲಿ ಉಪದೇಶ ಕೊಡ್ತಾನೆ. ಆ ಹೃದಯದಲ್ಲಿ ಇದ್ಕೊಂಡು ಉಪದೇಶ ಕೊಡ್ತಾನೆ. ಈ ರೀತಿ ಮಾಡಬೇಕು, ಈ ರೀತಿ ಮಾಡಬೇಕು, ಈ ರೀತಿ ನಡ್ಕೋಬೇಕು, ಈ ರೀತಿ ಮಾಡೋದು ಸೇವೆ. ಸೊ ಅದಕ್ಕೆ ಯಾಕಾಗಿ? ಆಧ್ಯಾತ್ಮಿಕ ಪರಿಪೂರ್ಣತೆ ಕೊಡ್ಲಿಕ್ಕೆ.
ಅದಕ್ಕೆ ಹೇಳಿದ್ದಾನಲ್ಲ, ಭಗವದ್ಗೀತೆ 10ನೇ ಅಧ್ಯಾಯದಲ್ಲಿ ಹೇಳಿದ್ದಾನೆ, 9ನೇ ಶ್ಲೋಕ ಅಂತ ಕಾಣುತ್ತೆ. ಸೊ ತೇಷಾಂ ಸತತ ಯುಕ್ತಾನಾಂ ಭಜತಾಂ ಪ್ರೀತಿ ಪೂರ್ವಕಂ ದದಾಮಿ ಬುದ್ಧಿ ಯೋಗಂ ತಮ್ ಏನ ಮಾಂ ಉಪಯಾಂತಿ ತೇ. ಅವನ ಹೃದಯದಲ್ಲಿ ಇದ್ಕೊಂಡು ಬುದ್ಧಿಯೋಗ, ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಲಿಕ್ಕೆ ನಾನು ಬುದ್ಧಿಯೋಗವನ್ನು ಕೊಡ್ತೇನೆ ಅಂತ ಹೇಳಿದ್ದಾನೆ. ಸೊ ಹಾಗಾಗಿ ಚೈತ್ಯ ಗುರುವಾಗ್ತಾನೆ ಅಂತಹ ಶರಣಾಗತನಾದ ಆತ್ಮಕ್ಕೆ. ಸೊ ಹಾಗಾಗಿ ಇಲ್ಲಿ ನಾವು ಇದನ್ನ ಶರಣಾಗತಿಯ ಬಗ್ಗೆ ನಾವು ತಿಳ್ಕೊಂಡ್ವಿ. ಅಂದ್ರೆ 49ನೇ ಅಂಶವನ್ನು ತಿಳ್ಕೊಂಡ್ವಿ. ಈಗ 50ನೇ ಅಂಶ ಅಚ್ಚುಮೆಚ್ಚಾದ ಮೆಚ್ಚಾದುದರ ವಸ್ತುವಿನ ಅರ್ಪಣೆ. ಅಚ್ಚುಮೆಚ್ಚಾದ ವಸ್ತು ಯಾವುದು ನಮಗೆ ಅತ್ಯಂತ ಇಷ್ಟ ಆಗತ್ತೆ, ಪ್ರೀತಿ ಇರುತ್ತೆ, ಅದನ್ನ ಭಗವಂತನಿಗೆ ಅರ್ಪಿಸಿದರೆ ಆ ವ್ಯಕ್ತಿಗೆ ಶಾಶ್ವತವಾಗಿ ಒಳಿತಾಗುತ್ತೆ. ಶಾಶ್ವತವಾಗಿ ಒಳಿತಾಗುವುದು ಅಂದ್ರೆ ಏನು? ಶಾಶ್ವತವಾಗಿ ಒಳಿತಾಗುವುದು ಅಂತಂದ್ರೆ ಅವನಿಗೆ ಒಂದು ಶ್ರೇಯಸ್ ಅಂತ ಕರೀತಾರೆ, ಶಾಶ್ವತ ಒಳಿತು. ತನ್ನಲ್ಲಿ ಇರ್ತಕ್ಕಂತಹ ಅತ್ಯುತ್ತಮ ವಸ್ತುವನ್ನ, ತನಗೆ ಪ್ರೀತಿಯಾದ ವಸ್ತುವನ್ನ, ಪದಾರ್ಥ ಅಥವಾ ಒಂದು ವಸ್ತುವನ್ನ ಭಗವಂತನಿಗೆ ಅರ್ಪಿಸುವುದು, ಇದು ಕೂಡ ಒಂದು ರೀತಿಯ ಭಕ್ತಿ ಸೇವೆ. ಆಮೇಲೆ 51ನೇ ವಿಚಾರ, ಕೃಷ್ಣನಿಗಾಗಿ ಎಲ್ಲ ಪ್ರಯತ್ನ. ಇದು ಏನಂತಂದ್ರೆ ನಾರದ ಪಂಚರಾತ್ರದಲ್ಲಿ ಹೇಳಿದ್ದಾರೆ, ದಿಟದಲ್ಲಿ ಭಕ್ತಿ ಸೇವಾ ತತ್ಪರನಾದ ವ್ಯಕ್ತಿಯು ಅಪೌರುಷ ಧರ್ಮ ಗ್ರಂಥಗಳಲ್ಲಿ ಹೇಳಲಾದ ಮತ್ತು ಸಂಸಾರ ನಿರ್ವಹಣೆಗಾಗಿ ಮಾಡಲಾಗುವ ಎಲ್ಲ ಕಾರ್ಯಗಳಲ್ಲಿ ತೊಡಗಿಕೊಂಡಿರಬೇಕೆಂದು ಹೇಳಿದೆ. ಅಂದ್ರೆ ಇದು ಈಗ ಅಪೌರುಷೇಯ ಧರ್ಮ ಗ್ರಂಥಗಳಲ್ಲಿ ಏನ್ ಹೇಳಿದ್ದಾರೆ ಅದು, ಮತ್ತೆ ಸಂಸಾರ ನಿರ್ವಹಣೆಗೆ ಎರಡೂ ಕೂಡ, ಅಂದ್ರೆ ಆಧ್ಯಾತ್ಮಿಕ ಕರ್ತವ್ಯಗಳನ್ನು ಮಾಡ್ತಾ ಇದ್ದಾನೆ ಭಗವಂತ. ಏನು ಧರ್ಮ ಗ್ರಂಥಗಳು ಹೇಳಿದ್ದಾರೆ ಅದನ್ನ, ಮತ್ತೆ ಸಂಸಾರ ಕಾರ್ಯ ಎರಡೂ ಕೂಡ. ಸೊ ಹಾಗಾಗಿ ಮತ್ತೆ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ತಾನು ಭಗವಂತನ ಆ ಧರ್ಮ ಗ್ರಂಥಗಳಲ್ಲಿ ಏನ್ ಹೇಳಿದ್ದಾರೆ ಅದನ್ನ ಅಂತ ಕಾರ್ಯಗಳಲ್ಲಿ ನಿರತಾಗಿರ್ಬೇಕು, ಮತ್ತೆ ತನ್ನ ಬದುಕಿನಲ್ಲಿ ತನ್ನ ಕರ್ತವ್ಯಗಳನ್ನು ಕೂಡ ಮಾಡಬೇಕು. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಪ್ರತ್ಯೇಕವಾಗಿ ಹೇಳ್ತಾ ಇರೋದಂತಂದ್ರೆ, ಯಾವುದೋ ಒಬ್ಬ ವ್ಯಕ್ತಿ ಕೆಲಸ ಮಾಡ್ತಾನೆ ಅಂತ ಇಟ್ಕೊಂಡ್ರೆ ಆ ಕೆಲಸದ ಫಲವನ್ನು ಭಗವಂತನಿಗೆ ಅರ್ಪಿಸೋದು. ಅಂದರೆ ಇದರ ಅರ್ಥ ಭಗವಂತನ ಸೇವೆಗೋಸ್ಕರ ವೃತ್ತಿ ಮಾಡ್ತಕ್ಕಂಥದ್ದು. ಇದು ಏನ್ ಮಾಡ್ತದೆ ಅಂದರೆ, ವ್ಯಕ್ತಿ ಸದಾಕಾಲ ಭಗವಂತನ ಚಿಂತನೆಯಲ್ಲಿ ಇರ್ಲಿಕ್ಕೆ ಆ ತರ ತೊಡಗಲಿಕ್ಕೆ ಸಹಾಯ ಮಾಡುತ್ತೆ. ಇದು ಅಂದ್ರೆ ಭಗವಂತನಿಗಾಗಿಯೇ ಕಾರ್ಖಾನೆಯಲ್ಲಿ ಕೆಲಸ ಮಾಡೋದು ಅಥವಾ ಯಾವುದಾದ್ರೂ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡೋದು, ಭೌತಿಕ ಕೆಲಸವನ್ನ ಭಗವಂತನಿಗಾಗಿ ಮಾಡೋದು. ಇದು 51ನೇ ವಿಚಾರ. 52ನೇ ವಿಚಾರ, ಶರಣಾಗತ ಆತ್ಮನಾಗುವುದು. ಇಲ್ಲಿ ಶರಣಾಗತಿ ಮೊದಲು ಆತ್ಮನಿವೇದನೆ ಬಂದಿದೆ, ಈಗ ಶರಣಾಗತ ಆತ್ಮನಾಗುವುದು. ಇದರ ವ್ಯತ್ಯಾಸ ಏನು ಅಂತಂದ್ರೆ, ಇದು ಮತ್ತು ಮುಂದುವರಿದ ವಿಚಾರ. ನಾನು ನಿನಗೆ ಸೇರಿದವನು, ಕೃಷ್ಣ ನಾನು ನಿನಗೆ ಸೇರಿದವನು, ಕೃಷ್ಣ ನನ್ನವನು, ನಾನು ಕೃಷ್ಣನಿಗೆ ಸೇರಿದವನು. ಇದು ತುಂಬಾ ಮುಂದುವರಿದ ಸ್ಥಿತಿ. ನಾನು ಕೃಷ್ಣನಿಗೆ ಸೇರಿದವನು, ಇದು ಅಂದರೆ ಇದು ಆತ್ಮನಿವೇದನೆಯಲ್ಲಿ. ಇಲ್ಲಿ ಪ್ರತ್ಯೇಕ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ, ಇದು ಶರಣಾಪತ್ತಿ. ಅಂದರೆ ಶರಣಾಪತ್ತಿ ಅಂತಂದ್ರೆ ಆ ಭಗವಂತ ಏನು ರಕ್ಷಣೆ ಕೊಡ್ತಾನೆ ಆ ರಕ್ಷಣೆಯನ್ನ ಸ್ವೀಕಾರ ಮಾಡೋದು ವ್ಯಕ್ತಿ, ಅದಕ್ಕೆ ಶರಣಾಪತ್ತಿ ಅಂತ ಹೇಳ್ತಾರೆ. ಇದಕ್ಕೆ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಪ್ರಿಯ ಪ್ರಭುವೇ, ತಾನು ನಿನಗೆ ಸೇರಿದವನೆಂಬ ದೃಢ ನಿಶ್ಚಯದಿಂದ ನಿನಗೆ ಶರಣಾಗತನಾಗಿರುವ ವ್ಯಕ್ತಿಯು ಮತ್ತು ಇದೇ ಭಾವದಲ್ಲಿ ಕಾಯ ವಾಚ ಮನಸ ಕೆಲಸ ಮಾಡುವವನು ನಿಶ್ಚಯವಾಗಿಯೂ ಲೋಕೋತ್ತರ ಆನಂದವನ್ನು ಅನುಭವಿಸಬಹುದಾಗಿದೆ. ಅಂದ್ರೆ ಯಾರು ಶರಣಾಗತನಾಗಿ ಆ ಭಗವಂತನ ರಕ್ಷಣೆಯನ್ನ ಒಳಗಾಗಿದ್ದಾರೆ, ಅವನು ತನ್ನ ದೇಹ, ತನ್ನ ಮನಸ್ಸು, ತನ್ನ ಮಾತು ಎಲ್ಲದರಲ್ಲೂ ಕೂಡ ಅವನು ಭಗವಂತನ ಸೇವೆ ಮಾಡ್ತಾ ಇರೋದ್ರಿಂದ ಅವನಲ್ಲಿ ದಿವ್ಯವಾದ ಆನಂದ ಅಂದ್ರೆ ಸೇವಾನಂದವನ್ನ ಅವನು ಅನುಭವಿಸ್ತಾನೆ. ಸೊ ಇದನ್ನ ನಾವು ಭಗವದ್ಗೀತೆಯಲ್ಲಿ ಕೂಡ ನೋಡಿದ್ದೇವೆ. 18ನೇ ಅಧ್ಯಾಯದಲ್ಲಿ 56ನೇ ಶ್ಲೋಕ, ಸರ್ವಕರ್ಮಾಣಿ ಸದಾ ಕುರುವಾಣೋ ಮದ್ವ್ಯಪಾಶ್ರಯ. ಮದ್ವ್ಯಪಾಶ್ರಯ ಅಂದ್ರೆ ನನ್ನ ರಕ್ಷಣೆಯಲ್ಲಿ ನೀನು ಯಾರಿರ್ತಾರೆ, ಸೊ ಅವರು ಶುದ್ಧ ಭಕ್ತರು. ಅವರು ಏನ್ ಮಾಡ್ತಾರೆ, ಭಗವಂತನ ರಕ್ಷಣೆಯಲ್ಲಿ ಇರೋದ್ರಿಂದ ಅವರು ಸದಾ ಯಾವಾಗಲೂ 24 ಗಂಟೆಗಳು 100ಕ್ಕೆ 100ರಷ್ಟು
ಆ ಭಗವಂತನ ಆದೇಶಕ್ಕೆ ಅನುಗುಣವಾಗಿ ಚಟುವಟಿಕೆಗಳಲ್ಲಿ ನಿರತರಾಗಿರ್ತಾರೆ. ಭಗವಂತನ ರಕ್ಷಣೆಯನ್ನು ಅವರು ಸ್ವೀಕಾರ ಮಾಡ್ತಾರೆ. ಮತ್ತು 24 ಅಹೈತುಕಿ ಅಪ್ರತಿಹತ, ಅವ್ರು ಏನ್ ಮಾಡ್ತಾರೆ, ಭಗವಂತನ ಸೇವೆಯಲ್ಲಿ ಇರ್ತಾರೆ. ಯಾಕೆ? ಅವರು ಭಗವಂತನ ರಕ್ಷಣೆ, ಯೋಗಕ್ಷೇಮಂ ವಹಾಮ್ಯಹಂ ಅಂತ ಹೇಳಿದಾನೆ, ಅದನ್ನು ಅವರು ಪಡ್ಕೊಂಡಿದ್ದಾರೆ. ಅದಕ್ಕೆ ನರಸಿಂಹ ಪುರಾಣದಲ್ಲಿ ಕೂಡ ಹೇಳಿದೆ, ನರಸಿಂಹ ಭಗವಂತ ಏನು ಹೇಳಿದ್ದಾನೆ, ನನ್ನನ್ನು ಕುರಿತು ಪ್ರಾರ್ಥಿಸುವ ಯಾರೇ ಆಗಲಿ ನನ್ನ ರಕ್ಷಣೆಯಲ್ಲಿ ಇರುತ್ತಾರೆ ಮತ್ತು ಅಂಥವರನ್ನು ನಾನು ಸರ್ವದಾ ಎಲ್ಲ ವಿಪತ್ತುಗಳಿಂದ ಕಾಪಾಡ್ತೇನೆ. ಯಾರು ಭಗವಂತನಲ್ಲಿ ಶರಣಾಗಿದ್ದಾರೆ, ಯಾರು ಭಗವಂತನಿಗೋಸ್ಕರ ತನ್ನನ್ನೇ ಅಂದ್ರೆ ಸದಾ ಸರ್ವದಾ ತೊಡಗಿಸಿಕೊಂಡಿದ್ದಾರೆ, ಅವರಿಗೆ ಆ ಭಗವಂತ ಅವರನ್ನ ಕಾಪಾಡ್ತಾರೆ ಮತ್ತು ಅವರನ್ನ ಎಲ್ಲ ರೀತಿಯ ಒಂದು ಸಂಕಟಗಳಿಂದ ಪಾರು ಮಾಡ್ತಾರೆ. ಸೊ ಇದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ, ಶರಣಾಗತನಾದ ಆತ್ಮ ಅಂದ್ರೆ ಇದು ಶರಣಾಪತ್ತಿ. ಅಂದ್ರೆ ಭಗವಂತ ಏನು ರಕ್ಷಣೆ ಕೊಡ್ತಾನೆ ಅದನ್ನ ಆ ಒಂದು ಶುದ್ಧ ಭಕ್ತ ಅದನ್ನ ಸ್ವೀಕಾರ ಮಾಡಿರ್ತಾನೆ. ಆಮೇಲೆ ತುಳಸಿಯಂತಹ ಗಿಡಗಳ ಸೇವೆ, ಇದು 53ನೇ ವಿಚಾರ. ಈ ತುಳಸಿ ಗಿಡದ ಸೇವೆ ಅಂತಂದ್ರೆ, ಆ ತುಳಸಿ ಗಿಡದಲ್ಲಿ ಏನ್ ಬರುತ್ತೆ, ಅದು ಸ್ಕಂದ ಪುರಾಣದಲ್ಲಿ ಹೇಳಿದ್ದಾರೆ, ಪಾಪ ಕರ್ಮಗಳ ರಾಶಿಯನ್ನು ಕರಗಿಸಲು ತುಳಸಿ ಗಿಡಕ್ಕೆ ಗೌರವಪೂರ್ವಕವಾದ ನಮಸ್ಕಾರವನ್ನು ಮಾಡ್ತಾನೆ. ಈಗ ಪ್ರತಿನಿತ್ಯ ನಾವು ಆ ತುಳಸಿಗೆ ಆರತಿ ಮಾಡಿದಾಗ ಯಾನಿ ಕಾನಿ ಜಪಾಪಾನಿ ಜನ್ಮಾಂತರ ಕೃತಾನಿ ಚ ತಾನಿ ತಾನಿ ಪ್ರಣಶ್ಯಂತಿ ಪ್ರದಕ್ಷಿಣೆ ಪದೇ ಪದೇ ಅಂತ ಹೇಳ್ತೇವೆ ಅಲ್ವಾ. ಅಂದ್ರೆ ಎಷ್ಟು ನಾವು ಪಾಪ ಕರ್ಮಗಳ ರಾಶಿ ಮಾಡಿದ್ರು ಅದನ್ನು ನಮಸ್ಕಾರ ಮಾಡಿ ತುಳಸಿಗೆ, ಅದು ಆ ಪಾಪ ಕರ್ಮಗಳ ರಾಶಿ ಕರಗಿ ಹೋಗ್ತದೆ. ಈಗ ತುಳಸಿ ಗಿಡವನ್ನ ನಾವು ಒಂದು ತುಳಸಿ ಗಿಡವನ್ನ ನೋಡಿದರೆ, ತುಳಸಿ ಗಿಡವನ್ನ ಮುಟ್ಟಿದರೆ ಸಕಲ ದುಃಖಗಳು, ಸಕಲ ರೋಗಗಳಿಂದ ನಾವು ಮುಕ್ತರಾಗ್ಬೋದು ಅಂತ. ಆಮೇಲೆ ನೆಮ್ಮದಿಯಿಂದ ಇರಬಹುದು. ತುಳಸಿ ಗಿಡಕ್ಕೆ ನೀರು ಹಾಕೋದು, ತುಳಸಿ ಗಿಡಕ್ಕೆ ನಮಸ್ಕಾರ ಮಾಡೋದ್ರಿಂದ ಯಮರಾಜನ ಒಂದು ಭೇಟಿ ಇಲ್ಲ, ಅಂದ್ರೆ ನಮಗೆ ನರಕ ಲೋಕಕ್ಕೆ ಹೋಗ್ಬೇಕಾಗಿಲ್ಲ. ಹಾಗಾಗಿ ಯಾಕೆಂತಂದ್ರೆ ಯಮರಾಜನ ಭಟರು ಅವರು ಭಕ್ತರನ್ನು ತೆಗೆದುಕೊಂಡು ಹೋಗೋದಿಲ್ಲ. ತುಳಸಿ ಗಿಡವನ್ನು ನೆಟ್ರೆ, ಒಬ್ಬನು ತುಳಸಿ ಗಿಡ ನೆಟ್ರೆ ಅವನು ಕೃಷ್ಣನ ಭಕ್ತನಾಗ್ತಾನೆ. ಆಮೇಲೆ ಆ ತುಳಸಿ ಎಲೆಯನ್ನ ಒಂದು ತುಂಬಾ ಶ್ರದ್ಧೆಯಿಂದ ಆ ಕೃಷ್ಣನ ಪಾದಾರವಿಂದಗಳಿಗೆ ಅರ್ಪಿಸಿದರೆ ಅವನಿಗೆ ದೈವ ಪ್ರೇಮ, ಕೃಷ್ಣ ಪ್ರೇಮ ಸಿಕ್ಕತ್ತೆ, ಪೂರ್ಣವಾಗಿ ಸಿಕ್ಕತ್ತಂತೆ. ಹಾಗಾಗಿ ತುಳಸಿ ಪೂಜೆ ಬಹಳ ಮುಖ್ಯವಾದದ್ದು. ಈ ತುಳಸಿ ಅಂದ್ರೆ ಅದು ಎಲ್ಲ ದೃಷ್ಟಿಯಿಂದ ಅದು ಮಂಗಳಕರವಾದದ್ದು. ಸೊ ಹಾಗಾಗಿ ತುಳಸಿಯನ್ನ ನೋಡುವುದರಿಂದ, ತುಳಸಿ ಗಿಡವನ್ನ ನೆಡುವುದು, ತುಳಸಿ ಗಿಡಕ್ಕೆ ನೀರು ಹಾಕೋದು, ತುಳಸಿಯ ದರ್ಶನ ಮಾಡೋದು, ಅದನ್ನ ಸ್ಪರ್ಶನ ಮಾಡೋದು, ಇದನ್ನ ಮಂಗಳಾರತಿ ಮಾಡೋದು, ತುಳಸಿ ಮಂಗಳಾರತಿ ಮಾಡೋದು, ತುಳಸಿ ಬಗ್ಗೆ ನಾವು ತಿಳ್ಕೊಳ್ಳೋದು, ಇದೆಲ್ಲ ತುಂಬಾ ತುಂಬಾ ಕೃಷ್ಣನಿಗೆ ತುಳಸಿ ಅಂದ್ರೆ ತುಂಬಾ ಪ್ರೀತಿ. ಈಗ ಎಷ್ಟೋ ಹೂಗಳಿದೆಯಂತೆ, ಸುಗಂಧ ಭರಿತವಾದ ಹೂಗಳು, ಎಷ್ಟು ಹೂಗಳನ್ನು ಹಾಕಿದ್ರು ಕೂಡ ತುಳಸಿ ಇಲ್ಲದಿದ್ದರೆ ಭಗವಂತನಿಗೆ ಅವನಿಗೆ ಅರ್ಚನೆಯೇ ಆಗುದಿಲ್ಲ ಅಲ್ವಾ. ಹರೇ ಕೃಷ್ಣ. ಹೌದು ಮಾತಾಜಿ. ತುಳಸಿಗೆ ನಾವು ಮತ್ತೆ ಇದು ಮುಖ್ಯ ಅಂದ್ರೆ, ನಾವು ಪ್ರಸಾದ ಕೊಡ್ಬೇಕಾದ್ರೆ ಕೃಷ್ಣಾರ್ಪಣ ಮಸ್ತು ಅಂದ್ರೆ ತುಳಸಿ ಎಲೆ ಬೇಕೇ ಬೇಕು ಅಲ್ವಾ. ಈ ತುಳಸಿ ಮಹಾರಾಣಿ ಅದು ಅವಳು ವೃಂದಾವನವನ್ನ ಕಾಪಾಡ್ತಾಳೆ. ಆ ವೃಂದಾವನ ಅಂತಂದ್ರೆ ಕೃಷ್ಣನು ಆ ಬಾಲಲೀಲೆಗಳನ್ನು ನಡೆಸಿದ ಸ್ಥಳ. ಸೊ ಹಾಗಾಗಿ ಆಮೇಲೆ ನಾವು ಕೂಡ ನೋಡ್ತೇವೆ, ತುಳಸಿ ವಿವಾಹ ಅಂತ ನೋಡ್ತೇವೆ ಅಲ್ವಾ. ತುಳಸಿ ವಿವಾಹ ಆಗದೆ ನಮ್ಮ ವಿವಾಹಗಳು ಪ್ರಾರಂಭ ಆಗಲ್ಲ. ಹಾಗಾಗಿ ತುಳಸಿ ಮತ್ತೆ ಅಂದ್ರೆ ಅವಳು ಭಕ್ತಿದಾತೆ. ತುಳಸಿ ಭಕ್ತಿಯನ್ನ ನಮಗೆ ಬೇಕು, ಭಕ್ತಿ ಸಿಗ್ಬೇಕು ಅಂದ್ರೆ ನಾವು ಭಕ್ತಿ ಕೊಡು ದೇವಿ ತುಳಸಿ ದೇವಿ ಮಾತಾ ಅಂತ ನಾವು ಬೇಡ್ಕೊಳ್ಬೇಕು. ಸೊ ಹಾಗಾಗಿ ತುಳಸಿ ಪೂಜೆಯನ್ನು ನಾವು ಮಾಡೋದ್ರಿಂದ, ತುಳಸಿ ಆರತಿಯನ್ನು ನಾವು ಮಾಡೋದ್ರಿಂದ ನಾವು ಭಕ್ತಿಯಲ್ಲಿ ಬಹಳ ಬೇಗ ಮುಂದುವರಿಯಬಹುದು. ಸೊ ಹಾಗಾಗಿ ಅವಳು ತುಳಸಿ ಮಾತಾ, ಅವಳು ವೃಂದಾವನವನ್ನ ಕಾಪಾಡ್ತಾಳೆ. ಈಗ 54ನೆಯ ವಿಚಾರ, ಅಪೌರುಷೇಯ ಧರ್ಮಗ್ರಂಥಗಳ ಶ್ರವಣ. ಇಲ್ಲಿ ನಾವು ತಿಳ್ಕೊಳ್ಬೇಕು, ಅಪೌರುಷೇಯ ಧರ್ಮಗ್ರಂಥಗಳು ಅಂದ್ರೆ ಏನು. ಇಲ್ಲಿ ಶ್ರೀಲ ರೂಪ ಗೋಸ್ವಾಮಿಯವರು ಹೇಳ್ತಾರೆ, ಅಪೌರುಷೇಯ ಧರ್ಮಗ್ರಂಥ ಅಂದ್ರೆ ಯಾವ ಗ್ರಂಥ ನಮ್ಮನ್ನು ಭಕ್ತಿಯಲ್ಲಿ ಮುನ್ನಡೆಯುವಂತೆ ಮಾಡುತ್ತೆ, ಅದು ಅಪೌರುಷೇಯ ಧರ್ಮಗ್ರಂಥ. ಆಮೇಲೆ ಈಗ ಶ್ರೀಲ ಮಧ್ವಾಚಾರ್ಯರು ಯಾವ ತರ ವ್ಯಾಖ್ಯಾನ ಮಾಡ್ತಾರೆ ಅಂದ್ರೆ,
ಯಾವ ಈ ಧರ್ಮ ಗ್ರಂಥಗಳು ಅಂದ್ರೆ ರಾಮಾಯಣ, ಮಹಾಭಾರತ, ಉಪನಿಷತ್ತುಗಳು, ಪುರಾಣಗಳು, ವೇದಾಂತ. ಮತ್ತು ಇಲ್ಲಿ ಮತ್ತೊಂದು ವಿಚಾರ ಇದೆ, ಇವುಗಳ ಜಾಡನ್ನೇ ಅನುಸರಿಸಿ ಬರೆದ ಯಾವುದೇ ಗ್ರಂಥ ಅದನ್ನು ಅದು ಧರ್ಮ ಗ್ರಂಥ. ಈಗ ನಮಗೆ ಈಗ ಶೀಲ ಪ್ರಭುಪಾದರು, ಆಮೇಲೆ ನಮಗೆ ಗೋಸ್ವಾಮಿಗಳು ಅನೇಕ ವೈದಿಕ ಸಾಹಿತ್ಯಗಳನ್ನ ಕೊಟ್ಟಿದ್ದಾರೆ ಅಲ್ವಾ? ಹೌದು ಮಾತಾಜಿ. ಅವೆಲ್ಲವೂ ಈ ಹೌದು ವ್ಯಾಖ್ಯಾನದಲ್ಲಿ ಮಾತಾಜಿ. ಈಗ ಶೀಲ ಮಧ್ವಾಚಾರ್ಯ ವ್ಯಾಖ್ಯಾನದ ಪ್ರಕಾರ ಮತ್ತೆ ಶೀಲ ರೂಪ ಗೋಸ್ವಾಮಿಯರ ಪ್ರಕಾರ ಅವು ಎಲ್ಲವೂ ಕೂಡ ಅಪೌರುಷೇಯ ಗ್ರಂಥಗಳು. ಹಾಗಾಗಿ ನಾವು ಶೀಲ ಪ್ರಭುಪಾದರ ಬರೆದಿರ್ತಕ್ಕಂಥದ್ದು ಮತ್ತೆ ಶ್ರೀ ರೂಪ ಗೋಸ್ವಾಮಿ ಮತ್ತೆ ಸನಾತನ ಗೋಸ್ವಾಮಿ, ಜೀವ ಗೋಸ್ವಾಮಿ ಎಲ್ಲ ಗೋಸ್ವಾಮಿಗಳು ಬರ್ತಿರ್ತಕ್ಕಂಥ ಸಾಹಿತ್ಯ ಅವೆಲ್ಲವೂ ಕೂಡ ಅಪೌರುಷೇಯ ಗ್ರಂಥಗಳು. ಸೊ ಹಾಗಾಗಿ ಇಲ್ಲಿ ನಮ್ಗೆ ಅಪೌರುಷೇಯ ಗ್ರಂಥಗಳ ಬಗ್ಗೆ ಇಲ್ಲಿ ಬಹಳ ಮುಖ್ಯವಾಗಿ ಹೇಳ್ತಾರೆ. ಇಲ್ಲಿ ಒಂದು ಭಾಗವತಂ, ಶ್ರೀಮದ್ ಭಾಗವತಂ. ಸೊ ಅದಕ್ಕೆ ಭಾಗವತ ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ. ಸೊ ಹಾಗಾಗಿ ಭಾಗವತ ಗ್ರಂಥಾವತಾರ. ಯಾವಾಗ ಕಲಿಯುಗ ಬರ್ತಾ ಇದೆ, ದ್ವಾಪರ ಯುಗದ ಮುಗಿತಾ ಇದೆ, ಸೊ ಹಾಗಾಗಿ ಕಲಿಯುಗದಲ್ಲಿ ದ್ವಾಪರ ಯುಗದಲ್ಲಿ ಭಗವಂತನ ಅವತಾರ ಮುಗಿತಾ ಬರ್ತದೆ. ಆ ಸಮಯದಲ್ಲಿ ಭಗವಂತ ಪರೀಕ್ಷಿತ್ ಮಹಾರಾಜನಿಗೆ ಅವನನ್ನ ಭ್ರಮೆಗೆ ತಂದು ಅವನ ಮೂಲಕ ನಮಗೆ ಈ ಒಂದು ಅಮಲ ಪುರಾಣ, ಆ ಒಂದು ಭಾಗವತ ಶ್ರೀಮದ್ ಭಾಗವತರು ಕೊಟ್ಟಿದ್ದಾರೆ. ಯಾಕೆಂದ್ರೆ ಗ್ರಂಥಾವತಾರವಾಗಿ ಭಗವಂತ ಈ ಕಲಿಯುಗದಲ್ಲಿ ಬಂದಿದ್ದಾರೆ. ಭಾಗವತ ಗ್ರಂಥಾವತಾರ, ಆಮೇಲೆ ನಾಮಾವತಾರವಾಗಿ ಭಗವಂತ ನಮ್ಗೆ ಕಲಿಯುಗದಲ್ಲಿದ್ದಾರೆ. ಹರಿನಾಮ, ಹರೇ ಕೃಷ್ಣ ಮಹಾಮಂತ್ರ ಅವತಾರ, ಆಮೇಲೆ ಭಗವಂತ ನಮಗೆ ವಿಗ್ರಹ ಅವತಾರವಾಗಿ ಬಂದಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಭಗವಂತ ಬೇರೆ ಅಲ್ಲ, ಮತ್ತೆ ಭಾಗವತ ಬೇರೆ ಅಲ್ಲ. ಸೊ ಹಾಗಾಗಿ ನಾವು ಪ್ರತಿನಿತ್ಯ ಭಾಗವತವನ್ನ ನಾವು ಮನೆಯಲ್ಲಿ ಇಟ್ಕೊಂಡ್ರೆ, ಮತ್ತೆ ಮನೆಯಲ್ಲಿ ಇಟ್ಕೊಂಡ್ರೆ ಭಗವಂತನನ್ನ ಇಟ್ಕೊಳ್ಳೋ ನಾರಾಯಣ ಇದ್ದ ಹಾಗೆ ಮನೆಯಲ್ಲಿ. ಸೊ ಆಮೇಲೆ ಅಂತಹ ಗ್ರಂಥಗಳನ್ನ ಮನೆಯಲ್ಲಿ ಇಟ್ಕೊಂಡು ಗೌರವದಿಂದ ನಮಸ್ಕರಿಸುವ ವ್ಯಕ್ತಿಯು ಎಲ್ಲ ಪಾಪಕರ್ಮಗಳ ಫಲದಿಂದನೂ ಮುಕ್ತನಾಗುತ್ತಾನೆ, ಮತ್ತೆ ದೇವತೆಗಳಿಂದ ಪೂಜೆಗಳು ಯೋಗ್ಯತೆಯನ್ನು ಗಳಿಸ್ತಾನೆ. ಅಂದ್ರೆ ಇಲ್ಲಿ ಭಗವಂತನ ಮನೆಯಲ್ಲಿ ಶ್ರೀಮದ್ ಭಾಗವತ ಇಟ್ಕೊಳ್ಳೋದು, ಅದನ್ನ ನಿತ್ಯವೂ ಸೇವೆ ಮಾಡಬೇಕು. ನಿತ್ಯಂ ಭಾಗವತ ಸೇವೆಯ ಪ್ರತಿನಿತ್ಯ ಭಾಗವತವನ್ನ ನಾವು ಸ್ವಲ್ಪ ಸಮಯ ಕೇಳಬೇಕು ಮತ್ತು ಸ್ವಲ್ಪ ಸಮಯ ನಾವು ಅದನ್ನ ಓದಬೇಕು. ಯಾಕೆ? ನಮ್ಗೆ ಶೃಣ್ವತಾಂ ಸ್ವಕತಃ ಕೃಷ್ಣ ಪುಣ್ಯ ಶ್ರವಣ ಕೀರ್ತನ ಹೃದ್ಯಂತಸ್ಥೋ ಹಿ ಅಭದ್ರಾಣಿ ವಿದುನೋತಿ ಸುರುತ್ಸತಾಂ. ಕೃಷ್ಣ ಕಥೆಗಳು. ಸೊ ಕೃಷ್ಣ ಕಥೆಗಳನ್ನ ಕೇಳೋದು ಅಂದ್ರೆ ಪುಣ್ಯ ಶ್ರವಣ ಕೀರ್ತನ, ಅದು ಪುಣ್ಯ. ಆ ಪುಣ್ಯ ಅಂದ್ರೆ ಭಕ್ತಿ ಪುಣ್ಯ. ಇದರಿಂದ ನಮ್ಮ ಹೃದಯದಲ್ಲಿರ್ತಕ್ಕಂತಹ ಎಲ್ಲ ಕೆಟ್ಟದ್ದು ಅನರ್ಥಗಳು ಹೊರಟು ಹೋಗುತ್ತವೆ. ಈ ರಜೋಗುಣ, ತಮೋಗುಣ, ಆಮೇಲೆ ಕಾಮ, ಕ್ರೋಧ, ಮದ, ಮೋಹ ಇವೆಲ್ಲ ಹೊರಟು ಹೋಗುತ್ತೆ. ಸೊ ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು, ಮನೆಯಲ್ಲಿ ಶ್ರೀಮದ್ ಭಾಗವತವನ್ನ ನಾವು ಪ್ರತಿನಿತ್ಯ ಅದನ್ನ ನಾವು ಶ್ರವಣ ಮಾಡಬೇಕು, ಅದನ್ನ ನಾವು ವಾಚನ ಮಾಡಬೇಕು. ಇದು ಬಹಳ ಮುಖ್ಯವಾದದ್ದಂತ. ಈಗ 55ನೇ ಅಂಶವನ್ನ ನೋಡೋಣ, ಮಥುರಾವಾಸ. ಈಗ ಇಲ್ಲಿ ಮಥುರಾವಾಸದ ಬಗ್ಗೆ 55ನೇ ಅಂಶ, ಭಗವಂತನ ಲೀಲಾ ಸ್ಥಳ. ನಮ್ಗೆಲ್ಲರಿಗೂ ಗೊತ್ತಿದೆ ಮಥುರಾವಾಸ. ಮಥುರಾ ಹೇಳೋದು ಭಗವಂತನ ಲೀಲಾ ಸ್ಥಳ. ಭಗವಂತನ ಎಲ್ಲಿ ಎಲ್ಲಿ ಲೀಲೆಗಳನ್ನು ಮಾಡಿದ್ದಾನೆ ಅಂತಹ ಸ್ಥಳದಲ್ಲಿ ನಾವು ವಾಸ ಮಾಡೋದು ಅಂದ್ರೆ ಅದು ತೀರ್ಥಕ್ಷೇತ್ರ. ಸೊ ಅದು ಪುಣ್ಯಕ್ಷೇತ್ರ. ಆ ಪುಣ್ಯಕ್ಷೇತ್ರದಲ್ಲಿ ಇದ್ದು ನಾವು ಭಗವಂತನ ಸೇವೆ ಮಾಡಿದರೆ ಅಲ್ಲಿ ಧಾಮದ ಮಹಿಮೆ, ಆ ಧಾಮದ ಮಹಿಮೆಯಿಂದ ನಮ್ಮ ಭಕ್ತಿ ಬಲು ಬೇಗ ಉನ್ನತಿಯನ್ನು ನಾವು ಪಡ್ಕೊಳ್ಬಹುದು. ಸೊ ಇಂತಹ ಆ ಸ್ಥಳದಲ್ಲಿ ಮಾಡೋದ್ರಿಂದ ಧಾಮದ ಮಹಿಮೆ. ಸೊ ಮಥುರಾ ಪಟ್ಟಣದಲ್ಲಿ ಏನ್ ಹೇಳ್ತಾರೆ, ವರಾಹ ಪುರಾಣದಲ್ಲಿ ಆ ಮಥುರಾ ಪಟ್ಟಣದಲ್ಲಿ ಅಂದ್ರೆ ಯಾರಿಗೆ ಮಥುರಾ ಪಟ್ಟಣದಲ್ಲಿ ಇರ್ತಾರೆ, ಆ ಒಲವು ಅಲ್ಲಿ ಉಳ್ಕೋಬೇಕು ಅಂತ ಆಸಕ್ತಿ ಬರುತ್ತೆ, ಅಲ್ಲಿ ಭ್ರಾಮಕ ಶಕ್ತಿಯ ಬಂದಿಯಾಗುವುದಿಲ್ಲ. ಭ್ರಾಮಕ ಶಕ್ತಿ ಅಂದ್ರೆ ಮಾಯೆ. ಸೊ ಮಾಯೆಯ ಒಂದು ವಶದಲ್ಲಿ ಇರೋದಿಲ್ಲ. ಆಮೇಲೆ ಭಕ್ತಿ ಸೇವೆ, ಆ ಒಂದು ಅಲ್ಲಿ ಮಥುರಾ ಪಟ್ಟಣದಲ್ಲಿ ನಾವು ಹೆಜ್ಜೆ ಇಟ್ಟರೆ ಸಾಕಂತೆ ಅಲ್ಲಿ ಸಕಲ ಎಲ್ಲ ತ್ರಿಲೋಕ, ಈ 14 ಲೋಕಗಳು ಅದಕ್ಕೆ ತ್ರಿಲೋಕ ಅಂತ ಹೇಳ್ತಾರೆ. ಅಂದ್ರೆ ಮರ್ತ್ಯಲೋಕ, ಆಮೇಲೆ ಸ್ವರ್ಗಲೋಕ, ಆಮೇಲೆ ಪಾತಾಳ ಲೋಕ, ಇವು ತ್ರಿಲೋಕ. ಈ ತ್ರಿಲೋಕಗಳಲ್ಲಿ ಎಷ್ಟು ಯಾತ್ರಾ ಸ್ಥಳಗಳು ಇರ್ಬೋದು.
ಆ ಎಷ್ಟು ಯಾತ್ರಾ ಸ್ಥಳಕ್ಕೆ ಹೋಗ್ಬರೋದು ಒಂದೇ, ಆ ಮಥುರಾ ಪಟ್ಟಣಕ್ಕೆ ಕೇವಲ ಹೆಜ್ಜೆ ಇಟ್ಟರೆ ಸಾಕು, ಅವಾಗ ಅಷ್ಟು ಅದರ ಪುಣ್ಯ ನಮಗೆ ಬರುತ್ತೆ ಅಂತ ಇಲ್ಲಿ ಬ್ರಹ್ಮಾಂಡ ಪುರಾಣದಲ್ಲಿ ಹೇಳಿದೆ. ಸೊ ಹಾಗಾಗಿ ಮಥುರಾ ಪಟ್ಟಣದ ಬಗ್ಗೆ ನಾವು ಆ ಒಂದು ಪಟ್ಟಣ ನೋಡ್ಬೇಕು ಅಂತ ಒಂದು ಅಪೇಕ್ಷೆ ಇಟ್ಕೊಳ್ಳೋದು, ನನಗೆ ಮಥುರಾ ಪಟ್ಟಣಕ್ಕೆ ಹೋಗ್ಬೇಕು, ನೋಡ್ಬೇಕು, ಆ ತರ ಅಪೇಕ್ಷೆ ಇಟ್ಕೊಂಡ್ರೆ, ಮಥುರಾ ಪಟ್ಟಣದ ಬಗ್ಗೆ ನಾವು ವಿವರಗಳನ್ನು ಕೇಳಿದರೆ, ಆ ಮಥುರಾ ಪಟ್ಟಣನ ನಾವು ಸ್ಮರಿಸಿದರೆ, ಆಮೇಲೆ ಆ ಆ ನೆಲವನ್ನು ನಾವು ಸ್ಪರ್ಶ ಮಾಡಿದರೆ, ಭಗವಂತನ ಆ ಲೀಲಾ ಸ್ಥಳ ಮಥುರಾ, ಅಲ್ಲಿ ನಾವು ಜನ್ಮಸ್ಥಳ ಕೂಡ. ಸೊ ಇಲ್ಲಿ ನಾವು ಸರ್ವಾಭಿಷ್ಟಗಳನ್ನು ಈಡೇರಿಸಿಕೊಳ್ಳಬಹುದು ಅಂತ ಅನೇಕ ಶಾಸ್ತ್ರ ಗ್ರಂಥಗಳು ಹೇಳುತ್ತವೆ. ಅಂದ್ರೆ ಕರ್ಮಿಗೆ ಬೇಕಾದರೆ ಕರ್ಮಿಯೂ ಹೋಗ್ತಾನಂತೆ, ಯಾಕೆ ತನ್ನ ಇಷ್ಟಪಡ್ಲಿಕ್ಕೆ. ಜ್ಞಾನಿಯು ಹೋದ್ರೆ ಅವನಿಗೆ ಮುಕ್ತಿ ಕೊಡ್ತದೆ. ಆಮೇಲೆ ಭಕ್ತನು ಹೋದರೆ ಭಕ್ತನಿಗೆ ಏನ್ ಕೊಡ್ತದೆ, ಅವರು ದಿವ್ಯ ಪ್ರೇಮ, ಕೃಷ್ಣ ಪ್ರೇಮವನ್ನು ನಾವು ಪಡ್ಕೊಳ್ಬಹುದು. ಸೊ ಹಾಗಾಗಿ ಇಲ್ಲಿ ಹೇಳ್ತಾರೆ. ಆಮೇಲೆ 56ನೇ ಅಂಶವನ್ನು ನೋಡೋಣ. 56ನೇ ಅಂಶ ಭಕ್ತರ ಸೇವೆ. ಭಕ್ತರ ಸೇವೆ ಅಂದ್ರೆ ವೈಷ್ಣವರ ಸೇವೆ. ಈಗ ಭಕ್ತರ ಸೇವೆ ಇದು ಇದರ ಬಗ್ಗೆ ಎಷ್ಟು ಹೇಳಿದ್ರು ನಮ್ಗೆ ಕಡಿಮೆನೆ. ಭಕ್ತರ ಸೇವೆ ಭಗವಂತರು ಭಗವಂತನ ಸೇವೆಗಿಂತ ಭಕ್ತರ ಸೇವೆ ಬಹಳ ಮುಖ್ಯವಾಗಿದ್ದು. ಈ ಭಕ್ತರ ಸೇವೆಯನ್ನು ಮಾಡೋದ್ರಿಂದ ನಾವೇನನ್ನು ಪಡ್ಕೊಳ್ಬೋದು, ನಾವು ಭಕ್ತಿಯಲ್ಲಿ ಪ್ರಗತಿಯನ್ನು ಸಾಧಿಸ್ಲಿಕ್ಕೆ ಭಕ್ತರ ಸಂಘ ಬೇಕೇ ಬೇಕು. ಭಕ್ತರ ಸಂಘ ಇದ್ದಾಗ ನಮಗೆ ಭಕ್ತಿ ಬೆಳೆಯುತ್ತೆ. ಭಕ್ತರ ಸಂಘ ತಪ್ಪಿಬಿಟ್ರೆ ನಮಗೆ ಭಕ್ತಿ ಕುಂಠಿತ ಆಗೋಗುತ್ತೆ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಈಗ ಭಕ್ತಿ ಮಾಡ್ಲಿಕ್ಕೆ ನಮಗೆ ಭಕ್ತರ ಸಂಘ ಬೇಕು. ಆ ಭಕ್ತರ ಸಂಘದಲ್ಲಿ ಭಕ್ತಿ ಕಾರ್ಯ ನಡೀತದೆ. ಆ ಭಕ್ತಿ ಕಾರ್ಯ ಮಾಡುವಾಗ ನಮ್ಗೆ ಅನರ್ಥಗಳು ದೂರವಾಗುತ್ತವೆ. ಆಮೇಲೆ ನಾವು ಸರಿಯೋ ನಾವು ತಪ್ಪೋ ಇದು ಕೂಡ ತಿಳ್ಕೊಳ್ಳಿಕ್ಕೆ ಬರುತ್ತೆ. ಇದಕ್ಕೆ ಭಕ್ತರ ಸೇವೆ ಮಾಡೋದು ವೈಷ್ಣವ ಸೇವಾ. ಸೊ ಅದು ಅದರ ಮಹಿಮೆ ಏನು ಅಂತ ಅನೇಕ ಪುರಾಣಗಳು ಮತ್ತೆ ಈ ಶ್ರೀಮದ್ ಭಾಗವತಮ್ ಇದನ್ನೆಲ್ಲ ನಾವು ಉದಾಹರಣೆ ನೋಡ್ಬೋದು. ಏನಾಗೋಯ್ತು ಇದು? ಇಲ್ಲಿ ಉದಾಹರಣೆ ನೋಡ್ಬೋದು. ಅಲ್ಲಿ ಪದ್ಮ ಪುರಾಣದಲ್ಲಿ ಏನ್ ಹೇಳಿದ್ದಾರೆ, ಆರಾಧನಂ ಸರ್ವೇಷಾಂ ವಿಷ್ಣುರ್ ಆರಾಧನಂ ತದೀಯಾನಾಂ ಸಮರ್ಚನಂ. ಅಂದ್ರೆ ಶಿವ ಪಾರ್ವತಿಗೆ ಹೇಳ್ತಾನೆ, ಪಾರ್ವತಿ ಏನ್ ಹೇಳ್ತಾನೆ, ಎಷ್ಟೋ ಪೂಜೆ ವಿಧಾನಗಳು ಉಂಟು, ಆದರೆ ಪೂಜೆ ಯಾರನ್ನು ಮಾಡಬೇಕು, ಆ ಪೂಜೆ ಆರಾಧನೆಯನ್ನ ಆ ವಿಷ್ಣುವನ್ನ ಮಾಡಬೇಕು. ಯಾಕೆ ಮಾಡಬೇಕು? ಅವನೇ ಮುಕ್ತಿದಾತ ಮುಕುಂದ ಅಂತ ಹೇಳ್ತಾನೆ. ಆಮೇಲೆ ಅಲ್ಲಿ ಆ ವಿಷ್ಣುವಿನ ಆರಾಧನೆಗಿಂತ ತದೀಯಾನಾಂ ಸಮರ್ಚನಂ ಅಂದ್ರೆ ತದೀಯ ಅಂದ್ರೆ ಭಗವದ್ಭಕ್ತರು ಮತ್ತೆ ಭಗವಂತನಿಗೆ ಸಂಬಂಧಪಟ್ಟ ವಸ್ತುಗಳು. ಭಕ್ತ ಭಗವಂತನಿಗೆ ಸಂಬಂಧಪಟ್ಟವನು. ಸೊ ಹಾಗಾಗಿ ಭಕ್ತರ ಸೇವೆ ಮಾಡಿದರೆ ಭಗವಂತನಿಗೆ ಆನಂದ ಉಂಟಾಗುತ್ತಂತೆ. ಆಮೇಲೆ ಎಷ್ಟೋ ಭಾಗವತದಲ್ಲಿ ಅನೇಕ ಶ್ಲೋಕಗಳಿವೆ. ಇಲ್ಲಿ ಹೇಳ್ತಾರೆ 3ನೇ ಸ್ಕಂದದಲ್ಲಿ 7ನೇ ಅಧ್ಯಾಯದ 19ನೇ ಶ್ಲೋಕ, ಭಕ್ತರ ಪ್ರಾಮಾಣಿಕ ದಾಸ ಆಗ್ಲಿ ಅಂತ ಬೇಡ್ತಾನೆ. ಯಾಕೆ ಬೇಡ್ತಾರೆ? ಭಕ್ತರ ಸೇವೆ ಮಾಡೋದ್ರಿಂದ ಭಗವಂತನ ಆ ಪಾದಗಳಲ್ಲಿ ಅಪ್ಪಟ ಭಕ್ತಿ ಸೇವೆಯನ್ನು ಸಲ್ಲಿಸಲಿಕ್ಕೆ ಭಾಗ್ಯ ಸಿಗ್ತದೆ. ಸೊ ಭಕ್ತರ ಸಂಘದಲ್ಲಿ ನಮಗೆ ಭಕ್ತಿ ಸೇವೆ ಸಿಕ್ಕುತ್ತೆ. ಸೊ ಭಕ್ತಿ ಸೇವೆ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಈ ಒಂದು ಐಹಿಕ ಯಾತನೆಗಳು ಅಂದ್ರೆ ಕ್ಲೇಶ, ಸೊ ನಾವು ಕ್ಲೇಶಾಗ್ನಿ ಅಂತ ನೋಡಿದ್ದೇವೆ ಮೊದಲು. ಸೊ ಕ್ಲೇಶಾಗ್ನಿ ಎಲ್ಲ ರೀತಿಯ ಯಾತನೆಗಳು ಕಡಿಮೆ ಆಗತ್ತೆ, ಐಹಿಕವಾದದ್ದು. ಮತ್ತೆ ಭಗವಂತನ ಪ್ರೇಮ ಅದು ವರ್ಧಿಸುತ್ತದೆ ನಮಗೆ. ಭಕ್ತರ ಭಕ್ತಿ ಸೇವೆ ಮಾಡೋದ್ರಿಂದ ನಮ್ಗೆ ಏನಾಗುತ್ತೆ, ಕೃಷ್ಣ ಪ್ರೇಮವನ್ನ ನಾವು ಪಡ್ಕೊಳ್ಬಹುದು. ಆಮೇಲೆ ಇನ್ನೂ ಅನೇಕ ರೀತಿಯ ಉದಾಹರಣೆಗಳು ಕೂಡ ಆ ಭಾಗವತಮಲ್ಲಿ ಉಂಟು. ಮಹತ್ ಸೇವಾಂ ಆಹುರ್ ವಿಮುಕ್ತಿ ಮಾನಿನಃ ಅಂದ್ರೆ 5ನೇ ಸ್ಕಂದದಲ್ಲಿ ವೃಷಭದೇವ ಹೇಳಿದ್ದಾನೆ. ಭಕ್ತಿ ಸೇವೆ ಸಲ್ಲಿಸೋದು ಅಂತಂದ್ರೆ ಭಕ್ತಿ ಸೇವೆಯ ಮೂಲಕವೇ ನಾವು ಭೌತಿಕ ಬಂಧನದಿಂದ ಬಿಡುಗಡೆ ಮಾಡ್ಲಿಕ್ಕೆ ಸಾಧ್ಯ. ಭಕ್ತಿ ಸೇವೆ ಇಲ್ಲದಿದ್ದರೆ ನಮಗೆ ಭೌತಿಕದಿಂದ ಬಿಡುಗಡೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಹೇಳ್ತಾರೆ 1ನೇ ಸ್ಕಂದದಲ್ಲಿ ಕೂಡ 2ನೇ ಅಧ್ಯಾಯದಲ್ಲಿ ಇದೆ. ಏನಿದೆ ಅಂತಂದ್ರೆ ಶುಶ್ರೂಷೋ ಶ್ರದ್ಧದಾನಸ್ಯ ವಾಸುದೇವ ಕಥಾ ರುಚಿಹಿ. ಶುದ್ಧ ಭಕ್ತರ ಸೇವೆ ಮಾಡೋದ್ರಿಂದ ಏನಾಗುತ್ತೆ, ಅದು ಮಹತ್ ಸೇವೆ ಅಂದ್ರೆ ತುಂಬಾ ದೊಡ್ಡದಾದ ಸೇವೆ. ಅದರಲ್ಲಿ ಏನಾಗುತ್ತೆ, ಆ ಸೇವೆ ಮಾಡೋದ್ರಿಂದ ಆ ಭಗವಂತನ ಸಂದೇಶ, ಆ ವಾಸುದೇವನ ಸಂದೇಶ ಏನಿದೆ ಶ್ರೀಮದ್ ಭಾಗವತದಲ್ಲಿ, ಆ ಎಲ್ಲ ಅಪೌರುಷೇಯ ಧರ್ಮ ಗ್ರಂಥಗಳಲ್ಲಿ, ಅದನ್ನ ಕೇಳುವ ಆಸಕ್ತಿ ನಮಗೆ ಉಂಟಾಗ್ತದೆಯಂತೆ. ನಮ್ಗೀಗ ಶ್ರವಣ ಮಾಡುವ ಆಸಕ್ತಿ ಬೇಕಲ್ವಾ? ಆ ಶ್ರವಣ ಮಾಡುವ ಆಸಕ್ತಿ ಬೇಕು ಅಂದ್ರೆ
ಆಸಕ್ತಿ ಅರ್ಥವಾಗಬೇಕು ಅಂದರೆ ನಾವು ಸೇವೆ ಮಾಡಬೇಕು, ಭಗವಂತನ ಭಗವದ್ ಭಕ್ತರ ಸೇವೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ನಾವು ನೋಡಿದ್ದೇವೆ ಇದರಲ್ಲಿ ಒಂದು ಜಪದಲ್ಲಿ ನಮ್ಗೆ ಸೇವೆ ಮಾಡಿದ್ರೆ ಜಪ ಚೆನ್ನಾಗಾಗತ್ತೆ. ಜಪ ಆಗ್ಬೇಕು ಅಂದ್ರೆ ಸೇವೆ ಮಾಡಬೇಕು, ನಮ್ಗೆ ಸೇವೆ ಆಗ್ಬೇಕು ಅಂದ್ರೆ ಜಪ ಮಾಡಬೇಕು, ಅದು ಕೂಡ ಕೇಳಿದ್ದೇವೆ. ಮತ್ತೆ ಇನ್ನೊಂದು ನಾವು ಪ್ರತಿನಿತ್ಯ ಗುರುವಾಷ್ಟಕ ಹೇಳ್ತೇವೆ. ಯಸ್ಯ ಪ್ರಸಾದಾತ್ ಭಗವತ್ ಪ್ರಸಾದೋ ಯಸ್ಯ ಅಪ್ರಸಾದಾತ್ ನ ಗತಿ ಕುತೋಪಿ. ಭಗವಂತನ ಭಕ್ತರು ಯಸ್ಯ ಗುರು, ಸೊ ಶುದ್ಧ ಭಕ್ತರು ಗುರು, ಸೊ ಅವನ ಒಂದು ಗುರುವಿನ ಅನುಗ್ರಹ ಇದ್ದರೆ ಭಗವಂತ ಸಿಕ್ಲಿಕ್ಕೆ ಸಾಧ್ಯ. ಗುರುವಿನ ಅನುಗ್ರಹ ಇಲ್ಲದ್ರೆ ಭಗವಂತ ಸಿಗ್ತಾನಾ? ಇಲ್ಲ. ಅಂದ್ರೆ ಭಗವಂತನನ್ನ ಪಡ್ಕೊಳ್ಳೋದು, ಕೃಷ್ಣನನ್ನು ಪಡ್ಕೊಳ್ಳೋದು ನೇರವಾಗಿ ನಮಗೆ ಸಾಧ್ಯ ಇಲ್ಲ. ನಾವು ಕೃಷ್ಣನನ್ನ ಪಡೆಯುವುದು ಶುದ್ಧ ಭಕ್ತರ ಮೂಲಕ. ಯಾಕೆಂದ್ರೆ ಶುದ್ಧ ಭಕ್ತರು ಹೃದಯದಲ್ಲಿ ಆ ಭಗವಂತನನ್ನ ಇಟ್ಕೊಂಡಿರ್ತಾರೆ. ಶುದ್ಧ ಭಕ್ತರು ಭಗವಂತನ ನಮಗೆ ಕೊಡಬಲ್ಲರು. ಸೊ ಅದನ್ನ ಭಗವದ್ಗೀತೆಯಲ್ಲೂ ಹೇಳಿದ್ದಾರೆ. ತದ್ವಿದ್ಯೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಂತಿ ತೇ ಜ್ಞಾನಿನಃ ತತ್ವದರ್ಶನ. ಗುರು ಅವನು ಶುದ್ಧ ಭಕ್ತ ಗುರು. ಅದಕ್ಕೆ ಗುರುವಿನ ಒಂದು ಇದನ್ನ ಮಾಡ್ತಕ್ಕಂಥದ್ದು. ಇಲ್ಲಿ ಸ್ಕಂದ ಪುರಾಣದಲ್ಲಿ ಇನ್ನೊಂದು ಹೇಳ್ತಾ ಇದ್ದಾರೆ. ಯಾರು ತಮ್ಮ ದೇಹಗಳ ಮೇಲೆ ಶಂಖ ಚಕ್ರ ಗದಾ ಪದ್ಮಗಳನ್ನು ಪ್ರತಿನಿಧಿಸುವ ತಿಲಕವನ್ನು ಧರಿಸಿರ್ತಾರೆ, ಯಾರು ತಿಲಕವನ್ನು ಧಾರಣೆ ಮಾಡಿರ್ತಾರೆ, ಯಾರು ಶಿರದಲ್ಲಿ ತಲೆಯಲ್ಲಿ ಆ ತುಳಸಿ ದಳವನ್ನು ಮುಡಿದುಕೊಳ್ತಾರೆ, ಯಾರು ಗೋಪಿ ಚಂದನವನ್ನು ಧರಿಸಿರ್ತಾರೆ, ಅವರು ವೈಷ್ಣವರ ಚಿಹ್ನೆ. ಇವೆಲ್ಲ ಅಂತಹ ವೈಷ್ಣವರನ್ನು ನೋಡಿದರೆ ಸಾಕು. ವೈಷ್ಣವರ ದರ್ಶನ ಮಾಡಿದರೆ ನಮ್ಮ ಪಾಪ ಕರ್ಮಗಳು ಸುಟ್ಟು ಹೋಗುತ್ತೆ. ವೈಷ್ಣವನ ದರ್ಶನ ಮಾಡೋದು, ವೈಷ್ಣವನ ಒಂದು ಪಾದ ಮುಟ್ಟಿ ನಮಸ್ಕಾರ ಮಾಡೋದು, ವೈಷ್ಣವರ ಸೇವೆ ಮಾಡೋದು, ಅದರಿಂದ ನಮಗೆ ಭಕ್ತಿಯಲ್ಲಿ ಮುಂದುವರಿಲಿಕ್ಕೆ ಸಾಧ್ಯ. ಇದನ್ನೇ ಅಧ್ಯಾಯ 19 ಮೊದಲನೇ ಸ್ಕಂದ ಶ್ಲೋಕ 33 ಹೇಳಿದೆ. ಭಕ್ತನ ಬಳಿ ಸಾರುವುದರಿಂದ, ಅವನ ಪಾದ ಕಮಲಗಳನ್ನು ಸ್ಪರ್ಶಿಸುವುದರಿಂದ, ಅವನಿಗೆ ಉಚಿತ ಆಸನವನ್ನು ನೀಡುವುದರಿಂದ ವ್ಯಕ್ತಿ ತನ್ನೆಲ್ಲ ಪಾಪ ಕರ್ಮಗಳನ್ನು ಮುಕ್ತನಾಗ್ತಾನೆ. ಅಂದ್ರೆ ಈಗ ವೈಷ್ಣವರಿಗೆ ಮನೆಗೆ ಬಂದಾಗ ವೈಷ್ಣವರು ಅವರಿಗೆ ಉಚಿತವಾದ ಆಸನ ಕೊಡೋದು, ಅವರ ಪಾದ ಕಮಲಗಳನ್ನು ಸ್ಪರ್ಶಿಸುವುದು, ಅವರಿಗೆ ಅವರಿಂದ ನಾವು ಅವರಿಗೆ ಗೌರವವನ್ನು ಅರ್ಪಿಸುವುದು, ಅವರ ಸೇವೆ ಮಾಡೋದು, ಇದರಿಂದ ಆ ವೈಷ್ಣವನ ಕಾರ್ಯಗಳನ್ನು ಕೂಡ ನಾವು ಅವ್ರು ಏನು ಕೆಲಸ ಮಾಡಿದ್ದಾರೆ, ಆ ವೈಷ್ಣವರು ಅಷ್ಟೊಂದು ಭಗವಂತನ ಭಕ್ತಿ ಸೇವೆ, ಅದನ್ನು ನಾವು ನೆನಪಿಸಿಕೊಂಡ್ರೂ ಸಾಕು. ಈ ಶೀಲ ಪ್ರಭುಪಾದರು ನೋಡಿ, ಅವರು ಎಷ್ಟೊಂದು ನಮಗೆ ಕೃಷ್ಣ ಪ್ರಜ್ಞೆಯನ್ನು ಭಗವಂತ ಆ ಒಂದು ಜಗತ್ತಿನಾದ್ಯಂತ ಹಂಚಿದ್ದಾರೆ. 108 ದೇವಸ್ಥಾನ ಮಾಡಿದ್ದಾರೆ. ಆಮೇಲೆ ಎಷ್ಟೋ ಸಾವಿರಾರು ಶಿಷ್ಯಂದ್ರಿಗಳನ್ನು ಮಾಡಿದ್ದಾರೆ. ಆಮೇಲೆ 70ಕ್ಕೂ ಮಿಕ್ಕಿ ಪುಸ್ತಕಗಳನ್ನು ಬರೆದಿದ್ದಾರೆ. ಅವರ ಕಾರ್ಯ ಸಾಧನೆಯನ್ನ ಈಗ ನಾವು ಈ ಒಂದು ಪುಸ್ತಕ ಓದ್ತಾ ಇದ್ದೇವೆ, ಈ ಒಂದು ಪ್ಲಾಟ್ಫಾರ್ಮಿಗೆ ಬರ್ತಾ ಇದ್ದಾರೆ. ಇಸ್ಕಾನ್ ಸಂಸ್ಥೆಯನ್ನು ಸ್ಥಾಪಿಸಿದ್ದಾರೆ. ಅಂತಹ ವೈಷ್ಣವರು, ಶುದ್ಧ ವೈಷ್ಣವರು, ಅವರನ್ನ ನಾವು ನೆನಪಿಸಿಕೊಂಡ್ರೆ ಸಾಕಂತೆ. ಆದರೆ ಅವನ ವ್ಯಕ್ತಿಯು ಮತ್ತು ಕುಟುಂಬದ ಜನರು ಪುನೀತರಾಗ್ತಾರೆ. ನಾವೊಂದೇ ಅಲ್ಲ, ನಮ್ಮ ಕುಟುಂಬವು ಪುನೀತ ಆಗತ್ತೆ. ಇದು ಹೀಗಿರು ಅವ್ರ ಬಗ್ಗೆ ಯೋಚನೆ ಮಾಡಿದ್ರೆ ಸಾಕು, ನಮ್ಮ ಕುಟುಂಬ ಉದ್ಧಾರ ಆಗತ್ತೆ, ನಾವು ಉದ್ಧಾರ ಆಗ್ಲಿಕ್ಕೆ ಸಾಧ್ಯ. ಇನ್ನು ಪ್ರತ್ಯಕ್ಷವಾಗಿ ಅವರ ಸೇವೆ ಮಾಡಿದರೆ ಎಷ್ಟು ಅದ್ರ ಬಗ್ಗೆ ಏನ್ ಹೇಳ್ಬೇಕು ಅಂತ ಶ್ರೀಲ ಪ್ರಭುಪಾದರು ಬರೀತಾರೆ. ಸೊ ಹಾಗಾಗಿ ಇಲ್ಲಿ ಏನ್ ತಿಳ್ಕೊಬೇಕು ಅಂದ್ರೆ, ಈಗ ಭಗವಂತನನ್ನ ನಾವು ನೇರವಾಗಿ ಪಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಭಗವಂತನನ್ನ ಪಡ್ಕೊಳ್ಳೋದು ಶುದ್ಧ ಭಕ್ತರ ಮೂಲಕವೇ. ಇದಕ್ಕೆ ಒಂದು ಉದಾಹರಣೆ, ಈಗ ಶ್ರೀಮಂತ ಒಬ್ಬನು ಇರ್ತಾನೆ, ಅವನನ್ನ ಸಂತೋಷ ಪಡಿಸೋದು ಕಷ್ಟ, ಯಾಕಂದ್ರೆ ಅವತ್ತು ಎಲ್ಲವೂ ಇರುತ್ತೆ ಅಲ್ವಾ. ಆದರೆ ಅವನ ನಾಯಿಯನ್ನು ಸಂತೋಷ ಪಟ್ಟರೆ ಆ ಶ್ರೀಮಂತ ಸಂತೋಷ ಪಡ್ತಾನೆ. ಅಂದರೆ ನಾಯಿ ಶ್ರೀಮಂತನ ಸೇವೆ ಮಾಡುತ್ತೆ ಅಲ್ವಾ, ಅದಕ್ಕೆ ಸಂತೋಷ ಪಡ್ರೆ ನಮಗ್ ಆ ಶ್ರೀಮಂತನ ಖುಷಿ ಪಡಿಸ್ಬೋದಂತೆ. ಇಲ್ಲದ್ರೆ ಶ್ರೀಮಂತನಿಗೆ ಯಾವ ರೀತಿಯಿಂದನೂ ಖುಷಿ ಪಡಿಸೋಕೆ ಸಾಧ್ಯ ಇಲ್ಲ. ಅದೇ ತರ. ಹಾಗಾಗಿ ಇಲ್ಲಿ ಇನ್ನೊಂದು ಅಂತಂದ್ರೆ ಹಂಗಂದ್ರೆ ಅರ್ಥ ಏನು ಅಂದ್ರೆ, ಕೃಷ್ಣನನ್ನು ನಾವು ಸೇವೆ ಮಾಡಿದರೆ, ಕೃಷ್ಣನ ಭಕ್ತರನ್ನು ನಾವು ಸೇವೆ ಮಾಡಿದರೆ ಕೃಷ್ಣ ಸುಪ್ರೀತನಾಗ್ತಾನೆ. ಈಗ ಭಗವಂತನನ್ನು ಸುಪ್ರೀತಿ ಮಾಡೋದು ಹೇಗೆ? ಭಗವಂತನನ್ನು ಸುಪ್ರೀತಿ ಮಾಡ್ಲಿಕ್ಕೆ ಕೆಲವ್ರು ಹೇಳ್ತಾರೆ, ಭಗವಂತನ ಹತ್ರ ಹೋದ್ರೆ ಸಾಕು, ಭಗವಂತನ ಸೇವೆ ನಾನು ಡೈರೆಕ್ಟ್ ಆಗಿ ಸೇವೆ ಮಾಡ್ತೇನೆ ಅಂತ ಅವರು ವೈಷ್ಣವರನ್ನ ಅಂದ್ರೆ ವೈಷ್ಣವರ ಸೇವೆ, ಗುರು ಸೇವೆಯನ್ನ ಮಾಡೋದಿಲ್ಲ. ಆವಾಗ ಭಗವಂತ ಪಡ್ಕೊಳಕ್ ಸಾಧ್ಯ ಇಲ್ಲ.
ಸೊ ಭಗವಂತ ಸುಪ್ರೀತ ಯಾವಾಗ ಆಗ್ತಾನೆ? ಭಗವಂತ ಈ ವೈಷ್ಣವರ ಸೇವೆ ಮಾಡಿದಾಗ, ಗುರುವಿನ ಸೇವೆ, ಶುದ್ಧ ಭಕ್ತರ ಸೇವೆ ಇದನ್ನ ಮಾಡಿದಾಗ ಸುಪ್ರೀತನಾಗ್ತಾನೆ ಭಗವಂತ. ಸೊ ಅದಕ್ಕೆ ಏನ್ ಹೇಳ್ತಾರೆ ಅಂತಂದ್ರೆ, ಭಗವಂತ ಇನ್ನೊಂದು ನಾವು ತಿಳ್ಕೊಬೇಕು ಅಂತಂದ್ರೆ, ಗೋಪಿ ಬರ್ತು ಪದಕಮಲಯೋಹೋ ದಾಸಾನುದಾಸಃ. ಇದನ್ನ ಏನ್ ಹೇಳ್ತಾರೆ? ಶ್ರೀ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ನಾನು ಯಾರು ಅಲ್ಲ, ನಾನು ಬ್ರಾಹ್ಮಣ ಅಲ್ಲ, ನಾನು ಕ್ಷತ್ರಿಯ ಅಲ್ಲ, ನಾನು ವೈಶ್ಯ ಅಲ್ಲ, ನಾನು ಯಾರು ಅಲ್ಲ. ನಾನು ಯಾರು ಹಾಗಾದ್ರೆ? ಗೋಪಿ ಬರ್ತು ಪದಕಮಲಯೋಹೋ ದಾಸಾನುದಾಸಃ. ಗೋಪಿ ಬರ್ತು ಅಂದ್ರೆ ಕೃಷ್ಣ. ಕೃಷ್ಣನ ದಾಸನ ದಾಸ. ಸೊ ಹಾಗಾಗಿ ಇಲ್ಲಿ ಭಗವಂತನ ಭಕ್ತರ ದಾಸನಾಗುವುದು, ಭಗವಂತನ ಬಳಿ ಹೋಗ್ಲಿಕ್ಕೆ ಅದೇ ಮುಖ್ಯವಾದದ್ದು. ಆಮೇಲೆ ಇಲ್ಲಿ ಹೇಳ್ತಾರೆ ಚೈತನ್ಯ ಮಹಾಪ್ರಭುಗಳು, ಅಂದ್ರೆ ನಾನು ಆ ವೈಷ್ಣವರ ಸೇವೆ ಮಾಡಿದ್ರೆ ನಿನಗೆ ಭಗವಂತನ ಹತ್ರ ಹೋಗ್ಲಿಕ್ಕೆ ಸಾಧ್ಯ. ಆಮೇಲೆ ನಾವು ಕೇಳಿದ್ದೇವೆ, 1ನೇ ಸ್ಕಂದದಲ್ಲಿ ಕೂಡ ನಾವು ನೋಡಿದ್ದೇವೆ, ತುಲ ಏವ ಲವೇನಾಪಿ ನ ಸ್ವರ್ಗಂ ನ ಅಪುನರ್ಭವಂ ಭಗವತ್ ಸಂಗೀ ಸಂಗಸ್ಯ ಮರ್ತ್ಯಾನಾಂ ಕಿಮುತಾಶಿಷಃ. ಅಲ್ಲಿ ಏನ್ ಹೇಳ್ತಾರೆ? ತುಲ ಏವ ಲವೇನಾಪಿ ಅಂದ್ರೆ ತುಲಯಾಮ ಲವೇನಾಪಿ ಅಂದ್ರೆ ಭಕ್ತರ ಸಂಘ, ಆ ಭಕ್ತರ ಸೇವೆ, ಅದನ್ನ ಭಕ್ತರ ಸಂಘವನ್ನ ನಾವು ಅದನ್ನ ಸ್ವರ್ಗ ಸುಖಕ್ಕೂ ಅಥವಾ ಅದನ್ನ ನಾವು ಯಾವುದೇ ಒಂದು ಇದಕ್ಕೂ ಹೋಲಿಸ್ಲಿಕ್ಕೆ ಬರೋದಿಲ್ಲಂತೆ, ಮುಕ್ತಿಗೂ ಹೋಲಿಸ್ಲಿಕ್ಕೆ ಬರೋದಿಲ್ಲ. ಯಾಕೆಂದ್ರೆ ಅದು ಭಕ್ತರ ಸಂಘದಲ್ಲಿ ಇರೋದು, ಅದು ಆಧ್ಯಾತ್ಮಿಕವಾದದ್ದು, ಅದು ದಿವ್ಯವಾದದ್ದು. ಸೊ ಹಾಗಾಗಿ ಆಮೇಲೆ ಇಲ್ಲಿ ಅರ್ಜುನನಿಗೆ ಕೂಡ ಕೃಷ್ಣ ಹೇಳಿರ್ತಕ್ಕಂಥ ಮಾತು, ಸ್ವಯಂ ಭಗವಾನ್ ಕೃಷ್ಣನೇ ಅರ್ಜುನನಿಗೆ ಹೇಳಿದ ಮಾತು ಆದಿ ಪುರಾಣದಲ್ಲಿ ಇದೆ. ಸೊ ಅಲ್ಲಿ ಏನ್ ಹೇಳ್ತಾರೆ? ನನ್ನ ಭಕ್ತನೆಂದು ಹೇಳಿಕೊಳ್ಳುವನು ದಿಟದಲ್ಲಿ ನನ್ನ ಭಕ್ತ ಅಲ್ಲ. ಅವ ಹೇಳ್ತಾನೆ, ಅವ್ರ ಕೃಷ್ಣ, ಯಾರು ನನ್ನ ಭಕ್ತ, ಕೃಷ್ಣನ ಭಕ್ತ ಅಂತ ಹೇಳ್ಕೊಳ್ತಾರೋ ಅವ್ರು ನನ್ನ ಭಕ್ತರ ಅಲ್ಲ. ಹಾಗಾದ್ರೆ ಯಾರು ನನ್ನ ಭಕ್ತರು? ನನ್ನ ಭಕ್ತರ ಭಕ್ತ ಅವನು ನನ್ನ ವಾಸ್ತವವಾಗಿ ಭಕ್ತ. ಅಂದರೆ ಕೃಷ್ಣನ ಭಕ್ತರ ಭಕ್ತ ಅವನು ವಾಸ್ತವವಾಗಿ ಕೃಷ್ಣನ ಭಕ್ತ. ಅಂದ್ರೆ ಯಾರು ವೈಷ್ಣವನನ್ನ, ಶುದ್ಧ ವೈಷ್ಣವನನ್ನ ಸೇವೆ ಮಾಡ್ತಾರೆ ಅವರು ನಿಜವಾಗಿ ಕೃಷ್ಣ ಭಕ್ತ. ಯಾಕೆಂದ್ರೆ ಭಗವಂತ ವೈಷ್ಣವರ ಸೇವೆ ಮಾಡೋದನ್ನ ಅವನು ಖುಷಿ ಪಡ್ತಾನೆ. ಸೊ ದೇವೋತ್ತಮ ಪರಮಪುರುಷ ಕೃಷ್ಣನನ್ನು ಯಾರು ನೇರವಾಗಿ ಸಂಪರ್ಕಿಸಲಾರರು. ಯಾಕೆಂತಂದ್ರೆ ಭಗವಂತನನ್ನು ಅವನ ಶುದ್ಧ ಭಕ್ತರ ಮೂಲಕವೇ ಸಂಪರ್ಕಿಸ್ಬೇಕು. ನಮಗೆ ಕೃಷ್ಣ ಬೇಕು, ಹಾಗಾದ್ರೆ ಕೃಷ್ಣ ಬೇಕು ಅಂತ ಡೈರೆಕ್ಟ್ ಆಗಿ ಕೃಷ್ಣ ಹತ್ರ ಹೋಗ್ಲಿಕ್ಕೆ ಬರಲ್ಲ. ಹಾಗಾದ್ರೆ ಏನ್ ಮಾಡ್ಬೇಕು? ನಾವು ಭಕ್ತರ ಮೂಲಕ ಆ ಭಗವಂತನನ್ನ ಪಡ್ಕೊಳ್ಬೇಕು. ಸೊ ಆದ್ದರಿಂದ ವೈಷ್ಣವ ಪದ್ಧತಿಯ ಪ್ರಕಾರ ಭಕ್ತನನ್ನು ಗುರುವೆಂದು ಸ್ವೀಕರಿಸಿ ಸೇವೆ ಸಲ್ಲಿಸಬೇಕಾದದ್ದು ನಮ್ಮ ಆದ್ಯ ಕರ್ತವ್ಯ. ಶ್ರೀಲ ಪ್ರಭುಪಾದರು ಹೇಳ್ತಾರೆ, ವೈಷ್ಣವ ಪದ್ಧತಿಯಲ್ಲಿ ನಾವು ಗುರುವಿನ ಮೂಲಕವೇ ಭಗವಂತನನ್ನ ನಾವು ಸೇವೆ ಮಾಡಬೇಕು. ಗುರುವಿನ ಸೇವೆ ಮಾಡಿದ್ರೆ ಭಗವಂತನ ಸೇವೆ ಮಾಡಿದ ಹಾಗೆ. ಸೊ ಗುರುವು ಇಲ್ಲಿ ವಯಾ ಮೀಡಿಯಾ, ಗುರುವು ಭಗವಂತನಿಗೆ ಭಕ್ತನಿಗೆ ಮಧ್ಯದಲ್ಲಿ ಅಲ್ಲಿ ಟ್ರಾನ್ಸ್ಪರೆಂಟ್ ವಯಾ ಮೀಡಿಯಾ. ಅಂದ್ರೆ ಭಗವಂತನನ್ನ, ಯಾಕೆಂತಂದ್ರೆ ಗುರುವು ಮಾರ್ಗದರ್ಶನ ಮಾಡ್ತಾನೆ, ಯಾವ ರೀತಿ ನಾವು ಸೇವೆ ಮಾಡಬೇಕು, ಹೇಗೆ ಮಾಡಬೇಕು ಅಂತ ನಮಗೆ ಮಾಡ್ತಾನೆ. ಹಾಗಾಗಿ ಯಾಕೆಂತಂದ್ರೆ ನಾವು ಭಗವಂತನ ಹತ್ರ ಹೋಗ್ಲಿಕ್ಕೆ, ಡೈರೆಕ್ಟ್ ಆಗಿ ಹೋಗ್ಲಿಕ್ಕೆ ನಾವು ಶುದ್ಧರಾಗಿಲ್ಲ. ನಾವು ಏನಾಗಿದ್ದೇವೆ? ಕಲುಷಿತವಾಗಿದ್ದೇವೆ. ಸೊ ಕಲುಷಿತವಾಗಿದ್ದೇವೆ ಅಂದ್ರೆ ನಮ್ಮಲ್ಲಿ ರಜೋಗುಣ ತಮಗುಣ, ನಮ್ಮಲ್ಲಿ ಎಲ್ಲ ಕಾಮಕ್ರೋಧ ಮದ ಮೋಹ ಲೋಭ ಮತ್ಸರ ಇವೆಲ್ಲ ತಾಂಡವ ಆಡ್ತಾ ಇದೆ ಅಲ್ವಾ? ಹೌದು ಮಾತಾಜಿ. ಇದೆಲ್ಲ ಕಚಡ ಇಟ್ಕೊಂಡು ನಮ್ಮ ಮನಸ್ಸಲ್ಲಿ ಕೃಷ್ಣ ಬರ್ತಾನ? ನಮ್ಮ ಮನಸ್ಸು ನಿರ್ಮಲ ಆಗ್ಬೇಕು ಅಲ್ವಾ? ಮನೆಯಲ್ಲಿ ಸೋಫಾ ಸೆಟ್ ಮೇಲೆ ಎಲ್ಲ ಹರಗಾಣ ಹಾಕೊಂಡಿದ್ರೆ ಬಂದು ಗೆಸ್ಟ್ ಕೂರ್ಲಿಕ್ಕಾಗತ್ತಾ? ಇಲ್ಲ ಮಾತಾಜಿ. ಮಕ್ಕಳು ಯಾರು ಇರ್ತಾರೆ, ಎಲ್ಲ ಹರಗಾಣ ಇಟ್ಬಿಡ್ತಾರೆ, ಆಟದ ಸಾಮಾನು ಏನೇನೋ ಇಟ್ರೆ ಗೆಸ್ಟ್ ಕೂರ್ಲಿಕ್ಕಾಗತ್ತಾ? ಇಲ್ಲ ಅಲ್ಲ. ಸೊ ಹಾಗೆ ಭಗವಂತ ನಮಗೆ ಬರ್ಬೇಕಂದ್ರೆ ನಾವು ಶುದ್ಧ ಆಗ್ಬೇಕು. ನಮ್ಮಲ್ಲಿರ್ತಕ್ಕಂಥ ಇದೆಲ್ಲ ಗುಣಗಳೆಲ್ಲ ಎಲ್ಲ ತಮಗುಣ ರಜೋಗುಣ ಅವೆಲ್ಲ ಹೋಗ್ಬೇಕು, ಅನರ್ಥಗಳು ನಿವೃತ್ತಿ ಆಗ್ಬೇಕು. ಅದು ಆಗೋದು ಹೇಗೆ? ಗುರುವಿನ ಮಾರ್ಗದರ್ಶನದಲ್ಲಿ ನಾವು ಆ ಗುರುವಿನ ಸೇವೆಯನ್ನ, ಅವ್ರು ಏನ್ ಸೇವೆ ಮಾಡ್ಬೇಕು ಅಂತ ಅದನ್ನ ನಾವು ಸ್ವೀಕರಿಸಿ ಸೇವೆ ಸಲ್ಲಿಸಬೇಕು, ಗುರುವನ್ನ ಸ್ವೀಕಾರ ಮಾಡಬೇಕು. ಸೊ ಗುರುವಿನ ಹರೇ ಕೃಷ್ಣ, ಹರೇ ಕೃಷ್ಣ. ಭವಾನಿ ಮಾತಾಜಿ ಸ್ವಲ್ಪ ನೋಡ್ಕೊಳ್ಳಿ. ಹರೇ ಕೃಷ್ಣ. ಸೊ ಹಾಗಾಗಿ ಗುರುವಿನ ಅಗತ್ಯ ಇದೆ. ಅದಕ್ಕೆ ಹೇಳ್ತಾರೆ, ಗುರುವಿನ ಗುಲಾಮನಾಗದ ತನಕ
ದೊರೆಯದಣ್ಣ ಮುಕುತಿ ನಾವು ಕೇಳಿದ್ದೇವೆ ಅಲ್ವಾ, ಗುರುವಿನ ಗುಲಾಮನಾಗದ ತನಕ ದೊರೆಯದಣ್ಣ ಮುಕುತಿ. ಹಾಗಾಗಿ ವೈಷ್ಣವ ಪದ್ಧತಿಯ ಪ್ರಕಾರ ಭಕ್ತನನ್ನು ಗುರುವೆಂದು ಸ್ವೀಕರಿಸಿ ಸೇವೆ ಸಲ್ಲಿಸಬೇಕಾದ್ದು ನಮ್ಮ ಆದ್ಯ ಕರ್ತವ್ಯ ಅಂತ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಇಟ್ಸ್ ಅವರ್ ಫಸ್ಟ್ ಡ್ಯೂಟಿ. ಏನು? ಗುರುವ ಸ್ವೀಕಾರ ಮಾಡು, ಗುರು ಸ್ವೀಕಾರ ಮಾಡಿ ಗುರುವಿಗೆ ನೀನು ಸೇವೆ ಸಲ್ಲಿಸು. ಆ ಗುರುವಿಗೆ ಸೇವೆ ಸಲ್ಲಿಸಿದಾಗ ಅದು ಭಗವಂತನಿಗೆ ಆ ಸೇವೆ ಮುಟ್ಟುತ್ತದೆ. ನೋಡಿ ಹೇಳ್ತಾರೆ, ಭಕ್ತಿ ರಸಾಮೃತ ಸಿಂಧುವಿನಲ್ಲಿ ಉಲ್ಲೇಖಿಸಿರುವ ಎಲ್ಲ ವಾಕ್ಯಗಳು ಸಕಲ ಆಚಾರ್ಯರುಗಳಿಂದಲೂ ಭಕ್ತರಿಂದಲೂ ಮಾನ್ಯತೆ ಪಡೆದಿದೆ ಎಂದು ಶೀಲ ರೂಪ ಗೋಸ್ವಾಮಿಯರು ಹೇಳ್ತಾರೆ. ಏನು ಈ ಭಕ್ತಿ ರಸಾಮೃತ ಸಿಂಧುವಿನಲ್ಲಿ ಏನು ಬರೆದಿದ್ದಾರೆ ಅದು ಎಲ್ಲವೂ ಕೂಡ ಸರ್ವರಿಂದ ಮಾನ್ಯವಾಗಿದೆ ಅಂತ ಹೇಳ್ತಾರೆ. ಅಂದ್ರೆ ಇದು ಲಾ ಬುಕ್ ಹೇಳಿದಾಗೆ, ಭಕ್ತಿ ಸೇವೆಯಲ್ಲಿ ನಮಗೊಂದು ಲಾ ಬುಕ್ ಅಂದ್ರೆ ಇದು ಶ್ರೀ ಭಕ್ತಿ ರಸಾಮೃತ ಸಿಂಧು. ಆಮೇಲೆ ನಾವೀಗ ಮುಂದಿನ ವಿಚಾರ 57ನೇ ವಿಚಾರ, ಶಕ್ತಿಗನುಗುಣವಾಗಿ ಪ್ರಭುವಿನ ಸೇವೆ. ಈಗ ತನ್ನ ಆರ್ಥಿಕ ಸ್ಥಿತಿಗೆ ಅನುಗುಣವಾಗಿ ಭಗವಂತನಿಗೆ ಸಂಬಂಧಿಸಿದ ಎಲ್ಲ ಸಮಾರಂಭಗಳನ್ನು ಆಚರಿಸಬೇಕು, ಎಲ್ಲ ಹಬ್ಬ ಹರಿದಿನಗಳನ್ನು ಆಚರಿಸಬೇಕು. ತನ್ನ ಒಂದು ಆರ್ಥಿಕ ಸ್ಥಿತಿ ಎಷ್ಟಿದೆ ಅದಕ್ಕೆ ವಿಶ್ರಂಭೇನ ಮಹತ್ ಸೇವೆಯ, ವಿಶ್ರಂಭೇನ ಮಹತ್ ಸೇವೆಯ ಅಂತ ಹೇಳ್ತಾರೆ. ಅಂದ್ರೆ ಈಗ ಕೃಷ್ಣ ಜನ್ಮಾಷ್ಟಮಿ, ನರಸಿಂಹ ಜಯಂತಿ, ರಾಮನ ನವಮಿ, ಇದೆಲ್ಲ ನಮ್ಮ ಶಕ್ತಿಗೆ ಅನುಸಾರವಾಗಿ ನಾವು ಆಚರಣೆ ಮಾಡಬೇಕು. ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡೋದು ಅದು ಕೂಡ ಭಕ್ತಿ ಸೇವೆ. ಈಗ ಇದರಲ್ಲಿ ಮುಖ್ಯವಾಗಿ ಒಂದು ಅಂಶ ತೆಗಿತಾರೆ, ಕಾರ್ತಿಕ ಮಾಸದಲ್ಲಿ ಮಾಡುವ ಭಕ್ತಿ ಸೇವೆ. ಈ ಕಾರ್ತಿಕ ಮಾಸದಲ್ಲಿ ಮಾಡುವ ಭಕ್ತಿ ಸೇವೆ 58ನೇ ವಿಚಾರ. ಇಲ್ಲಿ ಕಾರ್ತಿಕ ಮಾಸದ ಮಹತ್ವ ಎಲ್ಲರಿಗೂ ಕೂಡ ಗೊತ್ತಿದೆ. ಈ ಕಾರ್ತಿಕ ಮಾಸ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ, ಅದಕ್ಕೆ ದಾಮೋದರ ಮಾಸ ಅಂತ ಕೂಡ ಕರೀತಾರೆ. ಸೊ ಅಲ್ಲಿ ದಾಮೋದರ ಲೀಲಾ ಆಗಿರ್ತಕ್ಕಂಥದ್ದು. ಭಗವಂತ ಒಂದು ಯಶೋಧ ಮಾತೆ ಕೃಷ್ಣನನ್ನ ಹಗ್ಗದಿಂದ ಕಟ್ಟಿಕೊಳ್ತಕ್ಕಂಥದ್ದು ಮತ್ತು ಅವನು ದಾಮೋದರ ಹೆಸರು ತಗೊಂಡಿರೋದು. ಭಗವಂತ ಅನಂತ, ಅವನನ್ನ ಕಟ್ಟಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ, ಯಾಕಂದ್ರೆ ಅವನ ಅನಂತ, ಅವನನ್ನು ಅಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಕೃಷ್ಣನನ್ನು ಯಶೋಧೆ ಮಾತೆ ಹೇಗೆ ಕಟ್ಟಿದಳು? ಪ್ರೇಮದ ಹಗ್ಗದಿಂದ ಕಟ್ಟಿಕೊಂಡ ಭಗವಂತ. ಸೊ ಹಾಗಾಗಿ ಇಲ್ಲಿ ಭಗವಾನ್ ದಾಮೋದರನು ಅವನ ಭಕ್ತರಿಗೆ ಬಲುಪ್ರಿಯನಾಗಿರುವಂತೆ ದಾಮೋದರ ಅಥವಾ ಕಾರ್ತಿಕ ಮಾಸ ಎನ್ನುವುದು ಭಕ್ತರಿಗೆ ಬಲುಪ್ರಿಯವಾದದ್ದು. ಈಗ ಕಾರ್ತಿಕ ಮಾಸ ಅಲ್ಲಿ ಪ್ರತಿ ದಿವಸ ಕಾರ್ತಿಕ ಮಾಸ, ಆ ದಾಮೋದರ ಮಾಸದಲ್ಲಿ ನಾವೇನ್ ಮಾಡ್ತೇವೆ, ತುಪ್ಪದ ದೀಪವನ್ನು ಪ್ರತಿ ದಿವಸ ಬೆಳಗಬೇಕು ಭಗವಂತನಿಗೆ ಆರತಿ ಅಲ್ವಾ, ದಾಮೋದರ. ಮತ್ತೆ ತುಳಸಿ ಕಡ್ಡಿಯಿಂದ ಮಾತಾಜಿ, ತುಳಸಿ ಕಡ್ಡಿಯಿಂದ ಇರುತ್ತದೆ. ಬಟ್ ಭಗವಂತನಿಗೆ ತುಪ್ಪದ ಆರತಿ ಮಾಡಬೇಕು. ಮತ್ತೆ ಭಗವಂತನಿಗೆ ಅಲ್ಲಿ ದಾಮೋದರ ಅಷ್ಟಕ ಪ್ರತಿನಿತ್ಯವೂ ಹೇಳೋದು, ದಾಮೋದರ ಅಷ್ಟಕ. ನಾವು ಮಾಡೋದು ಒಂದೇ ಅಲ್ಲ, ಮನೆಯಲ್ಲಿ ಬೇರೆಯವರಿಗೂ ಕೂಡ, ದೇವಸ್ಥಾನಕ್ಕೆ ಅಥವಾ ಮನೆಯಲ್ಲಿ ಇತರರಿಗೂ ಕೂಡ ಅದನ್ನ ಭಗವಂತನಿಗೆ ಆರತಿ ಎತ್ತುವುದನ್ನ ನಾವು ಅವರಿಗೆ ಆಚರಣೆಗೆ ತರಲಿಕ್ಕೆ ಹೇಳ್ತಕ್ಕಂಥದ್ದು. ಇದೆಲ್ಲ ಬಹಳ ಮುಖ್ಯ. ಈಗ ಕಾರ್ತಿಕ ಮಾಸದಲ್ಲಿ ಏನ್ ಹೇಳ್ತಾರೆ ಇಲ್ಲಿ, ಊರ್ಜಾವ್ರತ ಅಂತ. ಈ ಊರ್ಜಾವ್ರತ ಅಂದ್ರೆ ಆರತಿ ಮಾಡೋದು. ಇದು ಮಥುರೆಯಲ್ಲಿ ಮಾಡುವುದನ್ನು ವಿಶೇಷವಾಗಿ ಒತ್ತಿ ಹೇಳಲಾಗಿದೆ. ಮಥುರೆಯಲ್ಲಿ, ಅಲ್ಲಿ ಮಥುರಾ ಮಂಡಲ, ಸೊ ಅಲ್ಲಿ ಮಥುರೆ ಜನ್ಮಭೂಮಿ, ಸೊ ಅಲ್ಲಿ ಮಾಡಬೇಕು ಅಂತ ಅಲ್ಲಿ. ಮತ್ತೆ ಭಗವಂತನ ಲೀಲಾ ಸ್ಥಳ ವಿಶೇಷವಾಗಿ ಇಲ್ಲಿ ಒತ್ತಿ ಹೇಳಿದ್ದಾರೆ, ಶ್ರೀಲ ರೂಪ ಗೋಸ್ವಾಮಿಯರು ಹೇಳಿದ್ದಾರೆ. ಹಾಗಾಗಿ ಅನೇಕರು ಭಕ್ತರು ಯಾವಾಗಲೂ ವೃಂದಾವನಕ್ಕೆ ಆ ಒಂದು ಕಾರ್ತಿಕ ಮಾಸ, ಆ ದಾಮೋದರ ಮಾಸ ಅಲ್ಲಿ ಯಾತ್ರೆ ಮಾಡ್ತಾರೆ. ಯಾಕೆ? ಅಷ್ಟು ಒಂದು ತುಂಬಾ ಇದನ್ನ ನಮಗೆ ಇದು ಸಿಕ್ಕತ್ತೆ, ಭಗವಂತನ ಪ್ರೀತಿಯನ್ನ ಪಡೀಲಿಕ್ಕೆ ನಮಗೆ ಸಾಧ್ಯ ಆಗತ್ತೆ. ಯಾಕೆಂದ್ರೆ ಇದು ಬಹಳ ಉತ್ತಮವಾದ ಭಕ್ತಿ ಸೇವೆ. ಕಾರ್ತಿಕ ಮಾಸದಲ್ಲಿ ಸ್ವಲ್ಪ ಕಾಲವೂ ಕೂಡ ಭಗವಂತನ ಸೇವೆ ಮಾಡಿದರೆ ಅದು ತುಂಬಾ ಆ ಭಕ್ತಿಯಲ್ಲಿ ಮುಂದುವರಲಿಕ್ಕೆ ಸಾಧ್ಯ. ಯಾಕೆಂತಂದ್ರೆ ಧಾಮದಲ್ಲಿ ಹೋಗಿ ಕಾರ್ತಿಕ ಮಾಸದಲ್ಲಿ ಮಥುರಾ ಮತ್ತೆ ವೃಂದಾವನ ಯಾತ್ರೆ ಮಾಡಿ ಅಲ್ಲಿ ಕಾರ್ತಿಕ ಮಾಸದಲ್ಲಿ ಪ್ರಭುವಿನ ಸೇವೆ ಮಾಡೋದು, ಇದು ಬಹಳ ಮಹತ್ತರವಾದದ್ದು, ಬಹಳ ಉತ್ತಮವಾದದ್ದು. ಅದನ್ನ ಹೇಳ್ತಾ ಇದ್ದಾರೆ. ಆಮೇಲೆ ಭಗವಂತನು ಭಕ್ತನಿಗೆ ಮುಕ್ತಿಯನ್ನು ಐಕ ಸುಖ ಕೊಡ್ಬೋದು. ಭಗವಂತ ಕೃಷ್ಣ ಸುಲಭವಾಗಿ ಮುಕ್ತಿ ಕೊಡ್ಬೋದು, ಮುಕ್ತಿ ಅಥವಾ ಐಕ ಸುಖ ಇಂದ್ರಿಯ ಭೋಗ ಕೊಡ್ಬೋದು. ಆದರೆ ಅಲ್ಲಿ ನಮಗೆ ಭಗವಂತನ ಶುದ್ಧ ಭಕ್ತಿ ಸೇವೆ ಅದು ಸಿಕ್ಕೋದು ಕಷ್ಟ. ಯಾಕೆಂತಂದ್ರೆ ಭಗವಂತನ ಭಕ್ತಿ ಸೇವೆ ಕೊಟ್ರೆ ಭಗವಂತ ಭಕ್ತನಿಗೆ ಏನಾಗ್ತಾನೆ, ಭಕ್ತನಿಗೆ ಭಗವಂತ ಅವನು ತನ್ನನ್ನೇ ಅದನ್ನ ಕೊಟ್ಕೊಂಡ್ಬಿಡ್ತಾನೆ. ಸೊ ಅದಕ್ಕೆ ಭಗವಂತ ಭಕ್ತಿ ಕೊಡೋಕ್ಕಿಂತ ಮುಂಚೆ ನೋಡ್ತಾನೆ.
ಸೊ ಹಾಗಾಗಿ ಮಥುರಾ ಪಟ್ಟಣಕ್ಕೆ ಹೋಗಿ ಕಾರ್ತೀಕ ಮಾಸದಲ್ಲಿ ಸ್ವಲ್ಪ ಭಕ್ತಿ ಸೇವೆ ಮಾಡಿದ್ರು ಸಾಕು, ಅದು ಭಗವಂತನಲ್ಲಿ ಶುದ್ಧ ಭಕ್ತಿ ಸೇವೆ ಸಲ್ಲಿಸುವುದು ಹಾಗಾಗತ್ತೆ. ಸೊ ಅಲ್ಲಿ ಧಾಮದ ಮಹಿಮೆ ಮತ್ತೆ ಕಾರ್ತೀಕ ಮಾಸದ ಮಹಿಮೆ. ಸೊ ಹಾಗಾಗಿ ಈ ಆ ಭಕ್ತಿ ಸೇವೆ ಮಾಡುವ ಭಾಗ್ಯವನ್ನ ಭಗವಂತ ಕೊಡ್ತಾನೆ. ಸೊ ಆ ತರ ಕಾರ್ತಿಕ ಮಾಸದಲ್ಲಿ ಮಥುರಾ ಪಟ್ಟಣದ ಫಾಸಳೆ ಅಂದ್ರೆ ಮಥುರಾ ಮಂಡಲ ಅಲ್ಲಿ ನೀವು ಮನಸ್ಸಿಲ್ಲದೆ ಮನಸ್ಸಿನಿಂದ ಭಕ್ತಿ ಸೇವೆ ಮಾಡಿದ್ರು ಕೂಡ ಭಗವಂತನ ಅಂತರಂಗದ ದಾಸನಾಗುವುದು ಅಂತ ನಾವು ಈಗ ಆ ಮೈತ್ರಿ ಒಳಗೆ ನಾವು ನೋಡಿದ್ದೇವೆ. ಅದು ಬರಬೇಕು ಅಂತರಂಗದಲ್ಲಿ. ನಾವು ಅಂತರಂಗದ ದಾಸ್ಯನಾಗಬೇಕು. ಭಗವಂತನ ದಾಸ್ಯವನ್ನು ನಾವು ಪಡ್ಕೊಳ್ಬೇಕು ಅಂದ್ರೆ ನಾವು ಮಥುರಾ ಪಟ್ಟಣಕ್ಕೆ ಹೋಗಿ ಮನಸ್ಸಿಲ್ಲದ ಮನಸ್ಸಿಂದ ಕೂಡ ಭಕ್ತಿ ಸೇವೆ ಮಾಡಿದ್ರೆ ಭಗವಂತ ಕರುಣೆ ಕೊಡ್ತಾನೆ ತನ್ನ ದಾಸನಾಗ್ಲಿಕ್ಕೆ ಅಂತ ಹೇಳಿದ್ದಾರೆ. ಹೀಗಾಗಿ ಈಗ 59ನೇ ವಿಚಾರ ಅಲ್ಲಿ ಹಬ್ಬ ಹರಿದಿನಗಳ ಆಚರಣೆ. ಇಲ್ಲಿ ಜನ್ಮದಿನದ ಅಂದ್ರೆ ಕೃಷ್ಣ ಜನ್ಮಾಷ್ಟಮಿ ಅದರ ಬಗ್ಗೆ, ಕೃಷ್ಣನ ಜನ್ಮದಿನದ ನಾವು ಅದನ್ನ ನಾವು ಆಚರಿಸಬೇಕು. ಇಲ್ಲಿ ನಮ್ಗೆ 57ರಲ್ಲೂ ಕೂಡ ಹಬ್ಬ ಹರಿದಿನಗಳು ಕೊಟ್ಟಿದ್ದಾರೆ, ಇಲ್ಲಿ ಕೂಡ ಕೊಟ್ಟಿದ್ದಾರೆ. ಈ ವ್ಯತ್ಯಾಸ ಏನು? ಇಲ್ಲಿ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸುವುದು ವಿಶೇಷವಾದದ್ದು. ಅದನ್ನ ಭವಿಷ್ಯ ಪುರಾಣದಲ್ಲಿ ಹೇಳಿದ್ದಾರೆ. ಭವಿಷ್ಯ ಪುರಾಣದಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಕೃಷ್ಣ ನಿನಗೆ ತಾಯಿ ದೇವಕಿ ನಿನಗೆ ಜನ್ಮ ಕೊಟ್ಟಿದ್ದ ದಿವಸ ಹೇಳು, ನಾನು ನಿಮ್ಗೆ ದೊಡ್ಡ ಹಬ್ಬ ಆಚರಣೆ ಮಾಡ್ತೇನೆ ಅಂತ ಇಲ್ಲಿ ಒಂದು ರೀತಿಯ ವ್ಯಂಗ್ಯವಾಗಿ ಹೇಳಿದ್ದಾರೆ. ಇದರ ಅರ್ಥ ಏನು ಅಂತಂದ್ರೆ, ಕೃಷ್ಣನ ಜನ್ಮಾಷ್ಟಮಿಯನ್ನ ನಾವೆಲ್ಲರೂ ಕೂಡ ಆಚರಿಸಬೇಕು. ಕೇಶಿ ವಿನಾಶಕನೇ, ನಾವು 100ಕ್ಕೆ 100 ಭಾಗ ನಿನಗೆ ಶರಣಾಗತರಾದ ಆತ್ಮರು ಮತ್ತು ನಮ್ಮ ಆಚರಿಸುವ ಹಬ್ಬ ಹರಿದಿನಗಳ ಮೂಲಕ ನಿನ್ನನ್ನು ಸಂತೃಪ್ತಿಗೊಳಿಸುವುದೇ ನಮ್ಮ ಬಯಕೆ. ಸೊ ಹಾಗಾಗಿ ಆ ಕೃಷ್ಣ ಜನ್ಮಾಷ್ಟಮಿ ಅದೈತ ತುಂಬಾ ಅಂದ್ರೆ ಉತ್ತಮವಾದ ದಿನ. ಸೊ ಅಂತಹ ಹಬ್ಬವನ್ನ ನಾವು ಭಗವಂತನಿಗ ಸಂತೃಪ್ತಿ ಮಾಡ್ಲಿಕ್ಕಾಗಿ ಅದನ್ನ ಆಚರಿಸುವುದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇದು 59ನೇ ವಿಚಾರ. ತುಂಬು ಭಕ್ತಿಯ ವಿಗ್ರಹ ಆರಾಧನೆ. ಇಲ್ಲಿ ತುಂಬು ಭಕ್ತಿಯ ವಿಗ್ರಹಾರಾಧನೆ ಬಗ್ಗೆ ನಾವು ಹಿಂದಿನ ಪಾಠದಲ್ಲಿ ಕೂಡ ನಾವು ಕಲಿತಿದ್ದೇವೆ. ವಿಗ್ರಹ ಅಂತಂದ್ರೆ ಭಗವಂತನ ಶ್ರೀಮೂರ್ತಿ, ಶ್ರೀ ವಿಗ್ರಹ ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ. ಯಾಕೆಂತಂದ್ರೆ ವಿಗ್ರಹ ಅದು ಅರ್ಚ ಅವತಾರ. ಭಗವಂತ ನಮಗೆ ಈಗ ಸೇವೆ ಮಾಡಿಸ್ಕೊಳ್ಳಿಕ್ಕೆ ಭಗವಂತ ನಮಗೆ ನೇರವಾಗಿ ಇಲ್ಲ. ಸೊ ಹಾಗಾಗಿ ನಾವು ಭಗವಂತನ ಅರ್ಚ ಅವತಾರ ಬೇಕು ಅಂತ ಆಚಾರ್ಯರುಗಳು ಬೇಡಿಕೊಂಡು ಭಗವಂತನ ಅರ್ಚಾವತಾರವನ್ನ ಇಲ್ಲಿ ನಮಗೆ ಕೊಟ್ಟಿದ್ದಾರೆ ಅವಕಾಶ. ಯಾಕಂದ್ರೆ ಶ್ರೀಲ ಪ್ರಭುಪಾದರು 108 ವಿಗ್ರಹಗಳನ್ನ ಪ್ರಪಂಚದಾದ್ಯಂತ ಸ್ಥಾಪನೆ ಮಾಡಿದರು. ಯಾಕೆ? ಎಲ್ಲರಿಗೂ ಕೂಡ ಅರ್ಚಾ ವಿಗ್ರಹದ ಆ ಒಂದು ಸೇವೆಯಲ್ಲಿ ಭಾಗಿಯಾಗಲಿ, ಭಗವಂತನ ಸೇವೆ ಮಾಡಲಿಕ್ಕೆ ಅವಕಾಶ ಸಿಕ್ಕಲಿ ಅಂತ ಮಾಡಿದ್ದಾರೆ. ಸೊ ಹಾಗಾಗಿ ಆ ಭಗವಂತನ ಸೇವೆ, ಆ ವಿಗ್ರಹದ ಆರಾಧನೆ, ಪ್ರತಿನಿತ್ಯ ವಿಗ್ರಹ ಆರಾಧನೆ ಅದು ಮಾಡಬೇಕು. ಮತ್ತು ಅಲ್ಲಿ ಪವಿತ್ರ ನಾಮ ಸಂಕೀರ್ತನೆಯಲ್ಲಿ ನಿರಂತರ ಆಗುತ್ತೆ. ವಿಗ್ರಹ ಆರಾಧನೆ ಮಾಡಿ ಆಮೇಲೆ ಅಲ್ಲಿ ಹರೇ ಕೃಷ್ಣ ಮಹಾಮಂತ್ರ, ಸೊ ಇದನ್ನ ಒಂದು ಸಂಕೀರ್ತನೆ ಮಾಡೋದು. ಹಾಗಾಗಿ ಅದು ನಮಗೆ ಭಕ್ತಿ ಸೇವಾ ನಿರತನಾಗಿರೋ ಕಾರಣ ಎಲ್ಲರಿಗೂ ಕೂಡ ಅಲೌಕಿಕ ಆನಂದವನ್ನು ಅನುಭವಿಸ್ತಕ್ಕಂಥದ್ದು. ಸೊ ಅದು ನಮಗೆ ಮುಕ್ತಿಯೊಂದನ್ನೇ ಅಲ್ಲದೆ ಭಕ್ತಿ ಸೇವೆಗೆ ಅನುಕೂಲವಾಗುವ ಸೌಕರ್ಯಗಳನ್ನು ಕೊಡ್ತದೆ. ಸೊ ಹಾಗಾಗಿ ಭಗವಂತನ ಆರಾಧನೆ ಮಾಡಿದ್ರೆ ಏನು ನಮಗೆ ಐಹಿಕ ಕಾಲುಷ್ಯಗಳಿಂದ ಬಿಡುಗಡೆ, ಈ ಒಂದು ತ್ರಿಗುಣ ಇವುಗಳಿಂದ ಬಿಡುಗಡೆ ಆಗಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ನಮಗೆ ಮುಕ್ತಿಯರು ಕೂಡ ಅದು ನಮಗೆ ಕೊಡಿಸ್ತದೆ. ಸೊ ಹಾಗಾಗಿ ವ್ಯಕ್ತಿ ಈ ಒಂದು ತನ್ನ ಸಹಜಸ್ಥ ರೂಪ, ಜೀವನ ಸ್ವರೂಪ ಕೃಷ್ಣರೇ ನಿತ್ಯದಾಸ ಆಗ್ಬೇಕು ಅಂತಂದ್ರೆ ವಿಗ್ರಹ ಆರಾಧನೆ ಮಾಡಬೇಕು ಅಂತ ಹೇಳಿ ಹೇಳ್ತಾ ಇದ್ದಾನೆ. ಸೊ ಈ ಬದ್ಧ ಜೀವನ, ಅದರಿಂದ ನಮಗೆ ಮುಕ್ತಿ ಸಿಕ್ಬೇಕು ಅಂತಂದ್ರೆ ನಾವು ಭಗವಂತನ ಆ ಆರಾಧನೆ ಮಾಡೋದು, ವಿಗ್ರಹಗಳನ್ನ, ಶ್ರೀ ವಿಗ್ರಹದ ಆರಾಧನೆ, ಅದನ್ನ ನಾವು ಮಾಡಿದರೆ ನಮಗೆ ದೇಹ ಭಾವನೆಯಿಂದ ನಾವು ಹೊರಟು ಬರ್ತೇವೆ. ನಾವು ಆತ್ಮ ಹೇಳಿದ್ರೆ ನಮ್ಗೆ ಇನ್ನೂ ಗೊತ್ತಾಗೋದಿಲ್ಲ ಅಲ್ವಾ? ನಾವು ಆತ್ಮ ಬರೇ ಅದರ ಥಿಯರಿ ಪಾರ್ಟ್ ನಮ್ಗೆ ಗೊತ್ತಿದೆ ಅಲ್ವಾ? ನಾವು ದೇಹ ಅಲ್ಲ, ನಮ್ಮ ಆತ್ಮ. ಆದ್ರೆ ನಿಜವಾಗೂ ಅದು ನಮಗೆ ನಮ್ಮ ದೇಹ ಅಲ್ಲ, ಆತ್ಮ, ಇದು ನಮಗೆ ಅದು ಅಂತರಾಳದಿಂದ ನಮಗೆ ಅನುಭವ ಆಗ್ಬೇಕು. ಆಗ ಮಾತ್ರ ಬರುತ್ತದೆ. ಅದು ಹೇಗೆ ಸಾಧ್ಯ? ವಿಗ್ರಹ ಆರಾಧನೆಯನ್ನ ತೊಡ್ಕೊಳ್ಬೇಕು. ಸೊ ಅದಕ್ಕೆ ಭಕ್ತಿ ಸೇವೆಯಲ್ಲಿ ತೊಡಗಿಕೊಂಡಿರುವ ಯಾರೇ ಆಗಲಿ ಬದುಕಿನ ಸ್ಥಿತಿಗೆ, ಐಹಿಕ ಸ್ಥಿತಿಗೆ ಯಾರು ಭಕ್ತಿ ಸೇವೆ ಮಾಡ್ತಾ ಇದ್ದಾರೆ ಅವರು ಈ ಐಹಿಕ ಪ್ರಪಂಚದಲ್ಲಿ ಇದ್ರೂ ಕೂಡ ಅವರು
ಐಹಿಕ ಪ್ರಪಂಚದಲ್ಲಿ ಇಲ್ಲ. ಅದಕ್ಕೆ ಹೇಳ್ತಲ್ಲ, ಇಹ ಯಸ್ಯ ಹರೇರ್ದಾಸ್ಯ ಕರ್ಮಣ ಮನಸ ಗಿರ ನಿಖಿಲೇಶು ಅಪಿ ಅವಸ್ಥಾಸು ಜೀವನ್ಮುಕ್ತ ಸ ಉಚ್ಯತೆ. ಯಾರು ಭಕ್ತಿ ಸೇವೆಯಲ್ಲಿ ತೊಡ್ಕೊಂಡಿದ್ದಾರೆ ಅವರು ಜೀವನ್ಮುಕ್ತರು. ಹೇಗೆ ತೊಡ್ಕೊಂಡಿದ್ದಾರೆ? ತಮ್ಮ ಮಾತಿನಲ್ಲಿ, ತಮ್ಮ ಮನಸ್ಸಿನಲ್ಲಿ ಮತ್ತು ತಮ್ಮ ಕಾರ್ಯಗಳಲ್ಲಿ ಅವರು ಭಗವಂತನ ಸೇವೆ ಮಾಡ್ತಾ ಇದ್ದಾರೆ. ಅಂಥವರು ಈ ಐಹಿಕ ಪ್ರಪಂಚದಲ್ಲಿ ಇದ್ರೂ ಕೂಡ ಅವರು ಮುಕ್ತಿ ಹೊಂದಿದವರು. ಸೊ ಈಗ ಭಕ್ತರ ಗೋಷ್ಠಿಯಲ್ಲಿ ಭಾಗವತ ಶ್ರವಣ, ಇದು ಭಾಗವತ ವಾಚನ. ಇದು 61ನೇ ಅಂಶ. 61ನೇ ಅಂಶ ನಮಗೆಲ್ಲರೂ ಕೂಡ ಭಾಗವತ ಅಂದ್ರೆ ಏನು ಅಂತ ಗೊತ್ತಿದೆ. ಭಾಗವತ ಅಮಲ ಪುರಾಣ. ಸೊ ಇದು ವೇದ ವಾಂಗ್ಮಯದ ಕಲ್ಪತರು. ಸೊ ಆ ಕಲ್ಪತರು ಅಂತಂದ್ರೆ ಏನ್ ಹೇಳ್ತಾರೆ? ನಿಗಮ ಕಲ್ಪತರೋರ್ ಗಲಿತಂ ಫಲಂ ಶುಕಮುಖಾದ್ ಅಮೃತದವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ಭಾವಿಕಾಹ. ಅಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಇಲ್ಲಿ ನಿಗಮ ಅಂದ್ರೆ ವೈದಿಕ ಶಾಸ್ತ್ರಗಳು. ಇದು ವೈದಿಕ ಶಾಸ್ತ್ರಗಳಲ್ಲಿ ಕಲ್ಪತರೋರ್ ಗಲಿತಂ ಫಲಂ ಅಂದ್ರೆ ಎಲ್ಲ ವೈದಿಕ ಶಾಸ್ತ್ರಗಳನ್ನ, ಹರೇ ಕೃಷ್ಣ ಎಲ್ಲರಿಗೂ ಕೂಡ ಮ್ಯೂಟ್ ಮಾಡಿ. ಎಲ್ಲ ವೈದಿಕ ಶಾಸ್ತ್ರಗಳ ಕಲ್ಪತರು ಈ ಶ್ರೀಮದ್ ಭಾಗವತಂ. ಅಲ್ಲಿ ಅದು ಅಂದ್ರೆ ಎಲ್ಲ ವೈದಿಕ ಶಾಸ್ತ್ರಗಳನ್ನ ಒಂದು ಮರಕ್ಕೆ ಹೋಲಿಸಿದ್ರೆ ಆ ಮರದಲ್ಲಿ ಅದ ಹಣ್ಣು, ಅದು ಒಂದು ಹಣ್ಣು ಏನು ಅಂತಂದ್ರೆ ಮರ ಯಾವ ತರ ಹಣ್ಣು ಕೊಡ್ತದೆ ಆ ತರ ಆ ಮರಕ್ಕೆ ಗೌರವ. ಸೊ ಹಾಗಾಗಿ ಇಲ್ಲಿ ನಮಗೆ ವೈದಿಕ ಶಾಸ್ತ್ರಗಳ ಆ ಮರದಲ್ಲಿ ಒಂದು ಗಳಿತ ಒಂದು ಹಣ್ಣು ಈ ಒಂದು ಶ್ರೀಮದ್ ಭಾಗವತಂ. ಸೊ ಈ ಶ್ರೀಮದ್ ಭಾಗವತಂ ಗಳಿತ ಹಣ್ಣು. ಮತ್ತೆ ಶುಕಮುಖಾತ್ ಅಮೃತ ದ್ರವ ಸಂಯುತಂ ಅಂದ್ರೆ ಆ ಶುಕ ಮುನಿಗಳ ಮುಖದಿಂದ ಬಂದಿರತಕ್ಕಂಥ ಅಮೃತ ಈ ಶ್ರೀಮದ್ ಭಾಗವತಂ. ಯಾಕೆ ಶುಕ ಅಂತಂದ್ರೆ ಗಿಳಿ. ಇಲ್ಲಿ ಗಿಳಿ ಅಂತ ಏನ್ ಮಾಡುತ್ತೆ? ಗಿಳಿ ಶುಕ ಅಂದ್ರೆ ಗಿಳಿ. ಇದು ಗಿಳಿ ಏನ್ ಮಾಡುತ್ತೆ? ಅದು ಒಳ್ಳೆ ಹಣ್ಣಿಗೆ ಕುಟುಕುತ್ತೆ. ಆ ಕುಟುಕಿದಾಗ ಅದರದ್ದು ಹಣ್ಣು ತುಂಬಾ ರುಚಿ ಇರುತ್ತೆ. ಯಾಕೆ ಅಂತಂದ್ರೆ ಆ ಹಣ್ಣು ಅದು ಒಳ್ಳೆ ಹಣ್ಣನ್ನೇ ಕುಟುಕುತ್ತೆ ಗಿಣಿ. ಅದೇ ತರಹ ಶುಕಮುನಿಗಳು ಆ ಲೋಕೋತ್ತರವಾಣಿ ಈ ಶ್ರೀಮದ್ ಭಾಗವತ ಆ ಶುಕಮುನಿಗಳು ಶುದ್ಧ ಭಕ್ತರು. ಸೊ ಅವರಿಂದ ಬಂದಿರತಕ್ಕಂತ ಈ ಒಂದು ಶ್ರೀಮದ್ ಭಾಗವತಂ ಅದು ಅಮೃತ. ಸೊ ಅಮೃತ ಅದು ಹೆಚ್ಚು ಮಧುರವಾಗಿದೆ. ಸೊ ಆದ್ದರಿಂದ ಅದನ್ನ ನಾವು ಸ್ವೀಕಾರ ಮಾಡಬೇಕು. ಶುಕಮುಖಾತ್ ಅಮೃತದವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ. ಈ ಭಾಗವತವನ್ನ ಅಮೃತವನ್ನ ನಾವು ಕುಡಿಬೇಕು. ಇದನ್ನ ನಾವು ಕುಡಿಬೇಕು ಅಂದ್ರೆ ಆನಂದ ಪಡಬೇಕು. ಅದನ್ನ ಲೀಲೆಗಳನ್ನ ನಾವು ಕೇಳಿ. ಆಮೇಲೆ ಏನ್ ಹೇಳ್ತಾರೆ? ಶ್ರೀಮದ್ ಭಾಗವತವನ್ನ ಶ್ರವಣ ಮಾಡೋದ್ರಲ್ಲಿ ನಮ್ಗೆ ಆಸಕ್ತಿ ಇದ್ರೆ ನಮಗೆ ಭೌತಿಕ ಇಚ್ಛೆಗಳು ದೂರವಾಗಿ ಹೋಗ್ತವೆ. ಶ್ರೀಮದ್ ಭಾಗವತ ಶ್ರವಣ ಮಾಡೋದ್ರಿಂದ ನಮಗೆ ಈ ಭೌತಿಕ ಪ್ರಾಪಂಚಿಕ ವಿಷಯಗಳಲ್ಲಿ ಆಸಕ್ತಿನೇ ಇರೋದಿಲ್ಲ. ಯಾಕೆ ಆಸಕ್ತಿ ಇರೋದಿಲ್ಲ? ಪರಂ ದೃಷ್ಟ್ವಾ ನಿವರ್ತತೆ ವಿಷಯಾವಿನಿ ವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ನಮಗೆ ವೈರಾಗ್ಯ ಬರಬೇಕು ಅಂತಂದ್ರೆ ನಮಗೆ ಕಷ್ಟಪಡಬೇಕಾಗ್ಲಿಲ್ಲ. ನಾವು ಶ್ರೀಮದ್ ಭಾಗವತವನ್ನ ಪಾರಾಯಣ ಮಾಡಿದ್ರೆ ನಮಗೆ ಅದು ಪರಂ ದೃಷ್ಟ್ವಾ ನಮಗೆ ಭಗವಂತನಲ್ಲಿ ಆಸಕ್ತಿಯನ್ನು ಮೂಡಿಸುತ್ತೆ. ಆಗ ಆ ಭಾಗವತದ ರುಚಿಯಲ್ಲಿ ನಾವು ಭೌತಿಕದ ವಿಷಯಗಳಿಂದ ನಾವು ವಸ್ತುಗಳಿಂದ ನಮ್ಮನ್ನು ತಾನಾಗಿಯೇ ದೂರಗೊಳಿಸುತ್ತದೆ. ಹಾಗಾಗಿ ಇಲ್ಲಿ ತುಂಬಾ ಮುಖ್ಯ. ಆಮೇಲೆ ಶ್ರೀಮದ್ ಭಾಗವತವನ್ನ ನಾವು ಹೇಗೆ ಪಡ್ಕೊಳ್ಬೇಕು ಅಂದ್ರೆ ಅದನ್ನ ಪರಂಪರೆಯಿಂದ ಬಂದಿರತಕ್ಕಂತಹ ಗುರುವಿನ ಮೂಲಕ ನಾವು ತಿಳ್ಕೊಳ್ಬೇಕು. ಸೊ ಹಾಗಾಗಿ ಪರಂಪರಾ ಪದ್ಧತಿ ಅದನ್ನ ನಮ್ಗೆ ಗೊತ್ತಿದೆ. ಆ ಪರಂಪರಾ ಪದ್ಧತಿಯಲ್ಲಿ ಬಂದರೆ ಮಾತ್ರ, ಈಗ ಒಂದು ಮಾವಿನ ಹಣ್ಣು ಅದನ್ನ ಒಂದು ಕೊಂಬೆಯಿಂದ ಮತ್ತೊಂದು ಕೊಂಬೆಗೆ ಮರದಲ್ಲಿ ಕುಳಿತಿರ್ತಕ್ಕಂಥ ಜನರ ಮುಖಾಂತರ ಕೈಯಿಂದ ಕೈಗೆ ಕೊಟ್ರೆ ಆ ಮಾವಿನ ಹಣ್ಣು ಒಡೆದಿರೋದಿಲ್ಲ, ಹಾಗೆಯೇ ಸಿಕ್ಕತ್ತೆ. ಅದೇ ತರಹ ಪರಂಪರೆಯಿಂದ ಬಂದಾಗ ಅದು ಯಥಾಪ್ರಕಾರವಾಗಿರುತ್ತೆ. ಏನು ವ್ಯಾಸದೇವರು ಯಾವ ರೀತಿ ನಾರದಿಂದ ಕೇಳಿಸ್ಕೊಂಡ್ರು ಅದೇ ನಮಗೆ ಈಗ ಶುಕಮುನಿಗಳ ಮುಖಾಂತರ, ಶ್ರೀಲ ಪ್ರಭುಪಾದರ ಮುಖಾಂತರ ನಮಗೆ ಅದರ ಎಲ್ಲ ಅರ್ಥ ಕೂಡ ನಮಗೆ ಸಿಕ್ಲಿಕ್ಕೆ ಸಾಧ್ಯ. ಆಮೇಲೆ ಭಾಗವತಂನಲ್ಲಿ 2 ರೀತಿ, ಭಕ್ತ ಭಾಗವತ ಮತ್ತೆ ಗ್ರಂಥ ಭಾಗವತ. ಭಕ್ತ ಭಾಗವತ ಅಂದ್ರೆ ಅವನು ಭಾಗವತೋತ್ತಮ ಅಂದ್ರೆ ಶುದ್ಧ ಭಕ್ತ. ಆಮೇಲೆ ಪುಸ್ತಕ ಭಾಗವತಂ, ಗ್ರಂಥ ಭಾಗವತಂ ಅಂದ್ರೆ ಭಗವಂತ. ಸೊ ಭಗವಂತ ಭಾಗವತ, ಗ್ರಂಥ ಭಾಗವತ ಭಗವಂತನ ಅವತಾರ, ಗ್ರಂಥ ಅವತಾರ, ಅದನ್ನು
ಶುದ್ಧ ಭಕ್ತರ ಮುಖಾಂತರ, ಭಕ್ತ ಭಾಗವತರ ಮುಖಾಂತರ ನಾವು ಇದರ ರುಚಿಯನ್ನು ಸವಿಯಬೇಕು. ಸೊ ಹಾಗಾಗಿ ಇದು ಬಹಳ ತುಂಬಾ ಮುಖ್ಯ. ಯಾಕೆಂತಂದ್ರೆ ಇಲ್ಲಿ ಶುಕಮುನಿಗಳು ಏನ್ ಮಾಡಿದ್ರು, ಅವರು ಹುಟ್ಟುತ್ತಾ ಮುಕ್ತಾತ್ಮರಾಗಿದ್ದರು. ಆಮೇಲೆ ಅವರಿಗೆ ಇದರಲ್ಲಿ ಅವರಿಗೆ ಬರ್ಲಿಕ್ಕೆ ಇಷ್ಟ ಇರಲಿಲ್ಲ. 16 ವರ್ಷ ತಾಯಿ ಹೊಟ್ಟೆಯಲ್ಲಿ ಇದ್ದಿದ್ರು. ಆದ್ರೆ ಅವರಿಗೆ ಯಾವಾಗ ಬರಲಿಲ್ಲ, ಆವಾಗ ವ್ಯಾಸಮುನಿಗಳು ಹೋಗಿ ದ್ವಾರಕೆಗೆ ಹೋಗಿ ಶ್ರೀಕೃಷ್ಣನ ಕರ್ಕೊಂಡ್ಬಂದ್ರು. ಶ್ರೀಕೃಷ್ಣ ಬಂದು ಭಗವಂತ ಹೇಳ್ತಾನೆ, ನಾನ್ ಬರೋದಿಲ್ಲ, ಹೊರಗೆ ಬಂದ್ರೆ ನನ್ಗೆ ಮಾಯಾ ಅಟ್ಯಾಕ್ ಆಗುತ್ತೆ. ಹೌದಾ, ನಿನಗೆ ಮಾಯೆ ನಿನ್ನನ್ನ ಮೋಹಿತ ಮಾಡಲು ನೀನು ಹೊರಗೆ ಬಾ. ಸೊ ಹಾಗಾಗಿ ಅವರು ಮುಕ್ತಾತ್ಮರು, ಆ ಆಶ್ವಾಸನೆ ಪಡ್ಕೊಂಡೇ ಹುಟ್ಟಿದವರು. ಯಾರು? ನಮ್ಮ ಶುಕಮುನಿಗಳು. ಸೊ ಆ ಶುಕಮುನಿಗಳು ಅವ್ರು ಹುಟ್ಟಿದ ಕೂಡ್ಲೇ ಅವರು ಓಡಿ ಹೋಗ್ತಾರೆ, ಅಂದ್ರೆ ಮನೆ ಬಿಟ್ಟು ಹೊರಟು ಹೋಗ್ತಾರೆ. ಅವರು ಎಷ್ಟು ತಂದೆ ಕರೀತಾರೆ, ಅವರಿಗೆ ಪುತ್ರ ಪುತ್ರ ಅಂತ ಕರೀತಾರೆ. ಅವ್ರು ಎಷ್ಟು ಕರೆದ್ರೂ ಹೋಗ್ಬಿಡೋದಿಲ್ಲ. ಮತ್ತೆ ಆ ಮರಗಳಿಂದ ಪ್ರತಿಧ್ವನಿ ಬರುತ್ತೆ ಆ ಕರೆದಿದ್ದು, ಆದ್ರೂ ಕೂಡ ಅವ್ರು ತಿರುಗಿ ಸುತ್ತ ನೋಡೋದಿಲ್ಲ. ಅಂತಹ ಅವರು ಮುಕ್ತಾತ್ಮರು ಈ ಭಾಗವತದಿಂದ ಆಕರ್ಷಣೆ ಆದ್ರು. ಅವಾಗ ಅವ್ರಿಗೆ ಹೇಳ್ತಾರೆ, ಈ ಶ್ಲೋಕವನ್ನು ಹೇಳ್ತಾರೆ ಯಾರು? ನಮ್ಮ ಅವರ ತಂದೆ ವ್ಯಾಸದೇವರು. ಅವ್ರು ಹೇಳುವಾಗ ಅದರಿಂದ ಆಕರ್ಷಣೆ ಹೊಂದುತ್ತಾರೆ ಅವರು. ಯಾವ ಶ್ಲೋಕ ಹೇಳ್ತಾರೆ ಅಂತಂದ್ರೆ, ಇದರಿಂದ ಹೇಳ್ತಾರೆ. ಅಂದ್ರೆ ಪೂತನಿ ಹೇಗೆ ವಿಷವನ್ನ ಪಡೆದುಕೊಂಡು ವಿಷವನ್ನ ಹಚ್ಕೊಂಡು ಬಂದು ಹಾಲು ಕುಡಿಸಿದ್ರು ಕೂಡ ಭಗವಂತ ಅವಳನ್ನ ತಾಯಿಯಾಗಿ ಸ್ವೀಕರಿಸಿದ, ಮತ್ತೆ ಅವಳಿಗೆ ತಾಯಿ ಸ್ಥಾನ ಕೊಟ್ಟ. ಇದನ್ನ ಕೇಳಿದ ಕೂಡಲೇ ಅವರಿಗೆ ಮನಸ್ಸು ಪರಿವರ್ತನೆ ಆಯ್ತು. ಸೊ ಹಾಗಾಗಿ ಈ ಶ್ರೀಮದ್ ಭಾಗವತಮು ಶುಕಮುನಿಯಿಂದ ಬಂದಿರತಕ್ಕಂಥದ್ರಿಂದ ಅದು ಹೆಚ್ಚಿನ ರುಚಿ. ಸೊ ತುಂಬಾ ರುಚಿ ಇದೆ. ಅಲ್ಲಿ ಹೇಳ್ತಾರೆ, ತಮ್ಮ ತಾಯಿಯ ಗರ್ಭದಲ್ಲಿ ಇದ್ದಾಗಲೇ ಮುಕ್ತರಾಗಿದ್ರು ಕೂಡ ಶ್ರೀಮದ್ ಭಾಗವತವನ್ನು ಸವಿದ ಮೇಲೆ ತಾವೊಬ್ಬ ಶ್ರೇಷ್ಠ ಭಕ್ತರಾಗಿದ್ದಾಗಿ ಶುಕಮುನಿಗಳು ಒಪ್ಪಿಕೊಳ್ತಾರೆ. ಮತ್ತೆ ಶ್ರೀಮದ್ ಭಾಗವತಮಲ್ಲಿ 10 ಸ್ಕಂದಗಳು, ಮತ್ತೆ ಅಲ್ಲಿ ಎಲ್ಲ ವಿಚಾರಗಳು ಬರುತ್ತೆ ಶ್ರೀಮದ್ ಭಾಗವತದಲ್ಲಿ. ಏನು ಅಂತಂದ್ರೆ, ಇದು ಹೇಗೆ ಸೃಷ್ಟಿ ಹೇಗೆ ಆಯಿತು, ಆಮೇಲೆ ಈ ಸೃಷ್ಟಿ ಆದ ಮೇಲೆ ಇಲ್ಲಿ ಸರ್ಗ ಹೇಗೆ ಮಾಡಿದ ಭಗವಂತ, ವಿಸರ್ಗ ಹೇಗೆ ಬ್ರಹ್ಮನಿಗೆ ಮಾಡ್ಲಿಕ್ಕೆ ಹೇಳ್ತಾನೆ, 24 ಅಂಶಗಳು ಯಾವುದು, ಅದು ಹೇಗೆ ಸೃಷ್ಟಿಯಾಗಿದೆ, ಆಮೇಲೆ ಭಕ್ತರನ್ನು ಭಗವಂತ ಹೇಗೆ ಸಂರಕ್ಷಣೆ ಮಾಡ್ತಾನೆ, 14 ಲೋಕಗಳು ಯಾವ ರೀತಿ ಇಲ್ಲಿ ಅವುಗಳ ಇದಾಗಿದೆ, ಸೃಷ್ಟಿಯಾಗಿದೆ, ಮತ್ತು ಎಲ್ಲಿ ಯಾವ ಗ್ರಹವ್ಯೂಹಗಳಿದೆ. ಆಮೇಲೆ ಅದರಲ್ಲಿ ಈಗ 5ನೇ ಸ್ಕಂದದಲ್ಲಿ ನರಕಲೋಕದ ವಿವರಣೆ ಕೂಡ ಇದೆ. ಆ ನರಕದಿಂದ ಪಾರಾಗುವ ಬಗೆ ಹೇಗೆ ಅಂತ 6ನೇ ಸ್ಕಂದ. ಸೊ ಹಾಗಾಗಿ 6ನೇ ಸ್ಕಂದ ಕಲಿಯುಗದಲ್ಲಿ ಏನಾಗತ್ತೆ ಅಲ್ಲಿವರೆಗೂ ಬರುತ್ತೆ. ಅಂದ್ರೆ ಕಲಿಯುಗದಲ್ಲಿ ಏನಾಗಿದೆ, ಪ್ರಾಯೇಣ ಅಲ್ಪಾಯುಷಃ, ಕಲಿಯುಗದ ಜನ ಪ್ರಾಯದಲ್ಲಿ ತುಂಬಾ ಕಡಿಮೆ ಆಯುಸ್ಸು ಕಲಿಯುಗ ಜನರಿಗೆ. ಮತ್ತೆ ಮಂದಾಹ ಸುಮಂದಾಹ ಮಂದಭಾಗಾಹಿ ಉಪದ್ರುತಾಹ, ತುಂಬಾ ದಡ್ಡರು, ಶತದಡ್ಡರು, ಮತ್ತೆ ಅವರಿಗೆ ತಿಳುವಳಿಕೆಯಲ್ಲಿ ಯಾವಾಗಲೂ ಕಡಿಮೆ, ಅರ್ಥ ಆಗೋದಿಲ್ಲ. ಮತ್ತೆ ಅವರಿಗೆ ಏನಂತಂದ್ರೆ ಯಾವಾಗಲೂ ಕಳವಳದಲ್ಲಿ ಇರ್ತಾರೆ. ಮಂದಾಹ ಸುಮಂದಾಹ ಮಂದಭಾಗಾಹಿ ಉಪದ್ರುತಾಹ. ಸೊ ಹಾಗಾಗಿ ಅವರಿಗೆ ಪುರಾಣ ರೂಪದಲ್ಲಿ ಕೊಟ್ಟಿದ್ದಾರೆ, ಅಮಲ ಪುರಾಣ ರೂಪದಲ್ಲಿ ಶ್ರೀಮದ್ ಭಾಗವತವನ್ನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಶ್ರೀಮದ್ ಭಾಗವತ ಎಲ್ಲದರ ಬಗ್ಗೆನೂ ಹೇಳುತ್ತೆ, ಕಲಿಯುಗದ ಬಗ್ಗೆನೂ ಹೇಳುತ್ತೆ, ಇನ್ನು ಮುಂದೆ ಆಗಲಿರುವುದು, ಅಲ್ಲಿ ಎಲ್ಲದ ಅವತಾರಗಳನ್ನು ಹೇಳ್ತಾರೆ, ಅವತಾರ ಲೀಲೆಗಳನ್ನು ಹೇಳ್ತಾರೆ. ಸೊ ಹಾಗಾಗಿ ಪ್ರಪಂಚದಲ್ಲಿ ಯಾವ್ಯಾವ ರಾಜರುಗಳು ಆಡಳಿತ ಮಾಡ್ತಾರೆ, ಎಲ್ಲಿಂದ ಅದು ಬಂದಿರುತ್ತೆ, ಅಲ್ಲಿ ಸ್ವಯಂಭೂವ ಮನುವಿಂದ ಹಿಡಿದು ಚಾಣಕ್ಯ ಪಂಡಿತನವರೆಗೂ ಬರ್ತದೆ ಶ್ರೀಮದ್ ಭಾಗವತದಲ್ಲಿ. ಆಮೇಲೆ ಕಲ್ಕಿ ಅವತಾರ ಎಲ್ಲದನ್ನು ಕೂಡ ಹೇಳಿದೆ. ಸೊ ಹಾಗಾಗಿ ಈ ಒಂದು ಶ್ರೀಮದ್ ಭಾಗವತವನ್ನ ನಾವು ಏನು ಮಾಡಬೇಕು, ಅದರನ್ನ ನಾವು ತುಂಬಾ ಅಮೃತದ ಆನಂದವನ್ನ ನಾವು ಸವಿಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದು ಕೂಡ ಭಕ್ತಿ ಸೇವೆ. ಆಮೇಲೆ 62ನೇ ಅಂಶ ಮುಂದುವರಿದ ಭಕ್ತರ ಸಾಹಚರ್ಯ. ಇಲ್ಲಿ ನಮಗೆ ಭಕ್ತರ ಸಂಘ ಹೇಳಿದ್ರು. ಆಮೇಲೆ ಇಲ್ಲಿ 62ನೇ ವಿಷಯ ಮುಂದುವರಿದ ಭಕ್ತರು ಅಂದ್ರೆ ಶುದ್ಧ ಭಕ್ತರ ಸಂಘ, ಶುದ್ಧ ಭಕ್ತರ ಸಾಹಚರ್ಯ, ಅವರ ಸಹವಾಸ. ಇದು ಬಹಳ ಮುಖ್ಯ. ಅಂದ್ರೆ ನಮ್ಮಲ್ಲಿ ಅನರ್ಥಗಳನ್ನು ನಿವೃತ್ತಿ ಆಗ್ಬೇಕು ಅಂದ್ರೆ ಶುದ್ಧ ಭಕ್ತರ ಸಂಘ ಮಾಡಬೇಕು. ಅವರ ಕೃಪೆಯಿಂದ ನಮಗೆ ಏನಾಗುತ್ತೆ ಅಂತಂದ್ರೆ ಮಾತ್ರ ಭಕ್ತಿಯಲ್ಲಿ ಮುಂದುವರ್ಲಿಕ್ಕೆ ಸಾಧ್ಯ. ಅಂದ್ರೆ ಕೃಪೆ ಇದ್ದರೆ, ಶುದ್ಧ ಭಕ್ತರ ಕೃಪೆ. ಸೊ ಅದಕ್ಕಾಗಿ ನಾವೀಗ ಶ್ರೀಮದ್ ಭಾಗವತ ಇದನ್ನೆಲ್ಲ ಇಲ್ಲಿ ಶ್ರೀಲ ಪ್ರಭುಪಾದರು ಶುದ್ಧ ಭಕ್ತರು ಅವರು ಬರೆದಿರ್ತಕ್ಕಂತಹ ಅವರ ಸೇವೆ ಮಾಡಬೇಕು. ನಮಗೆ ಅವರ ಒಪ್ಪು ಸೇವೆ, ವಾಣಿ ಸೇವೆ. ಈಗ ಒಪ್ಪು ಸೇವೆ ನಮ್ಗಿಲ್ಲ,
ವಾಣಿ ಸೇವೆ, ಅವರು ಬರೆದಿರ್ತಕ್ಕಂತಹ ಎಲ್ಲ ಈ ಒಂದು ಭಾವಾರ್ಥಗಳನ್ನ ನಾವು ಪ್ರತಿನಿತ್ಯ ಓದುವುದು, ಅವರ ಬರೆದಿರ್ತಕ್ಕಂತಹ ಭಾಗವತಮು, ಭಗವದ್ಗೀತೆ ಎಲ್ಲ ಅವರು ಬರೆದಿರ್ತಕ್ಕಂತಹ ಪುಸ್ತಕಗಳು, ಅದನ್ನ ನಾವು ಓದಿದರೆ ಅದು ಅವರ ಸೇವೆ ಆಗತ್ತೆ, ಅವರ ಸಂಘ ಆಗತ್ತೆ. ನಮಗೆ ಪ್ರತಿನಿತ್ಯ ನಾವು ಅವರ ಒಂದು ಬರೆದ ಪುಸ್ತಕಗಳ ಭಗವದ್ಗೀತೆ ಭಾಗವತವನ್ನ ನಾವು ಶ್ರವಣ ಮಾಡಿದಾಗ ಆವಾಗ ನಮಗೆ ಕೃಪೆ ಸಿಕ್ಕುತ್ತೆ. ಸೊ ಹಾಗಾಗಿ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಶುದ್ಧ ಭಕ್ತರ ಆ ಕೃಪೆಯಿಂದ ನಮ್ಮ ಅನರ್ಥಗಳು ದೂರ ಆಗ್ಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ಇದು ಅನರ್ಥ ನಿವೃತ್ತಿ ಆಗಿದೆ, ಭಕ್ತಿಯಲ್ಲಿ ಮುಂದುವರಿಲಿಕ್ಕೆ ಆಗ್ತಾ ಇಲ್ಲ. ಸೊ ಇದು ಶುದ್ಧ ಭಕ್ತರ ಒಂದು ಅನುಗ್ರಹದಿಂದ ಸಾಧ್ಯ. ಯಸ್ಯ ಪ್ರಸಾದಾತ್ ಭಗವತ್ ಪ್ರಸಾದ, ಯಸ್ಯ ಅಪ್ರಸಾದಾತ್ ನ ಗತಿ ಕುತೋಪಿ. ಸೊ ಹಾಗಾಗಿ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಒಂದು ಕ್ಷಣವಾದರೂ ಶುದ್ಧ ಭಕ್ತನ ಸಂಘದಲ್ಲಿರುವ ಭಾಗ್ಯವು ಒಬ್ಬ ವ್ಯಕ್ತಿಗಿದ್ದಲ್ಲಿ ಆ ಒಂದು ಗಳಿಗೆಯ ಮೌಲ್ಯವನ್ನು ಸ್ವರ್ಗೀಯ ಗ್ರಹಗಳಿಗೆ ಕೊಂಡೊಯ್ಯಬಲ್ಲ ಪುಣ್ಯ ಕಾರ್ಯಗಳಿಗಾಗಲಿ ಅಥವಾ ಐಹಿಕ ಬದುಕಿನ ಯಾತನೆಗಳಿಂದ ಮುಕ್ತಿ ದೊರಕಿಸುವ ಏರ್ಪಾಡಿಗಾಗಲಿ ಹೋಲಿಸಲು ಬರೋದಿಲ್ಲ. ಅದೇ ತುಲ ಏವ ಲವೇನಾಪಿ ನ ಸ್ವರ್ಗಂ ನ ಅಪುನರ್ಭವಂ ಭಗವತ್ ಸಂಘಸ್ಯ ಅಲ್ಲಿ ಹೇಳಿದ್ದಾರೆ ಆ ಶ್ಲೋಕದಲ್ಲಿ. ಇದನ್ನೇ ಇಲ್ಲಿ ಅರ್ಥ ಕೊಟ್ಟಿದ್ದಾರೆ. ಅಂದ್ರೆ ಶುದ್ಧ ಭಕ್ತರು ಒಂದು ಕ್ಷಣ ಅವರು ಸಹವಾಸ ಸಿಕ್ಕಿದ್ರೆ ಸಾಕು, ಅದರಲ್ಲಿ ನಮಗೆ ಅಷ್ಟು ಭಕ್ತಿಯಲ್ಲಿ ಮುಂದುವರ್ಲಿಕ್ಕೆ ಸಾಧ್ಯ. ಶ್ರೀಲ ಪ್ರಭುಪಾದರು ಅವರ ಗುರು ಶ್ರೀ ಭಕ್ತಿ ಸಿದ್ಧಾಂತ ಸರಸ್ವತಿ ಥಾಕೂರರ ಒಂದೇ ಒಂದು ಭೇಟಿಯಲ್ಲಿ ಅವರು ಪ್ರಭಾವಿತ ಆದರು. ಸೊ ಹಾಗಾಗಿ ಇಲ್ಲಿ ತುಂಬಾ ಮುಖ್ಯ. ಶ್ರೀಮದ್ ಭಾಗವತದ ಒಂದು ಇಲ್ಲಿ ಶ್ರೀಮದ್ ಭಾಗವತಕ್ಕೆ ಮನಸೋತವರು ಊರ್ಧ್ವ ಗ್ರಹಗಳಿಗೆ ಉನ್ನತಿ ಪಡೆಯುವುದನ್ನಾಗಲಿ ಮಾಯಾವಾದಿಗಳ ಕಲ್ಪನೆಯ ಮುಕ್ತಿಯನ್ನಾಗಲಿ ಅವರು ಬಯಸುವುದಿಲ್ಲ. ಹಾಗಾಗಿ ಯಾರಿಗೆ ಶುದ್ಧ ಭಕ್ತರ ಸಂಘ ತುಂಬಾ ಮುಖ್ಯವಾದದ್ದು, ಅದರ ಸಂಘ ಇದ್ದು ನಾವು ಶ್ರೀಮದ್ ಭಾಗವತಕ್ಕೆ ಆಕರ್ಷಿತರಾದ್ರೆ ನಮಗೆ ಬೇರೆ ಯಾವುದು ಐಹಿಕ ಒಂದು ಭೋಗ ಆಗಲಿ ಅಥವಾ ಸ್ವರ್ಗ ಲೋಕ ಆಗಲಿ ಅಥವಾ ಮುಕ್ತಿ ಸಾಯುಜ್ಯ ಮುಕ್ತಿ ಆಗಲಿ ಬೇಕಾಗ್ಲಿಲ್ಲ, ಯಾವುದೇ ಮುಕ್ತಿ ಬೇಕಾಗ್ಲಿಲ್ಲ. ಯಾಕಂದ್ರೆ ಭಕ್ತನಿಗೆ ಮುಕ್ತಿ ಬೇಕಾಗಿಲ್ಲ, ಭಕ್ತನಿಗೆ ಬೇಕಾಗಿರೋದು ಭಗವಂತನ ಸೇವೆ. ಮತ್ತೆ ಇಲ್ಲಿ ಇದೇ ಹಿರಣ್ಯಕಶಿಪು ಪ್ರಹ್ಲಾದ ಮಹಾರಾಜನಿಗೆ ಹೇಳಿದ್ದನ್ನೇ ಹೇಳ್ತಾ ಇದ್ದಾರೆ. ಅಂದ್ರೆ ಅಲ್ಲಿ ಒಂದು ಪುತ್ರ ಸಹವಾಸವು ಬಹಳ ಮುಖ್ಯ. ಇಲ್ಲಿ ಏನ್ ಹೇಳ್ತಾರೆ, ಶ್ರೀ ಹಿರಣ್ಯಕಶಿಪುಗೆ ಆ ಒಂದು ಪ್ರಹ್ಲಾದನ ವಿಷ್ಣುವಿನ ಒಂದು ಭಕ್ತಿ ಮಾಡೋದು ಅವರಿಗೆ ಇಷ್ಟ ಇರಲಿಲ್ಲ. ಅದನ್ನು ಬಿಡಿಸ್ಲಿಕ್ಕಾಗಿ ಹೇಳಿದ್ರು. ಅಂದ್ರೆ ಸ್ಫಟಿಕ ಮಣಿಯಂತೆ ಅದು ಎದುರುಗಿಟ್ಟ ವಸ್ತುವನ್ನು ಪ್ರತಿಬಿಂಬಿಸುತ್ತದೆ ಸಹವಾಸ ಅಂದ್ರೆ. ನೀನು ಅದಕ್ಕೆ ಅದನ್ನ ಶ್ರೀಲ ಪ್ರಭುಪಾದ ನಮಗೆ ಭಕ್ತಿಗೆ ಅನುಕೂಲ ಆಗೋ ರೀತಿಯಲ್ಲಿ ಹೇಳಿದ್ದಾರೆ. ಅಂದ್ರೆ ನಮಗೆ ಶುದ್ಧ ಭಕ್ತರ ಸಹವಾಸ ಮಾಡಿದಾಗ ನಮ್ಮ ಹೃದಯವು ಕೂಡ ಶುದ್ಧ ಭಕ್ತರ ತರ ಆ ಹೃದಯವು ಸ್ಫಟಿಕ ಸದೃಶವಾಗಿ ಪ್ರತಿಫಲನ ಆಗುತ್ತೆ. ಶುದ್ಧ ಭಕ್ತರಲ್ಲಿ ಏನಿದೆ ಅದೇ ಗುಣಗಳು ನಮ್ಮಲ್ಲಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಇನ್ನೊಂದು ಉದಾಹರಣೆ ಹೇಳ್ತಾ ಇದ್ದಾರೆ. ಅಂದ್ರೆ ಗಂಡಸು ವೀರ್ಯವಂತನಾಗಿದ್ದು ಹೆಂಗಸು ಒಂದು ಒಳ್ಳೆಯ ಅಂದ್ರೆ ಆರೋಗ್ಯವಂತನಾದ್ರೆ ಮಕ್ಕಳು ಕೂಡ ಸತ್ಪುತ್ರರು ಹುಟ್ಟುತ್ತಾರೆ. ಅದೇ ರೀತಿ ಒಬ್ಬ ಒಳ್ಳೆಯ ಗುರು ಹತ್ರ ಒಬ್ಬ ಶಿಷ್ಯ ಇದ್ರೆ ಅವನು ಕೂಡ ಜ್ಞಾನ ಪಡ್ಕೊಳ್ಳೋ ಶಿಷ್ಯ, ಜ್ಞಾನವನ್ನು ನೀಡ್ತಕ್ಕಂಥ ಗುರು ಇಬ್ಬರು ಪ್ರಾಮಾಣಿಕವಾಗಿದ್ದರೆ ಒಳ್ಳೆಯ ಫಲ ಸಿಗುತ್ತೆ, ಸತ್ಫಲಗಳು ಸಿಗುತ್ತೆ. ಅಂದ್ರೆ ಆ ಒಂದು ಶಿಷ್ಯ ಬಹಳ ಮುಂದುವರಿತಾನೆ ಭಕ್ತಿಯಲ್ಲಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆಮೇಲೆ ಇಲ್ಲಿ ಪ್ರಭುನಾಮ ಸಂಕೀರ್ತನೆ, ಇದು ಪ್ರಭುನಾಮ ಸಂಕೀರ್ತನೆ. ಇದು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇದನ್ನ ಜಪಿಸುವ ಮಹತ್ವ ಇದನ್ನ ಎರಡನೆಯ ಸ್ಕಂದದಲ್ಲಿ 1ನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ. ಪ್ರಭುವಿನ ನಾಮ ಸಂಕೀರ್ತನೆ ಅಂದ್ರೆ ನಾಮ ಚಿಂತಾಮಣಿ ಚೈತನ್ಯ ರಸವಿಗ್ರಹ, ನಾಮ ಚಿಂತಾಮಣಿ ಚೈತನ್ಯ ರಸ ವಿಗ್ರಹ ಪೂರ್ಣ ಶುದ್ಧೋ ನಿತ್ಯ ಮುಕ್ತ ಅಭಿನ್ನತ್ವಂ ನಾಮಿನಃ. ಅಂದ್ರೆ ಭಗವಂತನ ನಾಮಕ್ಕೂ ಭಗವಂತನಿಗೂ ಕೂಡ ಯಾವ ವ್ಯತ್ಯಾಸವೂ ಇಲ್ಲ. ಸೊ ಚಿಂತಾಮಣಿ, ನಾಮ ಚಿಂತಾಮಣಿ ಅಂತಂದ್ರೆ ಅದು ಎಲ್ಲರ ಬಯಕೆಯನ್ನು ಈಡೇರಿಸುತ್ತೆ. ಹಾಗೆ ಈ ಒಂದು ನಾಮ, ಭಗವಂತನ ನಾಮ, ಅದು ಎಲ್ಲರ ಬಯಕೆಯನ್ನು ಕೂಡ ಈಡೇರಿಸುವ ಶಕ್ತಿಯನ್ನು ಹೊಂದಿದೆ. ಸೊ ಹಾಗಾಗಿ ಕೃಷ್ಣ ಚಿಂತಾಮಣಿ ಹೇಗಿರುತ್ತೆ ಹಾಗೆ ಆ ಎಲ್ಲ ಭಕ್ತರ ಒಂದು ಈ ಬಯಕೆಗಳನ್ನು ಕೂಡ ಈಡೇರಿಸ್ತಾನೆ. ಹಾಗಾಗಿ ಹರಿನಾಮವು ಕೂಡ ಎಲ್ಲರ ಬಯಕೆಗಳನ್ನು ಈಡೇರಿಸುವ ಶಕ್ತಿಯನ್ನು ಹೊಂದಿದೆ. ಇಲ್ಲಿ ಚೈತನ್ಯ ರಸವಿಗ್ರಹ ಅಂದ್ರೆ ಚೈತನ್ಯ ರಸವಿಗ್ರಹ ಅಂದ್ರೆ ಕೃಷ್ಣನ ರೂಪವನ್ನು ತಿಳ್ಕೊಳ್ಳಿಕ್ಕೆ, ಆ ಕೃಷ್ಣ ನಾಮದ ರಸವನ್ನು ಪಾನ ಮಾಡ್ಲಿಕ್ಕೆ ನಮಗೆ ಈ ಸಂಕೀರ್ತನೆ ಮಾಡೋದ್ರಿಂದ ಸಾಧ್ಯ ಆಗತ್ತೆ. ಅವನು ಪೂರ್ಣ ಶುದ್ಧ ನಿತ್ಯ ಮುಕ್ತ ಅಂದ್ರೆ ಯಾವಾಗಲೂ ಶುದ್ಧ, ಭಗವಂತ ಯಾವಾಗಲೂ ಶುದ್ಧ. ಹೇಗೆ ಯಾವಾಗಲೂ ಶುದ್ಧ?
ಅವನು ಈಗ ನಾವು ಉದಾಹರಣೆ ನೋಡೋದಾದ್ರೆ ಸೂರ್ಯನ ಬೆಳಕು ಮಲಮೂತ್ರದ ಮೇಲೆ ಬಿದ್ದರೂ ಕೂಡ ಆ ಮಲಮೂತ್ರ ಸ್ವಚ್ಛವಾಗತ್ತೆ, ಆದರೆ ಸೂರ್ಯನಿಗೆ ಯಾವುದೇ ಅಶುದ್ಧಿ ಆಗೋದಿಲ್ಲ. ಅದೇ ತರಹ ಭಗವಂತ ಯಾವಾಗಲೂ ಶುದ್ಧ, ಅವನು ನಿತ್ಯ ಮುಕ್ತ. ಸೊ ಹಾಗಾಗಿ ಅಭಿನ್ನತ್ವಂ ನಾಮ ನಾಮಿನಃ, ಭಗವಂತನಿಗೂ ಭಗವಂತನ ಹೆಸರಿಗೂ ಏನು ಕೂಡ ವ್ಯತ್ಯಾಸ ಇರೋದಿಲ್ಲ, ಎರಡೂ ಕೂಡ ಒಂದೇ. ಹಾಗಾಗಿ ಇಲ್ಲಿ ಭಗವಂತನ ಒಂದು ಇದನ್ನು ಹೇಳಿದ್ದಾರೆ. ದಿವ್ಯನಾಮ ಸಂಕೀರ್ತನೆಯಲ್ಲಿ ಯಾರು ತೊಡಗಿರ್ತಾರೆ ಅವರು ಸದಾ ಭಗವಂತನ ಸಹವಾಸ ಮಾಡ್ತಾ ಇದ್ದಾನೆ. ಅಂದ್ರೆ ಈಗ ನಾವು ಬೆಳಿಗ್ಗೆ ಜಪ ಮಾಡ್ತೇವೆ ಬ್ರಾಹ್ಮಿ ಮುಹೂರ್ತದಲ್ಲಿ, ಆ ಜಪ ಮಾಡುವಾಗ ಆ ಒಂದು ನಮ್ಮ ಒಂದು ಭಗವಂತ, ಅದು ನಮಗೆ ಭಗವಂತನ ಜೊತೆ ಸಹವಾಸ, ಅವನ ಜೊತೆ ಇರ್ತಕ್ಕಂಥ ಸಮಯ. ಸೊ ಹಾಗಾಗಿ ಇದನ್ನ ನಾವು ಜಪ ಹೇಳ್ತಕ್ಕಂಥದ್ದು ಭಗವಂತನ ಜೊತೆ. ನಮ್ಗೆ ಈಗ ಭಗವಂತನ ಕಣ್ಣಿಗೆ ನಮ್ಗೆ ಒಂದು ಸಹವಾಸ ಮಾಡ್ಲಿಕ್ಕೆ ಕಾಣೋದಿಲ್ಲ, ಆದರೆ ಅದು ನೇರ ಸಂಪರ್ಕ ಕೊಡುತ್ತೆ ನಮಗೆ ಈ ಒಂದು ನಾಮ ಜಪ. ಸೊ ಅದನ್ನ ಪದ್ಮ ಪುರಾಣದಲ್ಲಿ ಕೂಡ ಹೇಳಿದ್ದಾರೆ. ಏನ್ ಹೇಳ್ತಾರೆ, ಹಲವು 10 ಜನ್ಮಗಳಲ್ಲಿ ವಾಸುದೇವನ ಪೂಜೆ ಯಾರು ಮಾಡಿದ್ದಾರೆ ಅವರ ತುಟಿಗಳ ಮೇಲೆ ಮಾತ್ರ ಹರೇ ಕೃಷ್ಣ ಮಂತ್ರವು ನೆಲೆಸುತ್ತದೆ. ಅಂದ್ರೆ ಹರೇ ಕೃಷ್ಣ ಮಹಾಮಂತ್ರ ಒಬ್ಬನು ಜಪಿಸ್ತಾ ಇದ್ದಾನೆಂದ್ರೆ ಅವನು ಎಷ್ಟೋ ಜನ್ಮದಲ್ಲಿ ಬೇರೆ ಬೇರೆಯ ಒಂದು ಪುಣ್ಯ ಕ್ರಮಗಳನ್ನ ಮಾಡಿದ್ದಾನೆ. ಸೊ ಇಲ್ಲದೆ ಹರೇ ಕೃಷ್ಣ ಮಂತ್ರ ನಮಗೆ ನಾಲಿಗೆಯಲ್ಲಿ ಬರೋದಿಲ್ಲ. ಸೊ ಹಾಗಾಗಿ ಭಗವಂತನಿಗೂ ಭಗವಂತನ ಆ ಒಂದು ನಾಮಕ್ಕೂ ವ್ಯತ್ಯಾಸವೇ ಇಲ್ಲ. ಅಭಿನ್ನತ್ವಂ ನಾಮ ನಾಮಿನಃ. ಸೊ ಅದರಿಂದ ಪವಿತ್ರ ನಾಮವು ಭಗವಂತನಷ್ಟೇ ಶ್ರೇಷ್ಠವಾದದ್ದು. ಮತ್ತೆ ಇದು ಗೋಲೋಕೆಯರ ಪ್ರೇಮ ದನಿ, ಗೋಲೋಕದಿಂದ ಬಂದಿರತಕ್ಕಂಥ ದನಿ, ಇದು ಇಹಲೋಕದ ಶಬ್ದವಾಹಿನಿ ಅಲ್ಲ, ಇದಕ್ಕೆ ಯಾವುದೇ ಐಕ ಕಲ್ಮಶ ಇಲ್ಲ. ಸೊ ಹಾಗಾಗಿ ಆ ಭಗವಂತನ ಪವಿತ್ರ ನಾಮವನ್ನು ಅಪರಾಧ ಇಲ್ಲದೆ ನಮಗೆ ಉಚ್ಚರಿಸಬೇಕು ಅಂದ್ರೆ ಇಂದ್ರಿಯ ಶುದ್ಧಿ ಆಗ್ಬೇಕು. ಅಂದ್ರೆ ನಮ್ಮ ಎಲ್ಲ ಇಂದ್ರಿಯಗಳು ಪರಿಶುದ್ಧವಾದಾಗ ಶುದ್ಧ ನಾಮ ನಮಗೆ ಹೇಳಲಿಕ್ಕೆ, ಅಪರಾಧವಿಲ್ಲದೆ ಹೇಳಲಿಕ್ಕೆ ಬರುತ್ತೆ. ಸೊ ಅಪರಾಧವಿಲ್ಲಕ್ಕೆ ಇದೆ ನಮಗೆ 3 ರೀತಿಯ, ಅಲ್ಲಿ 3 ಅಪರಾಧ ಸಹಿತವಾದ ಜಪ, ಅಪರಾಧ ರಹಿತವಾದ ಜಪ, ಶುದ್ಧ ನಾಮ. ನಾವು ಅಪರಾಧ ರಹಿತವಾದ ಸ್ಥಿತಿಗೆ ಬಂದರೆ, ನಾಮಾಭಾಸ ಸ್ಥಿತಿಗೆ ಬಂದರೆ ಭಗವಂತ ನಮಗೆ ಶುದ್ಧ ನಾಮಕ್ಕೆ ಕರ್ಕೊಂಡು ಹೋಗ್ತಾನೆ. ಸೊ ಆದ್ದರಿಂದ ಹರೇ ಕೃಷ್ಣ ಮಹಾಮಂತ್ರವನ್ನ ಅದನ್ನ ಸರಿಯಾಗಿ ಉಚ್ಚರಿಸಬೇಕು ಅಂದ್ರೆ ನಮ್ಮ ಇಂದ್ರಿಯಗಳು ಶುದ್ಧ ಆಗಬೇಕು. ಅದೇಗೆ ಶುದ್ಧ ಆಗತ್ತೆ, ಆ ಭಗವಂತನ ಜಪವನ್ನು ಮಾಡಿಯೇ ಶುದ್ಧ ಆಗತ್ತೆ. ಸೊ ಅದಕ್ಕೆ ಚೇತೋದರ್ಪಣ ಮಾರ್ಜನಂ ಭವ ಮಹಾದಾವಾಗ್ಲಿ ನಿರ್ವಾಪಣಂ ಅಂತ ಹೇಳಿದ್ದಾರೆ. ಅಂದ್ರೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಏನಿದ್ದಾರೆ, ಆ ಹೃದಯದಲ್ಲಿ ಕಲ್ಮಶಗಳು ಸೇರ್ಕೊಬಿಟ್ಟಿದೆ. ರಜೋಗುಣ, ತಮೋಗುಣ, ಆಮೇಲೆ ಕಾಮಕ್ರೋಧ, ಮದ, ಮೋಹ, ಮತ್ಸರ, ಈ ಲೋಭ, ಈ ಅರ್ಷಡ್ ವರ್ಗಗಳು ಸೇರ್ಕೊಂಡ್ಬಿಟ್ಟಿದೆ. ಅದನ್ನ ಹೊತ್ತಾಕೋದು ಹೇಗೆ, ಅದನ್ನು ತೆಗಿಬೇಕು ಅಂತಂದ್ರೆ ಹರೇ ಕೃಷ್ಣ ಮಹಾಮಂತ್ರ ಅದನ್ನ ಜಪಿಸಬೇಕು, ಹೃದಯದ ಮಲಿನತೆಯನ್ನು ಪರಿಶುದ್ಧ ಮಾಡ್ಕೊಳ್ಳೋದು. ಸೊ ಹಾಗಾಗಿ ತಮ್ಮ ಹೃದಯಗಳಿಂದ ಅಶುದ್ಧತೆಯನ್ನು ಕಳೆದುಕೊಳ್ಳಲು ಇಷ್ಟವಿಲ್ಲದ ಜನರು ಹರೇ ಕೃಷ್ಣ ಸಂಕೀರ್ತನೆಯಿಂದ ಬರುವ ದಿವ್ಯ ಫಲವನ್ನು ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಸೊ ಆದ್ದರಿಂದ ಆ ಭಗವಂತನ ಸೇವೆ ಮಾಡಿದಾಗ ನಮಗೆ ಜಪ ಮಾಡಲಿಕ್ಕೆ ಆಸಕ್ತಿ ಬರುತ್ತೆ. ಸೊ ಆಗ ಸೇವೆ ಮಾಡಿದರೆ ನಮಗೆ ಮತ್ತೆ ಅಪರಾಧವಿಲ್ಲದೆ ಜಪ ಮಾಡ್ಲಿಕ್ಕೂ ಕೂಡ ಸಹಾಯ ಆಗತ್ತೆ. ಇದನ್ನೆಲ್ಲ ಇಲ್ಲಿ ಹೇಳಿದ್ದಾರೆ. ಗುರುವಿನ ಮಾರ್ಗದರ್ಶನದಲ್ಲಿ ಸೇವೆಯ ಹಾಗೂ ಹರೇ ಕೃಷ್ಣ ಮಹಾಮಂತ್ರವನ್ನು ಉಚ್ಚರಿಸುವ ಶಿಕ್ಷಣ ಸಿಕ್ಕುತ್ತದೆ. ಗುರುವಿನ ದೀಕ್ಷೆ ತಗೊಂಡಾಗ, ಆ ಒಂದು ಹರಿನಾಮ ದೀಕ್ಷೆ ತಗೊಂಡಾಗ ನಮಗೆ ಗುರುವಿನ ಮಾರ್ಗದರ್ಶನದಲ್ಲಿ ಭಗವಂತನ ಆ ಒಂದು ಹರೇ ಕೃಷ್ಣ ಮಹಾಮಂತ್ರ ಜಪ ಮತ್ತೆ ಕೀರ್ತನೆ ಮಾಡೋದಕ್ಕೆ, ಅದಕ್ಕೆ ಎಲ್ಲ ಕೂಡ ಆ ಒಂದು ಅರ್ಥವನ್ನ, ದಿವ್ಯ ಗುಣಗಳ ಅರ್ಥವನ್ನು ಕೂಡ ನಾವು ಮಾಡ್ಕೊಳ್ಬಹುದು. ಈಗ ಮಥುರಾವಾಸ 64ನೇ ವಿಚಾರ. ಮಾತಾಜಿ ಅಟೆಂಡೆನ್ಸ್ ಲಿಂಕ್ ಹಾಕಿ ನೋಡಿ ಮಾತಾಜಿ. ಅಟೆಂಡೆನ್ಸ್ ಲಿಂಕ್ ಹಾಕಿನಿ ಮಾತಾಜಿ. ಓಕೆ, ಹರೇ ಕೃಷ್ಣ. ಎಲ್ಲರೂ ಕೂಡ ಅಟೆಂಡೆನ್ಸ್ ಅನ್ನ ಹಾಕೊಳ್ಬಹುದು. ಸೊ ಮಥುರಾವಾಸ, ಸೊ ಈ ಮಥುರಾವಾಸದ ಬಗ್ಗೆ ಕೂಡ ನಾವು ಈಗ ಆಗಲೇ ಚರ್ಚೆ ಮಾಡಿದ್ದೇವೆ. ಯಾಕೆಂದ್ರೆ ಮಥುರಾಪುರ ವಾಸದಲ್ಲಿ ಅದು ಐಕ ಬಂಧನದಿಂದ ನಮ್ಮನ್ನ ಅದು ಮುಕ್ತಿ ಹೋಗ್ಲಿಕ್ಕೆ ಸಾಧ್ಯ ಆಗತ್ತೆ. ಭಗವಂತನ ಆ ಒಂದು ಪ್ರೇಮ, ಕೃಷ್ಣ ಪ್ರೇಮವನ್ನ ಗಳಿಸ್ಲಿಕ್ಕೆ ಸಾಧ್ಯ. ಹರೇ ಕೃಷ್ಣ. ಈಗ ಮತ್ತೆ ನಾವು ಹಿಂದಿನ ಒಂದು ಇದಕ್ಕೆ ಬರ್ಬೇಕಾಗತ್ತೆ. ಹರೇ ಕೃಷ್ಣ. ಈಗ 64 ಅಂಶಗಳನ್ನ ನಾವು ಈಗ ನೋಡಿದ್ದೇವೆ. ಹರೇ ಕೃಷ್ಣ. ನಿಮಗೆ ಒಂದು ಇದಿದೆ, ಹರೇ ಕೃಷ್ಣ.
ಈಗ ನಮಗೆ ವರ್ಣಾಶ್ರಮದ ಬಗ್ಗೆ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ, ಯಾರಾದ್ರೂ ಓದ್ಬೋದು? ಓದ್ಲಾ ಹರೇ ಮತ್ತೆ? ಕೃಷ್ಣ. ಓದಿ. ಹರೇ ಕೃಷ್ಣ. ಶ್ರೀಮದ್ ಸಾಧನಾ ಭಕ್ತಿಯಲ್ಲಿ ವರ್ಣಾಶ್ರಮ ಧರ್ಮ. ಶ್ರೀಮದ್ ಭಾಗವತದ 11ನೇ ಸ್ಕಂದದಲ್ಲಿ ಅಧ್ಯಾಯ 20 ಶ್ಲೋಕ 9. ಸ್ವಯಂ ಪ್ರಭುವು ಹೀಗೆಂದಿದ್ದಾನೆ, ನನ್ನ ಲೀಲೆಗಳಲ್ಲಿ ಹಾಗೂ ಕಾರ್ಯಗಳಲ್ಲಿ ಸ್ವಯಂ ಪ್ರೇರಿತ ಒಲವನ್ನು ಬೆಳೆಸಿಕೊಂಡಿಲ್ಲದ ಕಾಲದಲ್ಲಿ ವ್ಯಕ್ತಿಯು ವರ್ಣ ಹಾಗೂ ಆಶ್ರಮಗಳು ವಿಧಿಸುವ ನಿಯಮಗಳಿಗೆ ಅನುಸಾರ ನಡೆಯಬೇಕು. ಅವೆಲ್ಲವೂ ಕೃಷ್ಣ ಪ್ರಜ್ಞೆಯನ್ನು ವರ್ತಿಸಿಕೊಂಡಿಲ್ಲದ ಜನಕ್ಕೆ ಹೇಳಲಾಗಿರುವ ಕಾರ್ಯಗಳು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ವರ್ಣಾಶ್ರಮ ಧರ್ಮದ ಬಗ್ಗೆ ಹೇಳ್ತಾ ಇದ್ದಾರೆ. ಅಂದ್ರೆ ಯಾರು ಕೃಷ್ಣ ಪ್ರಜ್ಞೆಗೆ ಬಂದಿಲ್ಲ ಇನ್ನು ಅವರಿಗೆ ಅವರು ವರ್ಣಾಶ್ರಮ ಧರ್ಮಗಳನ್ನ ನಡೆಸಲೇಬೇಕು. ಯಾಕೆಂತಂದ್ರೆ ಅವೆಲ್ಲವೂ ಕೃಷ್ಣ ಪ್ರಜ್ಞೆಯನ್ನು ವರ್ಧಿಸಿಕೊಂಡಿಲ್ಲದ ಜನಕ್ಕೆ ಹೇಳಲಾಗಿರುವ ಕಾರ್ಯಗಳು. ವರ್ಣಾಶ್ರಮ ಧರ್ಮ ಯಾರು ಕೃಷ್ಣ ಪ್ರಜ್ಞೆಗೆ ಬಂದಿದ್ದಾರೆ ಅದು ಕೃಷ್ಣ ಪ್ರಜ್ಞೆ ವರ್ಣಾಶ್ರಮವನ್ನು ಕೂಡ ಮೀರಿದ್ದು. ಹರೇ ಕೃಷ್ಣ. ಬೇರೆ ಯಾರಾದ್ರೂ ಓದ್ಬೋದು? ಹರೇ ಕೃಷ್ಣ. ಓದ್ತೇನೆ ವ್ಯಕ್ತಿಯನ್ನು ಮಾತಾಜಿ. ಕೀಟಕ್ಕೆ ತರಲೆಂದೇ ಅಂತಹ ಕಾರ್ಯಗಳನ್ನು ಅಪೌರುಷ ಧರ್ಮ ಗ್ರಂಥಗಳಲ್ಲಿ ಪ್ರತಿಪಾದಿಸಲಾಗಿದೆ. ಆದರೆ ಕೃಷ್ಣನಲ್ಲಿ ಸ್ವಯಂ ಪ್ರೇರಿತ ಪ್ರೇಮವನ್ನು ಈಗಾಗಲೇ ಬೆಳೆಸಿಕೊಂಡಿರುವತನು ಧರ್ಮ ಗ್ರಂಥಗಳಲ್ಲಿ ವಿಧಿಸಲಾಗಿರುವ ಕಾರ್ಯ ವಿಧಾನಗಳನ್ನು ಅನುಸರಿಸಬೇಕಾದಿಲ್ಲ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸೊ ನಮ್ಗೆಲ್ಲರಿಗೂ ಕೂಡ ಗೊತ್ತಿದೆ ಒಂದು ವರ್ಣಾಶ್ರಮ ಅದರಲ್ಲಿ ವರ್ಣಾಶ್ರಮದಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಮತ್ತೆ ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿ. ಸೊ ವರ್ಣ ಮತ್ತು ಆಶ್ರಮಗಳು. ಇಲ್ಲಿ ಇದು ಯಾರು ಈಗಾಗಲೇ ಭಗವಂತನ ಭಕ್ತಿ ಕಾರ್ಯದಲ್ಲಿ ಇದ್ದಾರೆ, ಅಂದರೆ ಅವರು ಈಗಾಗಲೇ ಕೃಷ್ಣ ಪ್ರಜ್ಞೆ ಭಕ್ತಿ ಸೇವೆ ಮಾಡ್ತಾ ಇದ್ದಾರೆ, ಅವರಿಗೆ ಈ ಕರ್ಮಗಳನ್ನು ಮಾಡುವ ಅಗತ್ಯ ಇರೋದಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದರ ತಾತ್ಪರ್ಯ ಏನು ಅಂತಂದ್ರೆ ಅದರಲ್ಲಿ ವರ್ಣಾಶ್ರಮ ಧರ್ಮ ಅಂತಂದ್ರೆ ಅದು ಮೆಟ್ಟಿಲಿದ್ದಾಗೆ, ಅಂದ್ರೆ ಆ ಭಗವಂತನ ಹತ್ರ ಬರ್ಲಿಕ್ಕೆ ಮೆಟ್ಟಿಲಿದ್ದಾಗೆ. ಯಾರು ಅಂದ್ರೆ ವರ್ಣಾಶ್ರಮ ಧರ್ಮವನ್ನ ಆಚರಿಸಿಲ್ಲ ಅವರು ಭಗವಂತನ ಭಕ್ತಿಗೆ ಬರ್ಬೇಕು ಅಂತಂದ್ರೆ ಬರ್ಲಿಕ್ಕೆ ಅವರಿಗೆ ಸಾಧ್ಯ ಆಗ್ತದೆ. ವರ್ಣಾಶ್ರಮ ಧರ್ಮವನ್ನ ನಾವು ಆಚರಣೆ ಮಾಡಿದರೆ ಅದು ನಮಗೆ ಭಗವಂತನ ಭಕ್ತಿಗೆ ಹೋಗ್ಲಿಕ್ಕೆ ಸಹಾಯ ಮಾಡುತ್ತೆ. ಯಾಕೆಂತಂದ್ರೆ ಆ ವರ್ಣಾಶ್ರಮದ ಉದ್ದೇಶ ಏನು? ಎಲ್ಲರೂ ಕೂಡ ಮಾಡ್ತಕ್ಕಂಥದ್ದು ವರ್ಣಾಶ್ರಮವನ್ನ, ಆ ಪದ್ಧತಿಯನ್ನ ಅನುಸರಿಸುವುದು. ಸೊ ಅದಕ್ಕೆ ಉದ್ದೇಶವೇ ಅದಕ್ಕೆ ಸಂಸಿದ್ಧಿ ಹರಿತೋಷಣಂ ಅಂತ ಹೇಳ್ತಾರೆ. ಭಗವಂತನಿಗೆ ಅದನ್ನ ಭಗವಂತನಿಗೆ ಸಂತೃಪ್ತಿಯನ್ನು ಕೊಡೋದು. ಎಲ್ಲರೂ ಕೂಡ ಅವರವರ ಕೆಲಸವನ್ನ ಮಾಡಿದರೆ ಅವರಿಗೆ ಭಗವಂತನನ್ನ ಪ್ರೀತಿಪಡಿಸ್ಲಿಕ್ಕೆ ಸಾಧ್ಯ ಆಗತ್ತೆ, ಅವರಿಗೆ ಕೃಷ್ಣ ಪ್ರಜ್ಞೆಯ ಭಕ್ತಿ ಸೇವೆ ಬರ್ಲಿಕ್ಕೆ ಕೂಡ ಸಾಧ್ಯ ಆಗತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಓದಿ. ಹರೇ ಕೃಷ್ಣ ಮಾತಾಜಿ. ಆದ್ದರಿಂದ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗುವವರೆಗೂ ನಮ್ಮ ಜೀವನದ ದೈಹಿಕ ಪರಿಕಲ್ಪನೆ ಸಂಪೂರ್ಣ ನಿರ್ಮೂಲವಾಗುವುದಿಲ್ಲ. ನಾವು ದೇಹದ ಸ್ವಧರ್ಮವನ್ನು ಅನುಸರಿಸಬೇಕು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಹರೇ ಕೃಷ್ಣ. ಓದಿ ಮಾತಾಜಿ. ಆದರೆ ವಾಸ್ತವವಾಗಿ ಮುಂದುವರಿದಾಗ ಅದು ಮಹಾಭಾಗವತ. ನಾವು ಅದನ್ನು ಅನುಕರಿಸಬಾರದು. ಆದರೆ ನಾವು ಕೃಷ್ಣ ಪ್ರಜ್ಞೆಯ ಪ್ರಕ್ರಿಯೆಯಲ್ಲಿ ಹೆಚ್ಚು ಮುಂದುವರಿದಾಗ ನಾವು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಂಬ ಈ ದೈಹಿಕ ಪರಿಕಲ್ಪನೆಗೆ ಅತೀತರಾಗುತ್ತೇವೆ. ಹರೇ ಕೃಷ್ಣ. ಹರೇ ಕೃಷ್ಣ. ಈಗ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಈಗ ನಾವು 3 ಗುಣಗಳಲ್ಲಿ ಇದ್ದೇವೆ. ಸೊ 3 ಗುಣಗಳಲ್ಲಿ ನಾವು ಇದ್ದೇವೆ. ಸೊ ಆದ್ದರಿಂದ ನಮಗೆ ಈ ಒಂದು ವರ್ಣಾಶ್ರಮವನ್ನ ನಾವು ಮಾಡಲೇಬೇಕಾಗುತ್ತೆ, ಅನುಸರಿಸಲೇಬೇಕಾಗುತ್ತೆ. ವರ್ಣಾಶ್ರಮ ಧರ್ಮದಲ್ಲಿ ನಮ್ಗೆ ನಮ್ಮದು ಒಂದು ಕರ್ತವ್ಯ ಇರುತ್ತೆ. ಬ್ರಾಹ್ಮಣನಾದಿಗೆ ಬ್ರಾಹ್ಮಣನ ಕರ್ತವ್ಯ ಅಂದ್ರೆ ಪಠನ್ ಪಾಠನ್ ಯಜನ್. ಇದು ಹುಟ್ಟಿನಿಂದ ಅಲ್ಲ, ಅವರವರ ಇದರಿಂದ. ಕ್ಷತ್ರಿಯನಾದವನಿಗೆ ಕ್ಷತ್ರಿಯನ ಕೆಲಸ, ವೈಶ್ಯನಾದವನಿಗೆ ಕ್ಷತ್ರಿಯನ ಕೆಲಸ ಅಂದ್ರೆ ಅವನ ಆಡಳಿತ ನಡೆಸೋದು, ಪ್ರಜೆಗಳನ್ನ ಕಾಪಾಡೋದು, ಇದೆಲ್ಲ ಅವನ ಕೆಲಸ. ವೈಶ್ಯನಾದವನಿಗೆ ಕೃಷಿ ಗೋರಕ್ಷ ಮತ್ತೆ ವಾಣಿಜ್ಯ, ಶೂದ್ರನಾದವನಿಗೆ ಎಲ್ಲರ ಸೇವೆ. ಸೊ ಇದನ್ನೆಲ್ಲ ಅವರು ಮಾಡ್ಕೊಂಡ್ಲೇ ಹೋಗ್ಲೇಬೇಕು. ಈಗ ಆ ಶುದ್ಧ ಭಕ್ತರು ಅವರು ಮಹಾಭಾಗವತರು, ಅವರು ಇದನ್ನ ಮಾಡ್ಬೇಕಾಗಿಲ್ಲ.
ಸೊ ಅದಕ್ಕಾಗಿ ನಾವು ಅವರನ್ನ ಅನುಕರಿಸಬಾರದು, ಆ ಮಹಾಭಾಗವತರನ್ನ ನಾವು ಅನುಕರಿಸಬಾರದು. ಸೊ ಅವರು ಹಾಗಾಗಿ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಇವರು ನಮ್ಮ ಚೈತನ್ಯ ಮಹಾಪ್ರಭುಗಳು ಏನ್ ಹೇಳ್ತಾರೆ ಅಂತಂದ್ರೆ ಇದು ಬಾಹ್ಯ ಅಂತ ಹೇಳ್ತಾರೆ, ಅಹೋಬಾಹ್ಯ ಅಂದ್ರೆ ಇದು ಈ ಒಂದು ವರ್ಣಾಶ್ರಮಗಳ ಮಾರ್ಗ ಅದು ಕೆಳಮಟ್ಟದ್ದು. ಅದು ಯಾಕೆಂದರೆ ವರ್ಣಾಶ್ರಮಗಳನ್ನ ಮೀರಿದರೆ ಕೃಷ್ಣ ಪ್ರಜ್ಞೆ. ಸೊ ಹಾಗಾಗಿ ನೇರವಾಗಿ ಕೃಷ್ಣ ಪ್ರಜ್ಞೆಗೆ ಬರಬಹುದು ಅಂತ ಅವ್ರು ನಮ್ಗೆ ಹೇಳ್ತಾರೆ ಈಗ. ಸೊ ಹಾಗಾಗಿ ಇಲ್ಲಿ ಮಹಾಭಾಗವತರಾದರೂ ಅವರು ಕೃಷ್ಣ ಪ್ರಜ್ಞೆಯಲ್ಲಿ ತುಂಬಾ ಮುಂದುವರೆದಿದ್ದಾರೆ. ಸೊ ಅವರು ಯಾರಿಗೂ ಕೂಡ ಗೊಂದಲ ಮಾಡೋದಿಲ್ಲ. ಅವರು ಸಾಮಾನ್ಯವಾಗಿ ವ್ಯಕ್ತಿ ಹಾಗೆ ಇಟ್ಕೊಂಡು ಭಕ್ತಿಯನ್ನು ಮಾಡ್ತಾರೆ ಮತ್ತು ಇತರರಿಗೆ ಅವರು ಮಾರ್ಗದರ್ಶಕರಾಗಿರ್ತಾರೆ. ಸೊ ಶ್ರೇಷ್ಠರಾದ ಭಕ್ತರಾಗಿರ್ತಾರೆ. ಅವರನ್ನು ನಾವು ಅನುಸರಿಸಬೇಕು, ಅವರನ್ನ ನಾವು ಅನುಕರಿಸಬಾರದು. ಹರೇ ಕೃಷ್ಣ. ಬೇರೆ ಯಾರಾದ್ರೂ ಓದಿ. ಹರೇ ಕೃಷ್ಣ. ಓದ್ತೀನಿ ಮಾತಾಜಿ. ವಾಸ್ತವವೆಂದರೆ ಅದು ಹೋಯ್ತು ಮಾತಾಜಿ. ಊಹಾತ್ಮಕ. ಒಂದ್ ನಿಮಿಷ ನಿಲ್ಲಿ ಮಾತಾಡಿ. ಆಯ್ತು. ಓದಿ ಮಾತಾಜಿ. ಭಕ್ತಿ ಸೇವೆಯ ನೆಲೆಗೆ ತನ್ನನ್ನು ಎತ್ತರಿಸಿಕೊಳ್ಳಲು ವ್ಯಕ್ತಿಗೆ ಜ್ಞಾನ ಹಾಗೂ ವಿರಕ್ತಿಗಳು ಮುಖ್ಯ ಸಾಧನೆಗಳೆಂದು ಕೆಲವು ವಿದ್ವಾಂಸರು ಅಭಿಪ್ರಾಯ ಪಡುತ್ತಾರೆ. ಆದರೆ ಅದು ದಿಟವಲ್ಲ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ಜ್ಞಾನ ಮತ್ತು ವೈರಾಗ್ಯ ಇದು ಭಕ್ತಿಗೆ ಎಷ್ಟು ಅಗತ್ಯ ಅಂತ ಇಲ್ಲಿ ನಾವು ನೋಡ್ಬೇಕು. ಇಲ್ಲಿ ಜ್ಞಾನ ವೈರಾಗ್ಯ ಇದನ್ನ ನಾವು ಈಗ ಈ ಜ್ಞಾನ ವೈರಾಗ್ಯ ಎಷ್ಟು ಬೇಕು ಇಲ್ಲಿ ನೋಡಿ. ಒಬ್ರು ಯಾವ ತರ ವೈರಾಗ್ಯ ಪಡ್ಕೊಳ್ಳಿಕ್ಕೆ ಯಾವ ತರ ಮಾಡ್ತಾ ಇದ್ದಾರೆ ನೋಡಿ. ಇಲ್ಲಿ ನೋಡ್ತಾ ಇದ್ದೀರಿ ಅಲ್ವಾ? ಹೌದು ಮಾತಾಜಿ. ಹೌದು. ಇಲ್ಲಿ ಮುಂದೆ ಓದಿ. ಹರೇ ಕೃಷ್ಣ. ವಾಸ್ತವವೆಂದರೆ ಕೃಷ್ಣ ಪ್ರಜ್ಞೆಯತ್ತ ಹೆಜ್ಜೆ ಇಡುತ್ತಿರುವ ಮೊದಲಲ್ಲಿ ಜ್ಞಾನ ಹಾಗೂ ವೈರಾಗ್ಯಗಳು ಬೇಕಾದವು. ಆದರೆ ಕೊನೆಗೆ ಅವುಗಳನ್ನು ತ್ಯಜಿಸಬೇಕಾಗುವುದು. ಏಕೆಂದರೆ ಭಕ್ತಿ ಸೇವೆಯು ಅದನ್ನು ಕುರಿತ ಒಲವು ಹಾಗೂ ಅಪೇಕ್ಷೆಯೊಂದನ್ನಲ್ಲದೆ ಬೇರೆ ಏನನ್ನೂ ಅವಲಂಬಿಸಿಲ್ಲ. ಭಕ್ತಿ ಸೇವೆಗೆ ಪ್ರಾಮಾಣಿಕೆಯೊಂದರ ಹೊರತಾಗಿ ಬೇರೇನು ಬೇಕಾಗಿಲ್ಲ. ಹರೇ ಕೃಷ್ಣ ಮಾತಾಜಿ. ಪ್ರಾಮಾಣಿಕತೆ ಅಂತ ಇರ್ಬೇಕಾಗಿತ್ತು ಅಲ್ಲಿ. ಹರೇ ಕೃಷ್ಣ. ಹಾಗಾಗಿ ಭಕ್ತಿ ಸೇವೆಗೆ ಬರ್ಲಿಕ್ಕೆ ಒಂದೇ ಒಂದು ಅರ್ಹತೆ ಅಂತಂದ್ರೆ ಅದು ಪ್ರಾಮಾಣಿಕತೆ. ಸೊ ಭಕ್ತಿ ಸೇವೆ ನಂಗೆ ಮಾಡಬೇಕು ಹೇಳ್ತಕ್ಕಂಥ ಒಂದು ಆಸೆ, ಅದ್ರ ಬಗ್ಗೆ ಒಂದು ಒಲವು ಇದು ಇರಬೇಕು. ಮತ್ತೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಬೇಕು. ಇಲ್ಲಿ ಜ್ಞಾನ ಮತ್ತು ವೈರಾಗ್ಯದ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಜ್ಞಾನ ಮತ್ತು ವೈರಾಗ್ಯ ಅವು ಭಕ್ತಿಗೆ ಬರಲಿಕ್ಕೆ ಸಹಾಯ ಮಾಡ್ತವೆ. ಆದರೆ ಈ ಜ್ಞಾನ ಮತ್ತು ವೈರಾಗ್ಯ ಭಕ್ತಿಯ ಅಂಗಗಳೇ ಅಲ್ಲ. ಹಾಗಾಗಿ ಯಾರಿಗೆ ಭಗವಂತನ ಮೇಲೆ ನೇರವಾಗಿ ಅದಕ್ಕೆ ಆಕರ್ಷಿತ ಆಗ್ತಾನೆ ಒಬ್ಬ ವ್ಯಕ್ತಿ, ಅವನು ಭಗವಂತನ ಭಕ್ತಿಯನ್ನು ನೇರವಾಗಿ ಪ್ರಾರಂಭ ಮಾಡಬಹುದು. ಅವನು ಜ್ಞಾನವನ್ನ ಬಳಸ್ಕೋಬೇಕು, ವೈರಾಗ್ಯವನ್ನು ಬೆಳೆಸ್ಕೊಳ್ಬೇಕು, ಅದು ಮುಖ್ಯ ಆಗಿರೋದಿಲ್ಲ. ಯಾಕೆಂತಂದ್ರೆ ಈ ಜ್ಞಾನ ಮತ್ತು ವೈರಾಗ್ಯ ಇದನ್ನು ಬೆಳೆಸಿಕೊಂಡಾಗ ಏನಾಗುತ್ತೆ ಅಂದರೆ ಇಲ್ಲಿ ಹೃದಯ ಕಠಿಣವಾಗುತ್ತೆ. ಇದನ್ನ ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಚಿಂತನೆ ಹಾಗೂ ಯೋಗಾಭ್ಯಾಸದಂತಹ ಕೃತಕ ವಿಧಾನಗಳು ಐಹಿಕ ಕಾಲುಷ್ಯಗಳಿಂದ ಬಿಡುಗಡೆ ದೊರಕಿಸಿಕೊಡಲು ಸಹಾಯಕವಾಗಬಹುದು. ಆದರೆ ಅವು ವ್ಯಕ್ತಿಯ ಹೃದಯವನ್ನು ಹೆಚ್ಚು ಒಂದ್ ನಿಮಿಷ ಮಾತಾಜಿ. ಅದು ಆದರೆ ಅವು ವ್ಯಕ್ತಿಯ ಹೃದಯವನ್ನು ಹೆಚ್ಚು ಹೆಚ್ಚು ಕಟುವಾಗಿಸುತ್ತದೆ. ಭಕ್ತಿ ಸೇವೆಯಲ್ಲಿ ಮುನ್ನಡೆಯಲು ಅವೆಂದೂ ನೆರವಾಗುವುದಿಲ್ಲ. ಹರೇ ಕೃಷ್ಣ. ಇವರು ವೈರಾಗ್ಯ ಬರ್ಲಿಕ್ಕೆ ಏನ್ ಮಾಡ್ತಾ ಇದ್ರು ನೋಡಿದಿರಲ್ಲ. ಹರೇ ಕೃಷ್ಣ. ಹೌದು ಮಾತಾಜಿ. ತುಂಬಾ ಕಷ್ಟ ಪಡ್ತಾ ಇದ್ದಾರೆ. ಈ ರೀತಿ ಮಾಡಿದ್ರೆ ಜ್ಞಾನ ವೈರಾಗ್ಯವನ್ನು ಪಡಿಲಿಕ್ಕೆ ವ್ಯಕ್ತಿಯ ಹೃದಯ ಕಠಿಣ ಆಗತ್ತೆ ಅಲ್ಲ, ಕಲ್ತರಾಗಿ ಹೋಗ್ತದೆ ಅಲ್ಲ ಹೃದಯ. ಆದ್ರೆ ಇಲ್ಲಿ ಏನಾಗತ್ತೆ ಅಂದ್ರೆ ಇವರು ಇಂತಹ ಯೋಗಿಗಳು ಎಲ್ಲವನ್ನೂ ಕೂಡ ತ್ಯಾಗ ಮಾಡಿ ಬಂದಿರ್ತಾರೆ. ಆಮೇಲೆ ಇಲ್ಲಿ ನಮಗೆ ಭಕ್ತಿ ಮಾಡಲಿಕ್ಕೆ ನಮ್ಮ ಹೃದಯ ಮೆದುವಾಗಿರಬೇಕು ಅಲ್ವಾ? ಭಾವನೆಗಳಿಂದ ಕರಗಬೇಕಲ್ಲ ಭಗವಂತನ ಬಗ್ಗೆ. ಈ ಹೃದಯವನ್ನ ಕಲ್ಲು ತರ ಮಾಡ್ಕೊಂಡ್ರೆ ಆ ಭಗವಂತನ ದಿವ್ಯ ಪ್ರೇಮ ಸೇವೆಯನ್ನು ಮಾಡ್ಲಿಕ್ಕೆ ಆಗುತ್ತಾ? ಪ್ರೇಮ ಸೇವೆ ಮಾಡ್ಬೇಕು ಅಂದ್ರೆ ಹೃದಯ ಕರಗ್ಬೇಕಲ್ವಾ? ಬೆಣ್ಣೆ ತರ ಕರಗ್ಬೇಕಲ್ವಾ ಹೃದಯ? ಇಲ್ಲಿ ಈ ತರ ಕಠಿಣ ಹೃದಯ ಇದ್ರೆ ಆಗತ್ತಾ? ಗಟ್ಟಿ ಮನ್ಸಾಗೋಗತ್ತೆ. ಆಗತ್ತೆ. ಸೊ ಇಲ್ಲಿ ಏನ್ ಹೇಳ್ತಾರೆ ಶ್ರೀಲ ಪ್ರಭುಪಾದರು ನೋಡೋಣ, ಓದಿ. ಆದ್ದರಿಂದ ಯುಕ್ತ ವೈರಾಗ್ಯ. ಆದ್ದರಿಂದ ವ್ಯಕ್ತಿಯು ಐಹಿಕ ಸುಖ ಭೋಗಗಳಲ್ಲಿ ಮೋಹವಿಡಬಾರದೆಂದು
ಹಾಗೂ ಕೃಷ್ಣನಿಗೆ ಸಂಬಂಧಿಸಿದಂತೆ ಭೋಗಾರ್ಹವಾದ ಎಲ್ಲವನ್ನೂ ಅನುಭವಿಸಬೇಕೆಂದು ಶೀಲರೂಪ ಗೋಸ್ವಾಮಿಯವರು ಪ್ರತಿಪಾದಿಸುತ್ತಾರೆ. ಅಲ್ಲಿ ಶೀಲರೂಪ ಗೋಸ್ವಾಮಿಯವರು ಯಾಕಾಗಿ ಹೇಳ್ತಾರೆ ಮೊದಲು ನೋಡೋಣ. ಸೊ ಹಾಗಾಗಿ ನಮ್ಮ ಹೃದಯ ಅದು ಮೆದುವಾಗಿದ್ದಾಗ ಮಾತ್ರ ಭಗವಂತನ ನಾಮವನ್ನು ಕೇಳಿದಾಗ ಕರಗುತ್ತದೆ ಹೃದಯ ಅಲ್ವಾ. ಆಗ್ಲಿಕ್ಕೆ ಸಾಧ್ಯ. ಕಟು ಹೃದಯ ಆದ್ರೆ ಆಗ್ಲಿಕ್ಕೆ ಆಗತ್ತಾ? ಒಡ ವೈರಾಗ್ಯ, ಒಡ ಜ್ಞಾನ, ವೈರಾಗ್ಯ ಎಲ್ಲ ಬೆಳೆಸ್ಕೊಂಡ್ರೆ ಹೃದಯ ಹೆಚ್ಚು ಹೆಚ್ಚು ಕಠಿಣವಾಗ್ತಾ ಹೋಗುತ್ತೆ. ಮತ್ತೆ ಆ ಹೃದಯ ಗಟ್ಟಿಯಾಗ್ತಾ ಹೋದಾಗೆ ಆ ಭಕ್ತಿ ಸೇವೆ ಮಾಡೋದು ಅದು ಬಹಳ ಕಠಿಣವಾಗ್ತಾ ಹೋಗುತ್ತೆ. ಸೊ ಹಾಗಾಗಿ ನಮಗೆ ಇಲ್ಲಿ ಏನಂತಂದ್ರೆ ಜ್ಞಾನ ಮತ್ತು ವೈರಾಗ್ಯ, ಇದು ಜ್ಞಾನ ಮತ್ತು ಈ ವೈರಾಗ್ಯ ಹೇಳೋದು ನಮಗೆ ಭಕ್ತಿ ಮಾಡ್ತಾ ಮಾಡ್ತಾ ಬರ್ಬೇಕಂತೆ. ಈ ಜ್ಞಾನ ಮತ್ತು ವೈರಾಗ್ಯ, ಈ ಜ್ಞಾನಕ್ಕಾಗಿ ಮತ್ತು ಈ ವೈರಾಗ್ಯಕ್ಕಾಗಿ ಅದನ್ನೇ ನಾವು ಪ್ರಯತ್ನ ಮಾಡಬೇಕಾಗಿಲ್ಲ. ಅದು ನಾವು ಭಕ್ತಿ ಮಾಡುವಾಗ ತನ್ನಿಂತಾನೆ ಬರ್ತದೆ. ಹಾಗಾಗಿ ಇಲ್ಲಿ ಜ್ಞಾನ ಮತ್ತು ವೈರಾಗ್ಯ ಇವು ಭಕ್ತಿಯ ಅಂಗ ಅಲ್ಲ, ಆದರೆ ಭಕ್ತಿಗೆ ಬರಲಿಕ್ಕೆ ಸಹಾಯ ಆಗ್ಬೋದು. ಆದರೆ ಇದು ಇರಲೇಬೇಕಾದಂಥ ವಿಚಾರ ಆಗಿರುವುದಿಲ್ಲ. ಸೊ ಹಾಗಾಗಿ ಇಲ್ಲಿ ನೋಡಿ, ಒಬ್ಬ ಸಾಧು ಯಾವ ರೀತಿ ಅವನು ಕಠಿಣ ತಪಸ್ಸು ಮಾಡ್ತಾ ಇದ್ದಾನೆ. ಇದರಿಂದ ಇಂಥದ್ರಿಂದ ನಮಗೆ ಭಗವಂತನ ಪ್ರೀತಿಯನ್ನು ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ನಮಗೆ ಸಂಸಾರದಲ್ಲಿ ವೈರಾಗ್ಯ ಬೇಕು, ಸ್ವಲ್ಪ ವೈರಾಗ್ಯ ಇವೇ ಬೇಕು ಭಕ್ತಿಯಲ್ಲಿ ಅಲ್ವಾ. ಆದರೆ ಈ ರೀತಿ ಕಠಿಣ ಒಂದು ಹೃದಯ ಆಗುವಂತ ವೈರಾಗ್ಯವನ್ನ ನಮಗೆ ಅದು ಬೇಕಾಗಿಲ್ಲ. ಇದು ಯಾವ ತರ ವೈರಾಗ್ಯ ಅಂದ್ರೆ ಇದು ಫಲ್ಗು ವೈರಾಗ್ಯ ಅಂತ ಕರೀತಾರೆ. ಇದು ಫಲ್ಗು ವೈರಾಗ್ಯ ಅಂತಂದ್ರೆ ಇಲ್ಲಿ ಇನ್ನೂ ಅವರಲ್ಲಿ ಆ ಭೌತಿಕ ವಿಚಾರಗಳು ಒಳಗೆ ತುಂಬಿಕೊಂಡಿರುತ್ತೆ, ಆದರೆ ಹೊರಗೆ ಆ ಒಂದು ಇದು ತರ ಅಂದ್ರೆ ನೋಡ್ಲಿಕ್ಕೆ ವೈರಾಗ್ಯ ತರ ಕಾಣುತ್ತೆ. ಸೊ ಅದಕ್ಕೆ ಹೇಳ್ತಾರೆ ಫಲ್ಗು ವೈರಾಗ್ಯ ಅಂತ ಹೇಳ್ತಾರೆ. ಅದಕ್ಕೆ ಫಲ್ಗು ವೈರಾಗ್ಯ ಅಂತ ಹೇಳ್ತಾರೆ ಇದನ್ನ. ಆಮೇಲೆ ಈ ವೈರಾಗ್ಯ ವೈರಾಗ್ಯ ಈ ತರ ವೈರಾಗ್ಯ ಭಕ್ತಿಗೆ ಅನುಕೂಲ ಅಲ್ಲ. ಭಕ್ತಿಗೆ ಅನುಕೂಲ ಆಗಿರೋದು ಅದು ಯುಕ್ತ ವೈರಾಗ್ಯ. ಸೊ ಯುಕ್ತ ವೈರಾಗ್ಯ ಅಂತಂದ್ರೆ ಈಗ ಭಕ್ತಿಯನ್ನ ಅಂದ್ರೆ ನಮಗೆ ಮಾಡುವಾಗ ಉತ್ತಮ ವಿಚಾರಗಳು ಬಂದಾಗ ನಮಗೆ ಈ ರೀತಿಯಾದ ಅಂದ್ರೆ ಭೌತಿಕದ ವಿಷಯ ವಸ್ತುಗಳ ಬಗ್ಗೆ ವೈರಾಗ್ಯ ತಾನಾಗೆ ಹುಟ್ಟುತ್ತೆ. ಅದಕ್ಕೆ ಪರಂ ದೃಷ್ಟುವ ನಿವರ್ತತೆ. ಸೊ ಈ ಫಲ್ಗು ವೈರಾಗ್ಯಕ್ಕೆ ಏನ್ ಹೇಳ್ತಾರೆ ಅಂದ್ರೆ ಪ್ರಾಪಂಚಿಕತೆಯ ಬುದ್ಧಿಯ ಹರಿಸಂಬಂಧಿ ವಸ್ತುನಃ ಮುಮುಕ್ಷುಭಿ ಪರಿತ್ಯಾಗೋ ಫಲ್ಗು ಕತ್ತತೆ. ಇವರು ಏನ್ ಹೇಳ್ತಾರೆ, ಮುಮುಕ್ಷುಗಳು ಇವರು ಪ್ರಾಪಂಚಿಕ, ಎಲ್ಲವೂ ಪ್ರಾಪಂಚಿಕ, ಇದೆಲ್ಲ ಪ್ರಾಪಂಚಿಕ, ಬೇಡ 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 ಹೇಳ್ಬಿಟ್ಟು ಅವ್ರು ಏನ್ ಮಾಡ್ತಾರೆ, ಕಠಿಣ ಹೃದಯ ಆಗ್ತಾರೆ. ಸೊ ಅಂತಹ ಫಲ್ಗು ವೈರಾಗ್ಯ ನಮ್ಮ ಭಕ್ತಿಗೆ ಅದು ಪೂರಕ ಅಲ್ಲ. ಸೊ ನಮಗೆ ಬೇಕು ವೈರಾಗ್ಯ, ಇಂದ್ರಿಯ ವಸ್ತುಗಳು ನಮಗೂ ವೈರಾಗ್ಯ ಬೇಕು, ಸಂಸಾರದ ವೈರಾಗ್ಯ ಬೇಕು. ಆದರೆ ಆ ವೈರಾಗ್ಯ ಯುಕ್ತ ವೈರಾಗ್ಯ ಆಗಿರಬೇಕು. ಅದನ್ನೇ ಇಲ್ಲಿ ಶೀಲ ಪ್ರಭುಪಾದರು ಇಲ್ಲಿ ಹೇಳ್ತಾ ಇದ್ದಾರೆ. ವ್ಯಕ್ತಿಯು ಐಹಿಕ ಸುಖದಲ್ಲಿ ಐಹಿಕ ಭೋಗಗಳಲ್ಲಿ ಮೋಹ ಇಡಬಾರದು. ಹಾಗೆ ಕೃಷ್ಣನಿಗೆ ಸಂಬಂಧವಾದ ಭೋಗಾರವಾದ ಎಲ್ಲವನ್ನೂ ಅನುಭವಿಸಬೇಕು. ಇದಕ್ಕೆ ಯುಕ್ತ ವೈರಾಗ್ಯ ಅಂತ ಹೇಳ್ತಾರೆ. ಅಂದ್ರೆ ಅನಾಸಕ್ತಸ್ಯ ವಿಷಯಾನ್ ಯಥಾರ್ಹನ್ ಉಪಯುಂಜತೆ ನಿರ್ಬಂಧೆ ಕೃಷ್ಣ ಸಂಬಂಧೆ ಯುಕ್ತ ವೈರಾಗ್ಯ ಉಚ್ಯತೆ. ಸೊ ಅಂದ್ರೆ ಇಲ್ಲಿ ನಮ್ಮ ಐಹಿಕ ಸುಖ ಮಾಡಬಾರ್ದು, ಅದರಲ್ಲಿ ಮೋಹ ಇರಬಾರ್ದು. ಆದರೆ ಎಲ್ಲ ವಸ್ತುವು ಭಗವಂತನಿಗೆ ಸೇರಿದ್ದು. ಪ್ರಪಂಚದಲ್ಲಿ ಎಲ್ಲ ವಸ್ತು ಭಗವಂತನಿಂದೇ, ಚರಾಚರ ವಸ್ತುಗಳು ಅಲ್ವಾ. ಸೊ ಹಾಗಾಗಿ ಈಶಾವಾಸ್ಯಂ ಇದಂ ಸರ್ವಂ. ಆದ್ದರಿಂದ ಎಲ್ಲವನ್ನು ಕೂಡ ಭಗವಂತನ ಸೇವೆಯನ್ನು ನಾವು ಬಳಸಬೇಕು. ಇದು ನಿಜವಾದ ವೈರಾಗ್ಯ. ಇದಕ್ಕೆ ಯುಕ್ತ ವೈರಾಗ್ಯ ಅಂತ ಹೇಳ್ತಾರೆ. ಭಗವಂತನ ಸೇವೆಯಲ್ಲಿ ಬಳಸಬಹುದಾದ ಯಾವುದನ್ನು ವ್ಯಕ್ತಿ ತ್ಯಜಿಸಬಾರದು. ಎಲ್ಲವೂ ಕೂಡ ಭಗವಂತನ ಭಕ್ತಿಯಲ್ಲಿ ನಾವು ಅದನ್ನ ಬಳಸಬೇಕು ಸೇವೆಯಲ್ಲಿ. ಇದು ಭಕ್ತಿ ಸೇವೆಯ ರಹಸ್ಯ. ಸೊ ಅದಕ್ಕೆ ಇವತ್ತು ಭಕ್ತಿ ಸೇವೆಯ ರಹಸ್ಯವನ್ನು ಶೀಲ ಪ್ರಭುಪಾದರು ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಏನೋ ಎಲ್ಲವನ್ನೂ ನೀವು ಭಗವಂತನ ಭಕ್ತಿ ಸೇವೆಯಲ್ಲಿ ಬೆಳೆಸಬೇಕು. ಅದು ಭಕ್ತಿ ಸೇವೆಯ ರಹಸ್ಯ. ಅದನ್ನ ಕೃಷ್ಣ ಪ್ರಜ್ಞೆ ಮತ್ತು ಭಕ್ತಿ ಸೇವೆಯ ಮುನ್ನಡೆಗೆ ಬಳಸಬಹುದಾದ ಪ್ರತಿಯೊಂದನ್ನು ನಾವು ಸ್ವೀಕಾರ ಮಾಡಬೇಕು. ನಾವು ತ್ಯಜಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ತ್ಯಾಗ ಮಾಡಿದ್ರೆ ಅದು ನೇತಿ ಅಂತ ನಮ್ಮಲ್ಲಿ ಕಠಿಣ ಹೃದಯ ಆಗ್ಬಿಡುತ್ತೆ. ಅದನ್ನ ತಕೋಬೇಕು ಪ್ರತಿಯೊಂದನ್ನು. ಅದನ್ನ ನಾವು ಭಗವಂತನ ಹತ್ರ ಬಳಸಬೇಕು ಸೇವೆಗೆ. ಶೀಲ ಪ್ರಭುಪಾದರು ಎಲ್ಲ ಕೊಟ್ಟ ಎಲ್ಲ ಒಂದು ಹಣ ಇದನ್ನ ಎಲ್ಲ ರೀತಿಯದನ್ನು ವಸ್ತುಗಳನ್ನ ಅವರು ಸ್ವೀಕಾರ ಮಾಡಿ ಅದರಿಂದ ಭಗವಂತನ ಭಕ್ತಿ ಸೇವೆ ಮಾಡಿ ಅವರು 108 ದೇವಸ್ಥಾನ, ಪುಸ್ತಕ ಎಲ್ಲವನ್ನೂ ಮಾಡ್ಲಿಕ್ಕೆ ಸಾಧ್ಯ ಆಯಿತು. ಹೇಗೆ? ಎಲ್ಲವನ್ನೂ ಅವರು ಕೃಷ್ಣನಿಗಾಗಿ ಸ್ವೀಕರಿಸಿ ಕೃಷ್ಣನ ಭಕ್ತಿ ಸೇವೆಗೆ ಅದನ್ನು ಬಳಸಿದ್ದಾರೆ. ಅದೇ ನಿಜವಾದ ಒಂದು ವೈರಾಗ್ಯ. ಸೊ ಇದನ್ನೇ ಇಲ್ಲಿ ಶೀಲ ರೂಪ ಗೋಸ್ವಾಮಿ ನಮಗೆ ಹೇಳ್ತಾರೆ.
ಏನಂತ? ಅನಾಸಕ್ತಸ್ಯ ವಿಷಯಾನ್ ಯಥಾರ್ಹಂ ಉಪಯುಂಜತೆ ನಿರ್ಬಂಧ ಕೃಷ್ಣ ಸಂಬಂಧೆ ಯುಕ್ತ ವೈರಾಗ್ಯ ಮುಚ್ಚತೆ. ಅಂದ್ರೆ ಅಂದ್ರೆ ಎಲ್ಲವನ್ನೂ ಕೃಷ್ಣ ಸಂಬಂಧದಲ್ಲಿ ಸ್ವೀಕರಿಸಬೇಕು. ಮತ್ತೆ ಅದನ್ನ ನಾವು ಭಗವಂತನ ಸೇವೆಯಲ್ಲಿ ನಾವು ಬಳಸಿದಾಗ ಅವನಿಗೇನಾಗುತ್ತೆ? ಸರಿಯಾದ ರೀತಿಯಲ್ಲಿ ಗಳಿಕೆಯ ಹಂಬಲವನ್ನು ಮೀರಿದವನಾಗಿರ್ತಾನೆ. ಅಂದರೆ ಹೆಚ್ಚು ಹೆಚ್ಚು ಇಂದ್ರಿಯ ಭೋಗಕ್ಕಾಗಿ ತಾನು ಹಣ ಸಂಪಾದನೆ ಮಾಡಬೇಕು, ಇದರಿಂದ ಹೊರಬರಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಹಾಗಾಗಿ ಐಹಿಕವಾದದ್ದನ್ನು ತಪ್ಪಿಸಿಕೊಳ್ಳುವ ನಿರಾಕಾರವಾದಿಗಳು ಬಗೆ ಬಗೆಯ ತಪೋವ್ರತ ಆಚರಿಸಬಹುದು, ಆದರೆ ಭಗವತ್ ಸೇವಾ ತತ್ಪರನಾಗಿರುವ ಅವಕಾಶವನ್ನು ಅವರು ಕಳ್ಕೊಳ್ತಾರೆ. ಅಂದ್ರೆ ನಿರಾಕಾರವಾದಿಗಳು ಎಲ್ಲ ಈ ರೀತಿಯ ವೈರಾಗ್ಯವನ್ನ ಪಡ್ಕೊಳ್ತಾರೆ ಅಲ್ವಾ? ಇಲ್ಲಿ ನಾವು ಚಿತ್ರದಲ್ಲಿ ನೋಡಿದ್ದೇವೆ ಅಲ್ವಾ? ನಿರಾಕಾರವಾದಿಗಳು ಇವರು ಭಗವಂತನ ಸೇವೆ ಮಾಡ್ಲಿಕ್ಕಾಗತ್ತಾ? ಇಲ್ಲ ಮಾತಾಜಿ. ಮಾತಾಡಿ. ಅವರು ಸೇವೆ ಮಾಡುವ ಅವಕಾಶವನ್ನು ಕಳ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ಮನುಷ್ಯ ಜನ್ಮದಲ್ಲಿ ಭಗವಂತನ ಭಕ್ತಿ ಸೇವೆ ಮಾಡ್ಕೊಂಡು ನಾವು ಭಗವಂತನ ಲೋಕಕ್ಕೆ ಹೋಗ್ಬೇಕು, ಈ ಒಂದು ಅವಕಾಶನ ಅವರು ಕಳ್ಕೊಳ್ತಾರೆ ಅಂತ ಶ್ರೀಲ ಪ್ರಭುಪಾದರು ಹೇಳಿದ್ದಾರೆ. ಈಗ ನಿಮಗೆ ಒಂದು ಸಮಯ ತುಂಬಾ ಕಡಿಮೆ ಇದೆ, ಯಾವ ತರ ಮಾಡ್ಬೇಕು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಏನ್ ಹೇಳಿದೆ, ನಿಮಗೆ ಒಂದು ಇದಿದೆ, ಭಕ್ತಿ ಸೇವೆಯ ಅಂಶಗಳ ಪ್ರಾಮುಖ್ಯತೆಯನ್ನು ವಿವರಿಸಿ. ಇದನ್ನು ನಿಮಗೆ ಮಾಡ್ಲಿಕ್ಕೆ ಕೊಟ್ಟಿದ್ದೆ, ನೀವು ಯಾರಾದ್ರೂ ಸ್ವಲ್ಪ 2 minutes ಹೇಳ್ಬೋದು. ಇದಾದ ಮೇಲೆ ನಮ್ಗೆ ಇನ್ನೂ ಒಂದು 2 ಸ್ಲೈಡ್ಗಳು ಕೂಡ ಮಾಡ್ಲಿಕ್ಕೆ ಉಂಟು. ಹರೇ ಕೃಷ್ಣ. ನೋಡಿ, ಇಷ್ಟು ಸ್ಲೈಡ್ಗಳು ಕೂಡ ಮಾಡ್ಲಿಕ್ಕೆ ಉಂಟು. ಸೊ ಹಾಗಾಗಿ ನೀವು ಸ್ವಲ್ಪ ಒಂದು ಈಗಾಗಲೇ ನೀವು ಓದ್ಕೊಂಡು ಬಂದಿದ್ದೀರಿ, ಅದನ್ನ ನೀವು ಹೇಳಲಿಕ್ಕೆ ನಿಮ್ಗೆ ಅವಕಾಶ ಉಂಟು. ಹರೇ ಕೃಷ್ಣ. ಇಲ್ಲಿ ಇದು ಭಕ್ತಿ ರಸಾಮೃತದ ಹೇಳಿಕೆಗಳನ್ನು ಉಲ್ಲೇಖಿಸಿ ನಿಮಗೆ ನೀಡಿದ ಭಕ್ತಿ ಸೇವೆಯ ಅಂಶಗಳ ಪ್ರಾಮುಖ್ಯತೆಯನ್ನು ವಿವರಿಸಿ. ಹರೇ ಕೃಷ್ಣ. ಯಾರು ಹೇಳ್ತೀರಿ? ಹರೇ ಕೃಷ್ಣ. ಹರೇ ಕೃಷ್ಣ. ಬೇರೆಯವರೆಲ್ಲರೂ ಕೈ ಕೆಳಗೆ ಇಡಿ, ಮತ್ತೆ ಯಾರು ಹೇಳ್ತೀರಿ ಅವರು ನೀವು ಕೈ ಮೇಲೆ ಮಾಡಬಹುದು. ಹರೇ ಕೃಷ್ಣ. ಗೀತಾ ಎಂ ಮಾತಾಜಿ ಹೇಳ್ತೀರಾ? ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಕೇಳ್ತಾ ಉಂಟಾ ನಾನು ಹೇಳಿದ್ದು? ಕೇಳಿಸ್ತಾ ಇದೆ ಮಾತಾಜಿ. ನಾನು ಏನು ಹೇಳಿದೆ ಅಂತ ನಿಮ್ಗೆ ಅರ್ಥ ಆಯ್ತಾ ಏನಂತ? ಇಲ್ಲಿ ನೋಡಿ, 105, 110 ಮತ್ತು 105, 110, 111, 119 ಇಲ್ಲಿ ಇರ್ತಕ್ಕಂಥದ್ದು ಎಲ್ಲ ಹೇಳಿಕೆಗಳನ್ನು ಉಲ್ಲೇಖಿಸಿ ಭಕ್ತಿ ಸೇವೆಯ ಅಂಶಗಳ ಪ್ರಾಮುಖ್ಯತೆ, ಅಂದ್ರೆ ಆ 5 ಅಂಶಗಳ ಪ್ರಬಲ ಅಂಶಗಳು ಇದೆಯಲ್ಲ ಆ ಭಕ್ತಿ ಸೇವೆಯಲ್ಲಿ, ಅದನ್ನ ನೀವು ಹೇಳಬೇಕು. ಅದರಲ್ಲಿ ಪ್ರತಿಯೊಬ್ರು ಒಂದೊಂದು ಹೇಳ್ಬೋದು. ಹರೇ ಕೃಷ್ಣ. 2 minutes ಒಬ್ಬೊಬ್ರಿಗೆ ಹೇಳಲಿಕ್ಕೆ ಅವಕಾಶ ಉಂಟು. ಹರೇ ಕೃಷ್ಣ. ಯಾರು ಹೇಳ್ತೀರಿ? ಕೈ ಎತ್ತಿ. ಸಮಯದ ಅಭಾವ ಇದೆ. ಹರೇ ಕೃಷ್ಣ. ಪಂಚಾಂಗಗಳ ಬಗ್ಗೆನಾ ಮಾತಾಜಿ? ಪಂಚಾಂಗ ಭಕ್ತಿ ಬಗ್ಗೆ ಒಬ್ಬೊಬ್ಬರು ಒಂದೊಂದನ್ನು ಹೇಳ್ಬೇಕು. ಒಬ್ಬೊಬ್ಬರು ಒಂದೊಂದನ್ನು ಮಾತ್ರ ಹೇಳ್ಬೋದು. ಸ್ವಲ್ಪ ಬ್ರೀಫ್ ಆಗಿ ಸ್ಪಷ್ಟವಾಗಿ ಹೇಳ್ಬೇಕು. ಹರೇ ಕೃಷ್ಣ. ಹೇಳಿ. ಮಥುರಾವಾಸ, ವಿಗ್ರಹ ಆರಾಧನೆ, ಶ್ರೀಮದ್ ಭಾಗವತದ ವಾಚನ, ಭಕ್ತಿ ಸೇವೆ, ಸಾಧು ಸಂಘದಲ್ಲಿ ಮತ್ತು ನಾಮ ಸಂಕೀರ್ತನೆ ಬಹಳ ಶಕ್ತಿಯುತವಾದದ್ದು ಮಾತಾಜಿ. ಇದು ಒಂದ್ರ ಬಗ್ಗೆ ಹೇಳ್ಬೇಕು. ಒಬ್ಬೊಬ್ರು ಒಂದ್ರ ಬಗ್ಗೆ ಹೇಳ್ಬೇಕು. ಮಥುರಾವಾಸದಲ್ಲಿ ಒಂದು ದಿನ ಅಲ್ಲಿ 1 ನಿಮಿಷ ಇದ್ರೂನು ಅದಕ್ಕೆ ತುಂಬಾ ಪ್ರಾಮುಖ್ಯತೆ ಇದೆ ಮಾತಾಜಿ. ಮಥುರಾವಾಸದಲ್ಲಿ ಅಲ್ಲಿ ಶುದ್ಧ ಭಕ್ತಿಗಾಗಿ ಮಾತ್ರ ಅಲ್ಲಿ ಹೋಗ್ಬೋದು. ಹೇಳಕ್ ಕಷ್ಟ ಆಗುತ್ತೆ. ಆಯ್ತು, ನಿಮ್ಗೆ ಎಷ್ಟಾಗತ್ತೆ ಅಷ್ಟು ಹೇಳಿ. ಹರೇ ಕೃಷ್ಣ. ಹರೇ ಕೃಷ್ಣ. ನಮ್ಮ ಪ್ರಜ್ಞೆ ಹೇಗಿರ್ಬೇಕು? ಧಾಮದಲ್ಲಿ ವಾಸ ಮಾಡಲು ಎಲ್ಲರಿಗೂ ಸಾಧ್ಯವಿಲ್ಲ. ನಾವು ವಾಸಿಸುವ ಸ್ಥಳವನ್ನೇ ಧಾಮವಾಗಿ ಮಾಡಿಕೊಳ್ಳುವುದು ಶ್ರೀಲ ಪ್ರಭುಪಾದರಿಗೆ ಶ್ರೀಲ ಪ್ರಭುಪಾದಗಳಿಂದ ತಿಳಿದುಕೊಂಡಿದ್ದೀವಿ. ಇಷ್ಟು ಬರ್ಕೊಂಡಿದ್ದೀನಿ ಮಾತಾಜಿ ನಾನು. ಆಯ್ತು. ಹರೇ ಕೃಷ್ಣ. ಮತ್ತೆ ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ನಾವು ಭಕ್ತಿ ಸೇವೆ ಬಗ್ಗೆ ಹೇಳ್ತೀವಿ. ಹೇಳಿ ಮಾತಾಜಿ, ಹೇಳಿ. ನಾವು ಭಗವಂತನಲ್ಲಿ ಯಾವಾಗಲೂ ಸ್ಥಿರವಾಗಿ ಮತ್ತು ದೃಢ ಭಕ್ತಿಯಿಂದ ಇರಬೇಕು. ಯಾವಾಗ ದೇವ್ರ ಪೂಜೆ ಮಾಡ್ತೀವಿ ಅಂದ್ಕೊಂಡು ನಮ್ಗೆ ಅನುಕೂಲ ಇದ್ರು ಅದನ್ನ ಅದೇ ಅನುಕೂಲ ಇಲ್ಲದೆ ತರ ಮಾಡಬಾರ್ದು. ನಮ್ಗೆ ಎಷ್ಟು ಮಾತಾಜಿ ನೀವು ಯಾವ ವಿಚಾರ ಹೇಳ್ತಿದ್ರಿ? ಭಕ್ತರ ಸೇವೆ ಹೇಳಿದ್ರಿ. ಈಗ ಭಕ್ತರ ಸೇವೆ ಬಗ್ಗೆ ಮಾತ್ರ ರಿಸ್ಟ್ರಿಕ್ಟ್ ಆಗ್ಬೇಕು. ಅದೇ ಭಕ್ತರ ಸೇವೆ
ಭಕ್ತರ ಸೇವೆ ಮಾಡ್ಬೇಕು. ನಾನು ಇದು ಹೇಳಕ್ ಹೋಗ್ಬಿಟ್ಟೆ, ಹಾ, ಅದಕ್ಕೆ ನೀವು ವಿಗ್ರಹ ಆರಾಧನೆ ಹೇಳ್ತಾ ಇದ್ದೀರಾ. ತಪ್ಪಾಯ್ತು. ಕರೆಕ್ಟ್. ಹರೇ ಕೃಷ್ಣ. ಒಬ್ಬೊಬ್ರು ಒಂದು ನಾವು ವಿಚಾರ. ಭಕ್ತಿ ಹರೇ ಕೃಷ್ಣ. ಹಾ, ಆಯ್ತು ಮತ್ತೆ ಹೇಳಿ, ಬೇರೆಯವ್ರು ಹೇಳಿ ಪರವಾಗಿಲ್ಲ. ಹರೇ ಕೃಷ್ಣ. ಕೃಷ್ಣ ಮಾತಾಜಿ, ಭಕ್ತರ ಸೇವೆ ಬಗ್ಗೆ ಹೇಳ್ತೀನಿ ಮಾತಾಜಿ. ಹೇಳಿ ಹೇಳಿ ಮಾತಾಜಿ. ಈ ಭಕ್ತರ ಸೇವೆ ಅಂತಂದ್ರೆ ಇದರಲ್ಲಿ ಒಂದು ಭಕ್ತಿ ರಸಾಮೃತ ಸಿಂಧುದಲ್ಲಿ ಒಂದು ಉಲ್ಲೇಖ ಬರುತ್ತೆ. ಏನು ಅಂತಂದ್ರೆ, ಈ ಪದ್ಮ ಪುರಾಣದಲ್ಲಿ ಶಿವ ಪಾರ್ವತಿನ ಕುರಿತು ಹೇಳ್ತಾರೆ. ಪ್ರಿಯ ಪೂಜೆಯಲ್ಲಿ ನಾನಾ ವಿಧಗಳುಂಟು, ಅದರಲ್ಲೂ ಕೂಡ ಪರಮೋನ್ನತನನ್ನ ಪೂಜಿಸುವುದು ಶ್ರೇಷ್ಠ. ಅದಕ್ಕಿಂತಲೂ ಕೂಡ ಭಗವದ್ ಭಕ್ತರ ಪೂಜೆ ಭಗವಂತನಿಗಿಂತಲೂ ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ ಶಿವ ಪಾರ್ವತಿನ ಕುರಿತು. ಅದೇ ರೀತಿ ಮತ್ತೆ ಶ್ರೀಮದ್ ಭಾಗವತದ 7ನೇ ಅಧ್ಯಾಯ ಶ್ಲೋಕ 19, 3ನೇ ಸ್ಕಂದ ಏನಂತ ಒಂದು ಉಲ್ಲೇಖ ಬರುತ್ತೆ ಅಂದ್ರೆ, ಭಗವಂತ ಹೇಳ್ತಾರೆ, ನಾನು ಭಕ್ತರ ಪ್ರಾಮಾಣಿಕ ದಾಸನಂತ ಆಗಲಿ, ಏಕೆಂದರೆ ಭಕ್ತರ ಸೇವೆ ಮಾಡುವುದರಿಂದ ಭಗವಂತನ ಪಾದಾರವಿಂದಗಳಲ್ಲಿ ಅಪ್ಪಟ ಭಕ್ತಿ ಸೇವೆಯನ್ನು ಸಲ್ಲಿಸುವ ಭಾಗ್ಯವನ್ನು ಗಳಿಸಬಹುದು. ಈ ಭಕ್ತರ ಸೇವೆ ಎಲ್ಲ ಯಾತನಮಯ ಐಹಿಕ ಸ್ಥಿತಿಗಳಿಂದ ನಮ್ಮನ್ನು ಪಾರು ಮಾಡುತ್ತದೆ ಅಂತ ಹೇಳ್ತಾರೆ ಮಾತಾಜಿ. ಮತ್ತೆ ಸ್ಕಾಂದ ಪುರಾಣದಲ್ಲೂ ಕೂಡ ಅದೇ ರೀತಿ ಒಂದು ಉಲ್ಲೇಖ ಇದೆ. ಏನು ಅಂತಂದ್ರೆ, ಯಾರು ಗೋಪಿ ಚಂದನ ತಿಲಕ ತಮ್ಮ ದೇಹದ ಮೇಲೆಲ್ಲ ಧಾರಣೆಗಳನ್ನ ಮಾಡ್ಕೊಂಡಿರ್ತಾರೆ, ಅಂಥವ್ರನ್ನ ನೋಡಿದ್ರೇನೆ ಅವರು ವೈಷ್ಣವರು ಅಂತ ಹೇಳಿ ಗುರುತು. ಅದು ಅಂಥವ್ರನ್ನ ನೋಡೋದ್ರಿಂದ ನಮ್ಮ ಸಕಲ ಪಾಪ ಕರ್ಮಗಳು ಕೂಡ ಸುಟ್ಟು ಹೋಗುತ್ತೆ. ಇನ್ನೊಂದು ಉಲ್ಲೇಖ ಬರುತ್ತೆ ಮಾತಾಜಿ. ಏನಂತಂದ್ರೆ, ಭಗವಂತನೇ ಆದಿಪುರಾಣಗಳಲ್ಲಿ ಏನಂತ ಹೇಳ್ತಾರೆ ಅಂತಂದ್ರೆ, ಅರ್ಜುನನ ಕುರಿತು, ನನ್ನ ಭಕ್ತರು ಎಂದೂ ಕೂಡ ನಾಶವಾಗುವುದಿಲ್ಲ, ನನ್ನ ಭಕ್ತರ ಭಕ್ತನಂತ ಹೇಳಿಕೊಳ್ಳುವುದನ್ನು ಮಾತ್ರ ವಾಸ್ತವವಾಗಿ ಭಕ್ತ. ನಿಜವಾಗಿನೂ ಭಕ್ತರು ಅಂತಂದ್ರೆ ಯಾರು ಅಂತಂದ್ರೆ, ಭಕ್ತರ ಭಕ್ತ ಅಂದ್ರೆ ದಾಸಾನು ನಾವು ಶ್ರೇಷ್ಠ ಭಕ್ತರ ಪೂಜೆ ಮಾಡ್ಬೇಕು, ಅವರ ದಾಸ ಆಗ್ಬೇಕು ಅಂತವ್ರು ಮಾತ್ರ ಭಕ್ತರು ಅಂತ ಹೇಳಿ ನಾವು ಹೇಳ್ಕೋಬಹುದು. ನಾನು ಸುಮ್ಮನೆ ಇವಾಗ ಭಗವಂತನ್ನೇ ನಾನು ಪೂಜೆ ಮಾಡ್ತಿದ್ದೀನಿ ಅಂದ ಮಾತ್ರಕ್ಕೆ ನಾನು ಭಕ್ತ ಅಂತ ಹೇಳಿ ಆಗೋದಿಲ್ಲ. ಭಕ್ತರ ನಾವು ಆದಾಗ ಮಾತ್ರ ನಮ್ಮನ್ನ ಭಕ್ತರು ಅಂತ ಹೇಳಿ ಕರಿಬಹುದು. ಅಂತವರ ಪೂಜೆನ ನಾವು ಸಲ್ಲಿಸ್ಬೇಕು ಅಂತ ಹೇಳ್ತಾರೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಮಾತಾಜಿ, ಶಕ್ತಿಗಣಕ್ಕೂ ಅನುಕೂಲವಾಗುವಂತ ಅದನ್ನ ಹೇಳ ಮಾತಾಜಿ. ಮಾತಾಜಿ. 5 ಅಂಗಗಳು ಪ್ರಬಲ ಸೇವೆಯಲ್ಲಿ ಈಗ ಹೇಳಿದ್ರಲ್ಲಿ 2, ಒಂದು ಮಥುರಾವಾಸ ಆಯ್ತು, ಭಕ್ತಿ ಸೇವೆ ಆಯ್ತು. ಮಾತಾಜಿ, ಹರೇ ಕೃಷ್ಣ ಮಹಾಮಂತ್ರದ ಜಪ ಶಕ್ತಿಗಣಗಳು ಪ್ರಭು ಸೇವೆ. ಓಕೆ, ಹೇಳಿ, ಒಬ್ರು ಹೇಳಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಹಾಮಂತ್ರದ ಜಪ ಹಾ, ಹೇಳಿ. ಇದು ಪ್ರಬಲವಾದ ಭಕ್ತಿ ಸೇವೆಯಲ್ಲಿ ಇದು ಒಂದು ಪ್ರಬಲವಾಗಿರೋದು ಮಾತಾಜಿ. ಪ್ರಭು ನಾಮ ಸಂಕೀರ್ತನೆ ಅಂದ್ರೆ ಸಾಧು ಸಂಘ. ಇದನ್ನು ಭಗವಂತನ ಪವಿತ್ರ ನಾಮ ನಿರಂತರವಾಗಿ ಪಠಣೆ ಮಾಡ್ಬೇಕು. ಇದು ನಾಮ ಸಂಕೀರ್ತನೆಯಿಂದ ಭಗವಂತನ ಸಹವಾಸದಲ್ಲೂ ಬರುತ್ತೆ. ಯಾರು ಬೇಕಾದ್ರೂ ಜಪಿಸ್ಬೋದು. ಅನೇಕ ಜನ್ಮಗಳಿಂದನೂ ಇದು ಬಂದಿದೆ. ಇದು ಭಗವಂತನಿಗಿಂತ ಇದು ಬೇರೆವಾದ್ದೇನಲ್ಲ. ಇದನ್ನ ಅಪರಾಧ ಇಲ್ಲದೆ ಮಾಡ್ಬೇಕು ಮಾತಾಜಿ. ಮತ್ತೆ ಇದರಲ್ಲಿ ಇಂಥ ಅತ್ಯುನ್ನತ ಸಿದ್ಧಿನೂ ಪಡಿಬಹುದು. ಕಲಿಯುಗದಲ್ಲಿ ಮಹಾಮಂತ್ರ ಅಂದ್ರೆ ಪ್ರಭುಪಾದರು ಇದು ಹರೇ ಕೃಷ್ಣ ಮಹಾಮಂತ್ರನ ಕೊಟ್ಟಿದ್ದಾರೆ. ಮತ್ತೆ ಇದು ಯೋಗ ಸಾಧನೆಯಿಂದನೂ ಪಡೆಯುವ ಸಿದ್ಧಿಗಳು, ಮತ್ತೆ ಯೋಗಗಳಿಂದ ಎಲ್ಲಾ ಸಿದ್ಧಿಗಳನ್ನು ಫಲಗಳನ್ನು ಪಡಿಬಹುದು ಹರೇ ಕೃಷ್ಣ ಮಹಾಮಂತ್ರದ ಸಂಕೀರ್ತನೆಯಿಂದ. ಇದರಿಂದ ಸುಖಮುನಿಗಳು ತುಂಬಾ ನಿರ್ಣೀತమైన ಪದವನ್ನು ಬಳಸಿದ್ದಾರೆ. ಇದರಿಂದ ಆವಾಗಲೇ ಇದು ನಿರ್ಧರಿತವಾಗಿದೆ. ಮತ್ತೆ ದೃಢ ನಿಶ್ಚಯವಾಗಿ ಮತ್ತೆ ಒಂದೇ ಮನಸ್ಸಿನಿಂದ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸ್ಬೇಕು. ಮತ್ತೆ ಅವರು ಕಾಮ್ಯ ಕರ್ಮಗಳು ಮತ್ತು ಮನೋಕಲ್ಪನೆಗಳು ಎಲ್ಲನೂ ಇದರಿಂದ ಈ ಹರೇ ಕೃಷ್ಣ ಮಹಾಮಂತ್ರದಿಂದ ಸಿದ್ಧಿಸುತ್ತೆ ಅಂತ ಸುಖಮುನಿಗಳು ಕೂಡ ಹೇಳಿದ್ದಾರೆ ಮಾತಾಜಿ. ಆಯ್ತು, ಹರೇ ಕೃಷ್ಣ. ಹರೇ ಕೃಷ್ಣ. ಮತ್ತೆ ಯಾರು ಹೇಳ್ತೀರಿ? ಹರೇ ಕೃಷ್ಣ. ಭಾಗವತ ಶ್ರವಣ. ಅಲ್ಲ, ಶಕ್ತಿಗೆ ಅನುಗುಣವಾದ ಪ್ರಭು ಸೇವೆ ಇದೆಯಲ್ಲ, ಮಾತಾಜಿ 5 ಮಾತ್ರ ಹೇಳ್ಬೇಕು. ಭಾಗವತ ಶ್ರವಣ. ಸರಿ. ಹರೇ ಕೃಷ್ಣ. ಭಕ್ತರ ಗೋಷ್ಠಿಯಲ್ಲಿ ಭಾಗವತ ವಾಚನ ಮಾಡ್ಬೇಕು. ಅದನ್ನ ಹೇಳಿ ಮಾತಾಜಿ. ಅದನ್ನ ಅದು ಭಾಗವತ ಅನ್ನೋದು ಫಲನ ಕೊಡೋ ಅಂಥದ್ದು. ಅಂದ್ರೆ ಒಂದ್ ಮರ ಮಾವಿನ ಹಣ್ಣು ಫಲಭರಿತ ಹೇಗೆ ಇದಾಗಿರುತ್ತೋ, ಮಾಗಿದ ಹಣ್ಣು ಹೇಗಿರುತ್ತೋ ಆ ತರ ಅದನ್ನ ಭಾಗವತಕ್ಕೆ ಹೋಲಿಸಿದ್ದಾರೆ. ಅದು
ಗೌರವ ಅದ್ ಮರಕ್ಕೆ ಅವಾಗ ಗೌರವ ಸಿಕ್ಕತ್ತೆ ಅಂತ. ಮರ ಒಳ್ಳೆ ಫಲ ಕೊಟ್ಟಾಗ ಆ ಮರಕ್ಕೆ ಗೌರವ ಸಿಕ್ಕತ್ತೆ. ಅದೇ ರೀತಿ ಭಾಗವತವ ನಮ್ಗೆ ಎಲ್ಲಾ ವಿಷಯನೂ ಹೇಳೋದ್ರಿಂದ ಅದು ಗೌರವಯುತವಾಗಿರುತ್ತೆ. ಆಮೇಲೆ ಅದನ್ನ ಪರಂಪರಾ ಗುರುಗಳಿಂದ ನಾವು ತಿಳ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ. ಆಯ್ತು, ಹರೇ ಕೃಷ್ಣ. ಈಗ ಏನೇನಾಯ್ತು? ಮಥುರಾವಾಸ, ಭಕ್ತರ ಎಲ್ಲ ಆಯ್ತು ಸೇವೆ, ಭಾಗವತ ಶ್ರವಣ, ಮತ್ತೆ ಹರೇ ಕೃಷ್ಣ ಮಹಾಮಂತ್ರ ಎಲ್ಲ ಆಯ್ತಲ್ಲ? ಹರೇ ಕೃಷ್ಣ. ಎಲ್ಲ ಆಯ್ತು ಮಾತಾಜಿ, ಎಲ್ಲ ಹರೇ ಆಯ್ತು. ಕೃಷ್ಣ. ಸೊ ಪಂಚಾಂಗ ಭಕ್ತಿ ಅಂತಂದ್ರೆ ಭಗವಂತನನ್ನು ಪೂಜಿಸುವುದು, ಶ್ರೀಮದ್ ಭಾಗವತವನ್ನು ಕೇಳುವುದು, ಭಕ್ತರ ಸೇವೆ, ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವುದು, ಮಥುರಾವಾಸ. ಈಗ ಏನು ಅಂತಂದ್ರೆ ಈಗ 64 ಅಂಶಗಳನ್ನ ನಮಗೆ ಪ್ರತಿನಿತ್ಯ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ಯಾಕೆಂತಂದ್ರೆ ಈ 64 ಅಂಶಗಳು ಅದು ಎಲ್ಲ ದಿವಸನೂ ಮಾಡ್ಲಿಕ್ಕೂ ಆಗೋದಿಲ್ಲ. ಈಗ ಅಂದ್ರೆ ಹಬ್ಬ ಹರಿದಿನಗಳು ಕೆಲವೊಂದು, ಆಮೇಲೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಎಲ್ಲ ವರ್ಷಕ್ಕೊಮ್ಮೆ ಬರೋದು ಅಲ್ವಾ? ಭಗವಂತನನ್ನ ಪೂಜಿಸುವುದು, ಅದಕ್ಕೆ ಈ 5 ಅಂಶಗಳನ್ನ ನಮಗೆ ಪ್ರಾಮುಖ್ಯವಾಗಿ ಹೇಳಿದ್ದಾರೆ ಪಂಚಾಂಗ ಭಕ್ತಿ. ಸೊ ಈ 5 ವಿಚಾರಗಳನ್ನ ನಾವು ಮಾಡೋದ್ರಿಂದ, ಪ್ರತಿನಿತ್ಯ ಮಾಡೋದ್ರಿಂದ, ಇದರಿಂದ ಏನಾಗುತ್ತೆ? ಸ್ವಲ್ಪವನ್ನು ಮಾಡೋದ್ರಿಂದನೂ ಕೂಡ ಬಹಳ ಪ್ರಗತಿಯನ್ನ ಮಾಡ್ಲಿಕ್ಕೆ ಸಾಧ್ಯ. ಸ್ವಲ್ಪಮಪಿ ಅಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಸೊ ಹಾಗಾಗಿ ಈ ನಮಗೆ ನಾವು ಈ 5ಅನ್ನ ನಾವು ಪ್ರತಿನಿತ್ಯ ಮಾಡಿದರೆ ನಮಗೆ ಇದು ಸಾಧ್ಯ ಆಗತ್ತೆ. ಈಗ ನೋಡಿ, ದೇವಸ್ಥಾನಕ್ಕೆ ಹೋದ್ರೆ 5 ಸಿಕ್ಕತ್ತೆ. ದೇವಸ್ಥಾನದಲ್ಲಿ ಏನಿರುತ್ತೆ? ಈ 5 ವಿಚಾರಗಳು ದೇವಸ್ಥಾನದಲ್ಲಿ ನಡೆಯುತ್ತೆ ಅಲ್ವಾ? ಈ 5 ವಿಚಾರಗಳು ದೇವಸ್ಥಾನದಲ್ಲಿ ಎಷ್ಟು ಭಗವಂತನ ಭಕ್ತಿಯನ್ನು ಬಳಸ್ಕೊಳ್ಳಿಕ್ಕೆ ದೇವಸ್ಥಾನ ಸಾಧ್ಯ ಅಂದ್ರೆ, ದೇವಸ್ಥಾನದಲ್ಲಿ ಪೂಜೆ ಸಮಯಕ್ಕೆ ಸರಿಯಾಗಿ ಪೂಜೆಗಳು ನಡೀತಾ ಇರುತ್ತೆ. ಮಂಗಳಾರತಿ ನಡೆಯುತ್ತೆ, ದರ್ಶನಾರತಿ ನಡೆಯುತ್ತೆ, ಆಮೇಲೆ ಎಲ್ಲ ಅಂದ್ರೆ ಭೋಗಾರತಿ, ಆಮೇಲೆ ಸಂಧ್ಯಾ ಆರತಿ, ಆಮೇಲೆ ಶಯನಾರತಿ ಅಲ್ವಾ? ಆಮೇಲೆ ಆರತಿ ಸಿಕ್ಕತ್ತೆ. ಹರೇ ಕೃಷ್ಣ ಮಹಾಮಂತ್ರನ ಎಲ್ಲ ಪೂಜಾ ಸಮಯದಲ್ಲೂ ಕೂಡ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸ್ತಾರೆ. ಶ್ರೀಮದ್ ಭಾಗವತ ಪ್ರತಿನಿತ್ಯ ಶ್ರೀಮದ್ ಭಾಗವತದ ಶ್ರವಣ ಇರುತ್ತೆ. ಆಮೇಲೆ ಭಕ್ತರ ಸೇವೆ ಅಲ್ಲಿ ಸಿಕ್ಕತ್ತೆ ನಮ್ಗೆ. ಆಮೇಲೆ ಮಥುರಾವಾಸ. ಇಲ್ಲಿ ಮಥುರಾವಾಸ ಅಂತಂದ್ರೆ ಎಲ್ಲಿ ಭಗವಂತನ ಸಾನ್ನಿಧ್ಯ ಇದೆಯೋ ಅದೇ ಮಥುರಾವಾಸ. ಈಗ ಎಲ್ಲರೂ ಕೂಡ ಮಥುರಾಗೆ ಹೋಗಿ ಇರ್ಲಿಕ್ಕೆ ಎಲ್ಲರಿಗೂ ಕೂಡ ಸಾಧ್ಯ ಆಗೋದಿಲ್ಲ ಅಲ್ವಾ? ಪ್ರಾಕ್ಟಿಕಲ್ ಆಗೋದಿಲ್ಲ. ಅದಕ್ಕೆ ಭಗವಂತನ ಸನ್ನಿಧಿ ಎಲ್ಲಿದೆಯೋ ಅದೇ ಮಥುರೆ. ಹಾಗಾಗಿ ಮಥುರಾವಾಸ ಅಂತಂದ್ರೆ ಭಗವಂತನ ಸಾನ್ನಿಧ್ಯದಲ್ಲಿ ನಾವು ವಾಸ ಮಾಡ್ತಕ್ಕಂಥದ್ದು. ಸೊ ಅದನ್ನ ನಾವಿಲ್ಲಿ ತಿಳ್ಕೊಳ್ಬೇಕು. ಒಂದು ನಿಮಿಷ. ಸೊ ಇಲ್ಲಿ ಭಕ್ತರ ಸಂಘದಿಂದ ಭಕ್ತರ ಸೇವೆ, ಇಲ್ಲಿ ಭಕ್ತರ ಸೇವೆ ಕೂಡ ಬಹಳ ಮುಖ್ಯವಾದದ್ದು. ಅದರ ಬಗ್ಗೆ ಕೂಡ ನಾವು ತಿಳಿದಿದ್ದೇವೆ. ಹರೇ ಕೃಷ್ಣ. ಯಾರಾದ್ರೂ ಓದ್ಬೋದು? ಹರೇ ಕೃಷ್ಣ ಮಾತಾಜಿ. ಈ 5 ಪಂಚಾಂಗ ಭಕ್ತಿ, ಈ 5 ತತ್ವಗಳ ಶಕ್ತಿ ಅದ್ಭುತ ಮತ್ತು ಅರಿಯುವುದು ಕಷ್ಟ. ಅವುಗಳಲ್ಲಿ ನಂಬಿಕೆ ಇಲ್ಲದಿದ್ದರೂ ಅಪರಾಧಿ ಎಲ್ಲದವನು ತನ್ನಲ್ಲಿ ಸುಪ್ತವಾಗಿರುವ ಕೃಷ್ಣ ಪ್ರೇಮವನ್ನು ಅವುಗಳ ಜೊತೆ ತುಸು ಸಂಪರ್ಕವಿಟ್ಟುಕೊಂಡು ಜಾಗೃತಗೊಳಿಸಬಹುದು. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ. ಈ 5 ಈ 5 ಪಂಚಾಂಗ ಭಕ್ತಿ ಇದು ಪ್ರತಿನಿತ್ಯ ವಿಗ್ರಹಾರಾಧನೆ ಮಾಡೋದು, ಭಾಗವತವನ್ನು ಕೇಳೋದು, ಭಕ್ತರ ಸೇವೆ ಮಾಡೋದು, ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸೋದು, ಮಥುರಾವಾಸ, ಈ 5 ಕೂಡ ಬಹಳ ಶಕ್ತಿಯುತವಾದದ್ದು, ಅದ್ಭುತವಾದ ಶಕ್ತಿ. ಸೊ ಅವುಗಳಲ್ಲಿ ನಮ್ಗೆ ನಂಬಿಕೆ ಇರಲಿ ಬಿಡ್ಲಿ, ನಾವು ಇದನ್ನ ಮಾಡ್ತಾ ಬಂದ್ರೆ, ನಾವು ದಿನನಿತ್ಯ ಮಾಡ್ತಾ ಬಂದ್ರೆ ಆವಾಗ ನಮ್ಮಲ್ಲಿ ಕೃಷ್ಣ ಪ್ರೇಮ ಬೆಳೆಯುತ್ತೆ. ಸೊ ಹೇಗೆ ಇವಳು ಮಾಡ್ತಾ ಸ್ವಲ್ಪನೇ ಮಾಡ್ತಾ ಇದ್ರು, ತುಸು ಮಾಡ್ತಾ ಇದ್ರು ಕೂಡ ನಮ್ಮಲ್ಲಿ ಕೃಷ್ಣ ಪ್ರೇಮ ಜಾಗೃತ ಆಗ್ತದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ನಮಗೆ ಕೃಷ್ಣ ಪ್ರೇಮ ಜಾಗೃತ ಆಗ್ಬೇಕಂದ್ರೆ ಪ್ರತಿನಿತ್ಯ ನಮ್ಮ ಮನೆಯಲ್ಲಿ ವಿಗ್ರಹ ಆರಾಧನೆ ಮಾಡ್ಬೇಕು. ಮನೆಯಲ್ಲಿ ನಾವು ಏನ್ ಮಾಡ್ಬೇಕು? ಭಾಗವತವನ್ನ ಪ್ರತಿನಿತ್ಯ ಕೇಳಬೇಕು, ಮತ್ತೆ ಭಾಗವತವನ್ನ ನಾವು ವಾಚನ ಮಾಡ್ಬೇಕು. ಮತ್ತೆ ಹರೇ ಕೃಷ್ಣ ಮಹಾಮಂತ್ರವನ್ನ ಜಪ ಮಾಡ್ಬೇಕು. ಸೊ ಆಮೇಲೆ ಭಕ್ತನ ಸೇವೆ, ಮನೆಯಲ್ಲಿ ವೈಷ್ಣವರು ಬಂದ್ರೆ ವೈಷ್ಣವರನ್ನ ಸೇವೆ ಮಾಡ್ಬೇಕು. ಆಮೇಲೆ ಮಥುರಾವಾಸ ಅಂದ್ರೆ ಮನೆಯಲ್ಲಿ ಕೂಡ ನಾವು ಆ ಮನೆಯನ್ನು ಕೂಡ ಧಾಮವನ್ನಾಗಿ ಮಾಡಬಹುದು. ಹೇಗೆ? ಎಲ್ಲಿ ಭಗವಂತನ ಸೇವೆ ನಡೆಯುತ್ತೆ, ಎಲ್ಲಿ ಭಕ್ತರ ಸೇವೆ ನಡೆಯುತ್ತೆ, ಧಾಮ ಆಗುತ್ತೆ. ಸೊ ಹಾಗಾಗಿ
ನಾವು ಭಕ್ತರ ಇದು ಭಗವಂತನ ಒಂದು ದೇವಸ್ಥಾನಕ್ಕೆ ಹೋಗೋದು, ಅಲ್ಲಿ ಕೂಡ ಈ ಎಲ್ಲವನ್ನೂ ನಾವು ಪಡ್ಕೊಳ್ಬಹುದು. ಸೊ ಹಾಗಾಗಿ ಇದನ್ನ ನಾವು ಐದನ್ನ ನಾವು ಸರಿಯಾಗಿ ಮಾಡಿದರೆ, ಈ ಪ್ರಬಲ ಐದು ವಿಚಾರಗಳನ್ನ, ಪಂಚಾಂಗ ಭಕ್ತಿಯನ್ನ ನಮಗೆ ಕೃಷ್ಣ ಪ್ರಜ್ಞೆಯ ಭಕ್ತಿ ಸೇವೆ ಮಾಡಿದಾಗೆ ಅವುಗಳನ್ನ ಕೃಷ್ಣ ಪ್ರೇಮವನ್ನ ನಾವು ಪಡ್ಕೋಬಹುದು. ಸೊ ಇದು ಸ್ವಲ್ಪಮಪಿ ಅಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯತ್, ಸ್ವಲ್ಪ ಮಾಡಿದ್ರು ಕೂಡ ನಮಗೆ ಕೃಷ್ಣ ಪ್ರೇಮವನ್ನೇ ತಂದು ಕೊಡಬಹುದು. ಸೊ ಹಾಗಾಗಿ ತುಂಬಾ ಮುಖ್ಯವಾದದ್ದು. ಸಾಧನ ಭಕ್ತಿಯ 64 ಅಂಶಗಳನ್ನ ನಾವು ಇವತ್ತು ನೋಡಿದ್ದೇವೆ. ಭಕ್ತಿ ಸೇವೆಯ 5 ಪ್ರಬಲ ರೂಪಗಳ ಬಗ್ಗೆ ಚರ್ಚೆ ಮಾಡಿದ್ದೇವೆ, ಮತ್ತು ವರ್ಣಾಶ್ರಮ ಧರ್ಮ ಮತ್ತು ಜ್ಞಾನ ಮತ್ತು ವೈರಾಗ್ಯ ಇವುಗಳ ಪ್ರಸ್ತುತತೆಯನ್ನು ಕೂಡ ನಾವು ನೋಡಿದ್ದೇವೆ. ಯುಕ್ತ ವೈರಾಗ್ಯದ ತತ್ವವನ್ನು ಪ್ರತಿಬಿಂಬಿಸುವ ಪ್ರಭುಪಾದರ ಧ್ಯೇಯದ ಕುರಿತು ಚರ್ಚೆಗಳು, ಇದನ್ನು ನೋಡೋಣ. ಯುಕ್ತ ವೈರಾಗ್ಯ ಅಂದ್ರೆ ಏನು? ಯುಕ್ತ ವೈರಾಗ್ಯವನ್ನ ಪಡ್ಕೋಬೇಕು ನಾವು. ಫಲ್ಗು ವೈರಾಗ್ಯ ಬೇಡ ನಮಗೆ. ಯುಕ್ತ ವೈರಾಗ್ಯ ಹೇಗ್ ಬರುತ್ತೆ? ಎಲ್ಲವನ್ನೂ ಭಗವಂತನ ಭಕ್ತಿ ಸೇವೆಯಲ್ಲಿ ಬಳಸಬೇಕು, ಅವಾಗ ತನಿಂತಾನೆ ಬರುತ್ತೆ. ಹರೇ ಕೃಷ್ಣ. ಇದೊಂದು ಸ್ಲೈಡ್ ಓದಿ ಕೃಷ್ಣ. ಆದ್ದರಿಂದ ಪ್ರಭು ಸೇವೆಯ ಮನೋಧರ್ಮವನ್ನು ಬೆಳೆಸಿಕೊಳ್ಳಲು ವ್ಯಕ್ತಿಗೆ ಪ್ರೋತ್ಸಾಹ ನೀಡಬೇಕು, ಏಕೆಂದರೆ ಇದು ಅವನನ್ನು ಅಪರಾಧವಿಲ್ಲದ ಜಪ ಮಾಡಲು ಸಹಾಯ ಮಾಡುತ್ತದೆ. ಹೀಗೆ ಶಿಷ್ಯನಿಗೆ ಗುರುಗಳ ಮಾರ್ಗದರ್ಶನದಲ್ಲಿ ಸೇವೆಯ ಹಾಗೂ ಹರೇ ಕೃಷ್ಣ ಮಹಾಮಂತ್ರವನ್ನು ಉಚ್ಚರಿಸುವ ಶಿಕ್ಷಣ ಸಿಗುತ್ತದೆ. ಹರೇ ಕೃಷ್ಣ. ಹರೇ ಕೃಷ್ಣ. ಇಲ್ಲಿ ಹಿಂದಿನದ್ರಲ್ಲಿ ಏನಂತಂದ್ರೆ ನಮಗೆ ವರ್ಣಾಶ್ರಮ ಧರ್ಮ ಮತ್ತು ಜ್ಞಾನ ಮತ್ತು ವೈರಾಗ್ಯ. ಇಲ್ಲಿ ಏನಾಗಿದೆ? ವರ್ಣಾಶ್ರಮ ಧರ್ಮ ಮತ್ತು ಜ್ಞಾನ ಹಾಗೂ ವೈರಾಗ್ಯ ಇವು ಭಕ್ತಿಗೆ ಇದು ಭಕ್ತಿಗೆ ಪೂರಕ ಇವು, ಆದರೆ ಇವು ಭಕ್ತಿಯ ಅಂಗಗಳೇ ಅಲ್ಲ. ಸೊ ಹಾಗಾಗಿ ವ್ಯಕ್ತಿ ಜೀವನದಲ್ಲಿ ಯಾವುದೇ ಹಂತದಲ್ಲಿ ಇರಲಿ, ಯಾವುದೇ ಒಂದು ವರ್ಣ ಆಶ್ರಮದಲ್ಲಿ ಇರಲಿ, ಸೊ ಅವನು ಅಂದ್ರೆ ಈ ವರ್ಣಾಶ್ರಮ ಧರ್ಮ ನಾವು ಪಾಲನೆ ಮಾಡಿದ್ರೆ ನಾವು ನಾಗರಿಕ ಸಮಾಜ ಅಂತ ಹೇಳ್ಕೊಳ್ಬಹುದು. ಇಲ್ಲಿ ವರ್ಣಾಶ್ರಮ ಧರ್ಮ ಮಾಡದೆ ಹೋದ್ರೆ ನಮಗೂ ಪ್ರಾಣಿಗೂ ವ್ಯತ್ಯಾಸ ಇಲ್ಲ. ಅದಕ್ಕಾಗಿ ಈ ವರ್ಣಾಶ್ರಮ ಧರ್ಮದ ಒಂದು ಉದ್ದೇಶ ಅಂದ್ರೆ ಭಗವಂತನ ಭಕ್ತಿ ಸೇವೆಗೆ ನಮ್ಮನ್ನು ಕರ್ಕೊಂಡು ಹೋಗೋದು. ಸೊ ಹಾಗಾಗಿ ಇದು ಭಗವಂತನ ಭಕ್ತಿ ಸೇವೆ ಬರ್ಲಿಕ್ಕೆ ಒಂದು ವಾತಾವರಣವನ್ನ ಕಲ್ಪಿಸಿಕೊಡುತ್ತದೆ. ಸೊ ಹಾಗೆ ಇಲ್ಲಿ ಜ್ಞಾನ ಮತ್ತು ವೈರಾಗ್ಯ, ಈ ಜ್ಞಾನ ಮತ್ತು ವೈರಾಗ್ಯ ಇದು ಭಕ್ತಿ ಸೇವೆಗೆ ಬರ್ಲಿಕ್ಕೆ ಅಂದ್ರೆ ಇದರ ಇರ್ಲೇಬೇಕು ಅಂತ ಇಲ್ಲ, ಆದರೆ ಈ ಜ್ಞಾನ ಮತ್ತು ವೈರಾಗ್ಯ ಅದು ಭಕ್ತಿಗೆ ಪೂರಕವಾಗಿ ಕೆಲಸ ಮಾಡುತ್ತೆ ಅಂತ. ಸೊ ಇದನ್ನ ನೋಡಿದ್ಮೇಲೆ ಶೀಲ ಪ್ರಭುಪಾದರು ಏನ್ ಹೇಳ್ತಾರೆ? ಭಕ್ತಿ ಸೇವೆಯ ಮನೋಧರ್ಮವನ್ನ ನಾವು ಬೆಳೆಸ್ಕೊಳ್ಬೇಕು. ಹಂಗೆ ಮತ್ತೆ ನಾವು ಬೇರೆಯವರಿಗೂ ಕೂಡ ಅದಕ್ಕೆ ಭಕ್ತಿ ಸೇವೆ ಬೆಳೆಸ್ಕೊಳ್ಳಿಕ್ಕೆ ಪ್ರೋತ್ಸಾಹ ಮಾಡಬೇಕು. ಸೊ ಈ ರೀತಿ ಮಾಡಿದರೆ ಭಕ್ತಿ ಸೇವೆ ಮಾಡ್ತಾ ಇದ್ರೆ, ಸೇವೆ ಮಾಡಿದಾಗ ಅಪರಾಧವಿಲ್ಲದೆ ಜಪ ಮಾಡ್ಲಿಕ್ಕೆ ಸಹಾಯ ಆಗುತ್ತೆ. ಅಂದ್ರೆ ಸೇವೆಗೆ ಮತ್ತು ಜಪ ಮಾಡ್ಲಿಕ್ಕೆ ತುಂಬಾ ಒಳ್ಳೆಯ ಸಂಬಂಧ ಇದೆ. ಒಳ್ಳೆಯ ಸೇವೆ ಮಾಡಿದ್ರೆ ಒಳ್ಳೆಯ ಜಪ ಆಗತ್ತೆ, ಒಳ್ಳೆಯ ಜಪ ಮಾಡಿದ್ರೆ ಒಳ್ಳೆಯ ಸೇವೆ ಸಿಕ್ಕತ್ತೆ. ಸೊ ಅಂದ್ರೆ ನಮ್ಗೆ ಈಗ ಸೇವೆ ಸರಿಯಾಗ್ಲಿಲ್ಲ ಅಂತಂದ್ರೆ ನಾವು ಜಪವನ್ನ ಇನ್ನು ಚೆನ್ನಾಗಿ ಮಾಡ್ಬೇಕು. ನಮ್ ಜಪ ಸರಿಯಾಗಿ ಅಂದ್ರೆ ನಾವು ಸೇವೆಯನ್ನ ಇನ್ನೂ ಹೆಚ್ಚು ಮಾಡ್ಕೊಳ್ಬೇಕು ಮತ್ತು ಸೇವೆಯನ್ನ ಮನಪೂರ್ವಕವಾಗಿ ಮಾಡಬೇಕು. ಸೊ ಹಾಗಾಗಿ ಇಲ್ಲಿ ಶಿಷ್ಯನಿಗೆ ಗುರುಗಳ ಮಾರ್ಗದರ್ಶನದಲ್ಲಿ ಸೇವೆಯ ಹಾಗೂ ಹರೇ ಕೃಷ್ಣ ಮಹಾಮಂತ್ರವನ್ನು ಉಚ್ಚರಿಸುವ ಶಿಕ್ಷಣ ಕೊಡ್ತಾನೆ ಗುರುವು. ಸೊ ಗುರುವಿನ ಮಾರ್ಗದರ್ಶನದಲ್ಲಿ ಇದನ್ನ ನಾವು ಕಲಿಬೇಕು. ಹರೇ ಕೃಷ್ಣ. ಇದನ್ನ ಓದಿ ಹರೇ ಕೃಷ್ಣ ಇರೋದು. ವ್ಯಕ್ತಿಯು ಸ್ವಯಂ ಪ್ರೇರಣೆಯಿಂದ ಸೇವಾ ಮನೋಧರ್ಮವನ್ನು ಬೆಳೆಸಿಕೊಂಡರೆ ಅವನು ಆ ಕ್ಷಣವೇ ಹರೇ ಕೃಷ್ಣ ಮಹಾಮಂತ್ರದ ಪವಿತ್ರ ನಾಮಗಳ ದಿವ್ಯ ಗುಣವನ್ನು ಅರ್ಥ ಮಾಡಿಕೊಳ್ಳಬಹುದು. ಹರೇ ಕೃಷ್ಣ. ಹರೇ ಕೃಷ್ಣ. ಸೇವೆಯನ್ನ ಮಾಡಿದ್ರೆ ನಮಗೆ ಹರೇ ಕೃಷ್ಣ ಮಹಾಮಂತ್ರವನ್ನ ಅರ್ಥ ಮಾಡ್ಕೊಂಡು ಮತ್ತೆ ಹರೇ ಕೃಷ್ಣ ಮಹಾಮಂತ್ರವನ್ನ ಏಕಾಗ್ರತೆಯಿಂದ ನಾವು ಜಪ ಮಾಡ್ಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ನಮ್ಮ ಜಪ ಸರಿಯಾಗ್ಲಿಲ್ಲ ಅಂತಂದ್ರೆ ನಾವು ಸೇವೆಯನ್ನ ಹೆಚ್ಚು ಮಾಡ್ಕೊಳ್ತಕ್ಕಂಥದ್ದು. ಸೊ ಜಪ ಹೆಚ್ಚು ಮಾಡೋದ್ರಿಂದ ನಮಗೆ ಸೇವೆ ಮಾಡ್ಲಿಕ್ಕೆ ಅವಕಾಶ, ಸೇವೆಯನ್ನು ಮಾಡೋದ್ರಿಂದ ಜಪ ಸರಿಯಾಗತ್ತೆ. ಇವೆರಡು ಒಂದಕ್ಕೊಂದಕ್ಕೂ ಪೂರಕ ಆಗಿರುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇವತ್ತಿನ ಒಂದು ತರಗತಿಯಲ್ಲಿ ಇದೆಲ್ಲವನ್ನು ಕೂಡ ನಾವು ಚರ್ಚೆ ಮಾಡಿದ್ದೇವೆ. ಹರೇ ಕೃಷ್ಣ. ಹೀಗೆ ಹರೇ ಕೃಷ್ಣ. ಎಲ್ಲರಿಗೂ ಕೂಡ ಧನ್ಯವಾದಗಳು. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀ ರಾಧಾ ಗೋವಿಂದ ಕಿ ಜೈ, ಶ್ರೀ ಗೌರನಿತಾಯ್ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಪ್ರಶ್ನೆಗಳು ಇದ್ರೆ